ಸಂದರ್ಭದಲ್ಲಿ ಮಣಿಕಂಠ ಮಹಿಮೆ ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ನಾನು ಹರಿಕತೆ ಮಾಡಿದ್ದೇನೆ ಇಲ್ಲಿ. ಆ ಕಾರಣಕ್ಕೆ ಕಥೆ ಬದಲಾವಣೆ ಮಾಡುವಂತ ಒಂದು ಸೂಚನೆ ಬಂತು. ಅಂತೂ ಎಲ್ಲವೂ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕಥೆ ಆದ್ದರಿಂದ ಹರಿಕಥೆಯಲ್ಲಿ ಯಾವುದನ್ನು ಕೂಡ ನಾವು ಅಳವಡಿಸಿಕೊಂಡು ಅದರ ಸಂದೇಶವನ್ನು ಕೊಡಬಹುದು. ಕಾರ್ಯಕ್ರಮಕ್ಕೆ ಲೋಪ ಆಗಬಾರದು ಎಂಬ ದೃಷ್ಟಿಯಲ್ಲಿ ಅಯ್ಯಪ್ಪ ಸಮಿತಿಯವರು ಇವತ್ತಿನ ದಿನದಲ್ಲಿ ದೇವತಾ ಆರಾಧನೆ, ಅನ್ನಪ್ರಸಾದ ದಾನದ ಸಮಾರಾಧನೆ ಮತ್ತು ಕಲಾರಾಧನೆ ಆಗಲೇಬೇಕೆಂಬ ಉದ್ದೇಶದಲ್ಲಿ ಇದನ್ನು ನಮ್ಮಿಂದ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಎಲ್ಲ ಈ ಸಮಿತಿಯ ಟ್ರಸ್ಟಿನ ಹಿರಿಯರನ್ನೆಲ್ಲ ವಂದಿಸಿ ಅವರಿಂದ ಆಶೀರ್ವಾದ ಬೇಡುತ್ತಾ ಮತ್ತು ಈಗಾಗಲೇ ಅಚ್ಚುಕಟ್ಟಾಗಿ ಒಂದು ಮಂದಿರದ ಬದಿಯಲ್ಲಿ ಏನಾಗಬೇಕು, ವಿಷ್ಣು ಸಹಸ್ರನಾಮ ಆಯ್ತು ಮಹಿಳೆಯರಿಂದ ಮತ್ತು ಪುರುಷರಿಂದ, ಆಮೇಲೆ ಭಜನೆ ಆಯ್ತು. ಯಾವುದೂ ಇಲ್ಲಿ ಜನ ಬೇಕಂತ ಇಲ್ಲ ಇಂಥ ಕಾರ್ಯಕ್ರಮಕ್ಕೆಲ್ಲ ಅಲ್ವಾ. ಬಹಳ ಕಡೆಯಲ್ಲಿ ನಾವು ಕೂಡ ನೋಡಿದ್ದೇವೆ. ಇದಕ್ಕಿಂತಲೂ ತುಂಬ ಕಡಿಮೆಗೆ ನಾವು ತುಂಬ ಹರಿಕಥೆಗಳನ್ನು ಸಪ್ತಾಹಗಳನ್ನೆಲ್ಲ ಮಾಡಿದವರು. ಅತ್ಯಗತ್ಯವಾದಂಥ ಒಂದು ಧಾರ್ಮಿಕ ಕೇಂದ್ರದ ಒಳಗಡೆ ಮತ್ತು ಹೊರಗಡೆ ಮಾಡಲೇಬೇಕಾದಂಥ ಕೆಲವು ಕಾರ್ಯಕ್ರಮ. ಸತ್ಯನಾರಾಯಣ ಪೂಜೆ ಆಗುವಾಗ ಅಥವಾ ಹೋಮ ಆಗುವಾಗ ಅಲ್ಲಿ ಜನ ಬೇಕಂತ ಭಟ್ಟರು ಯಾವಾಗಾದರೂ ಬಯಸಿದ್ದುಂಟು, ಇಲ್ಲ ಹಾಗೆ ಅಲ್ಲಿ ಜನರ ಉದ್ದೇಶ ಅದು ಮಾಡಲೇಬೇಕಾದಂಥ ಒಂದು ನಿಯತ ಕರ್ಮವಾಗಿ ಒಂದು ಧಾರ್ಮಿಕ ಕೇಂದ್ರಗಳು, ಕ್ಷೇತ್ರಗಳು ಮಾಡಬೇಕಾದಂಥ ಕೆಲಸ. ಅದರಲ್ಲಿ ಇದು ಹರಿಕಥೆ ಅಥವಾ ಕಥಾ ಕೀರ್ತನ ಎಂಬುವಂಥದ್ದು ಅದಕ್ಕೆ ಪೂರಕವಾದಂಥ ವಿಚಾರ. ಅಲ್ಲಿ ನೀವೆಲ್ಲರೂ ಕೂಡ ಇದ್ದಷ್ಟು ಜನ ಒಂದಿಷ್ಟು ಇದಕ್ಕೆ ಗೌರವವನ್ನು ಕೊಡುವುದರ ಮೂಲಕ ಇದರ ಸಂದೇಶವನ್ನು ತಿಳ್ಕೊಳ್ಬೇಕಾಗಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಗಣಾಧಿಪತ ನಮಃ. ಶ್ರೀ ಸರಸ್ವತಿ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭೋವಯಃ ಸರ್ವಲೋಕೈಕನಾಥಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಗೌರಿ ನಾರಾಯಣಿ ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಯಿ ಜಗತ್ವಂದ್ಯೆ ಶ್ರೀ ಭಗವತಿ ನಮೋಸ್ತುತೇ. ನಮಸ್ತೆ ಸು ಮಹಾಮಾಯೆ ಶ್ರೀಪೀಠೆ ಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೇ. ಮಹಾಲಕ್ಷ್ಮೀ ನಮೋಸ್ತುತೇ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಶ್ರೀತಾಯ ಸೀತಾ ನಮಃ. ಹರಿಹರ ಸುತ ಶ್ರೀ ಅಯ್ಯಪ್ಪ ಸ್ವಾಮೀಜಿ ಕಿ ಜೈ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಿ ವಲ್ಲಭ ಹರ ಹರ ಮಹಾದೇವ. ರಘುರಾಮಚಂದ್ರ ಕಿ ಜೈ. ಮಾಯ ವಿನಾಶಕ ಮೂಷಿಕ ವಾಹನ, ಮಾಯ ವಿನಾಶಕ ಮೂಷಿಕ ವಾಹನ ಮಾತೃಭವಾನಿ ಪಾರ್ವತಿ ನಂದನ. ಮಾತೃಭವಾನಿ ಪಾರ್ವತಿ ನಂದನ ಮಹಾಗಣಪತ ಪರಮದಯಾಘನ. ಮಹಾಗಣಪತಿ ಪರಮ
ಗಜಮುಖದವನೇ ಗಣಗಣಿಗೊಡೆಯ ಮೊದಲ ಪೂಜೆಯನ್ನು ಪಡೆಯುವ ದೇವ. ಗಜಮುಖದವನೇ ಗಣಗಣಿಗೊಡೆಯ ಮೊದಲ ಪೂಜೆಯನ್ನು ಪಡೆಯುವ ದೇವ. ಆತ್ಮಲಿಂಗವನು ಹೊರಯಲಿಟ್ಟವನೇ ಆತ್ಮಲಿಂಗವನು ಧರೆಯಲಿಟ್ಟವನೇ ಬಾಲಗಣೇಶನ ಓ ಎನ್ನುವ ಗಣಪ ಕರೆದ ಓ ಎನ್ನುವ ಓ ಎನ್ನುವ ಗಣಪ ಕರೆದ ಓ ಎನ್ನುವ ಓಂಕಾರನಾದಲೋಲ ಹೇ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಓ ಎನ್ನುವ ಗಣಪ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ನಾವು ಯಾವಾಗ ಕರೀತೇವೋ ಆವಾಗ ನೀನು ಓ ಎನ್ಬೇಕು ಅಲ್ವಾ? ಸರ್ವ ವಿಘ್ನ ನಿವಾರಕನಾಗಿರ್ತಕ್ಕಂಥ ವಿಘ್ನೇಶನನ್ನು ವಿಘ್ನೇಶ್ವರ ಅಂತ ಕೊಂಡಾಗ್ತಾರೆ. ಅಂದರೆ ವಿಘ್ನಗಳನ್ನು ದೂರ ಮಾಡತಕ್ಕಂಥ ಭಗವಂತ ಅಂತ. ಗಣಗಳಿಗೆಲ್ಲ ಒಡೆಯನಾದ್ದರಿಂದ ಆತ ಗಣನಾಯಕ ಅಂತೇಳಿ ಪ್ರಖ್ಯಾತಿಗೊಂಡಿದ್ದಾನೆ. ಹಾಗೆ ಆನೆಯ ಮುಖವನ್ನು ಹೊಂದಿದ್ದರಿಂದ ಆತ ಗಜಮುಖನೆಂದು ಕರೆಯಲ್ಪಡ್ತಾನೆ. ಗಜಮುಖದವನೇ ಗಣಗಳಿಗೊಡೆಯ ಅಂತ ಎಲ್ಲ ಹೇಳ್ತಾರೆ ನೋಡಿ. ಅದೇ ರೀತಿಯಲ್ಲಿ ಬಹಳ ಸುಂದರವಾದಂಥ ಈ ಭಜನೆ ಬಹಳ ಅತ್ಯಗತ್ಯ. ಸಭಾ ಕಾರ್ಯಕ್ರಮ ಆಗುವಾಗಲೂ ಅಥವಾ ಈ ವಿಷ್ಣು ಸಹಸ್ರನಾಮ ಆಗುವಾಗಲೂ ಮೊದಲು ವಿಘ್ನೇಶ್ವರನನ್ನು ಪ್ರಾರ್ಥಿಸಿ ಆರಂಭಿಸಿದ್ದಾರೆ. ಯಾವುದೇ ಒಂದು ಭಜನೆಯ ಕಾರ್ಯಕ್ರಮದಲ್ಲಿ ಕೂಡ ನಾವು ಅಂತ ಒಂದು ಮೊದಲ ಒಂದೇ ದೇವರಾಗಿ ವಿಘ್ನೇಶನನ್ನು ಪ್ರಾರ್ಥನೆ ಮಾಡ್ತೇವೆ. ಬಂದಿರತಕ್ಕಂಥ ಎಲ್ಲ ವಿಘ್ನಗಳನ್ನು ನೀನು ಪಾರು ಮಾಡು ಎಂಬ ಪ್ರಾರ್ಥನೆ ಬೇಕು. ಎಲ್ಲ ದೇವರು ನಮಗೆ ಇಷ್ಟಾರ್ಥವನ್ನು ಕೊಡ್ತಾರೆ ಅಂತ. ಆದರೆ ಆದಿಮಾಯಿಂದ ಹುಟ್ಟಲ್ಪಟ್ಟಂಥ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಅನೇಕ ಉಪದೇವತೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಗಣಪತಿಗೊಂದು ಕೆಲಸ ಕೊಟ್ಟಿದ್ದಾರೆ. ಈ ಕೆಲಸ ನೀನು ಮಾಡಬೇಕು. ಯಾರು ನಿನ್ನನ್ನು ಪ್ರಥಮವಾಗಿ ವಂದನೆ ಸಲ್ಲಿಸ್ತಾರ ಅವರ ಸಕಲ ವಿಘ್ನಗಳನ್ನು ನೀನು ಪಾರು ಮಾಡಬೇಕಂತ ತ್ರೈಮೂರ್ತಿಗಳ ಅಪ್ಪಣೆ ಮೇರೆಗೆ ಆ ಕೆಲಸವನ್ನು ಗಣಪತಿ ಮಾಡ್ತಾ ಇದ್ದಾನೆ. ಹಾಗಾಗಿ ಇಂದಿನ ಈ ಪ್ರತಿಷ್ಠಾ ಮಹೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ದಾನಿಗಳಾಗಿ ಸಹಕರಿಸಿದವರಿಗೆ, ಇಲ್ಲಿ ಭಕ್ತಿಯಿಂದ ಭಾಗವಹಿಸಿದವರಿಗೆ, ಟ್ರಸ್ಟ್ ಸಮಿತಿಯವರಿಗೆ, ಈ ಕ್ಷೇತ್ರವನ್ನು ಉದ್ದೀಪನಗೊಳಿಸುವಂತಹ ಕೈಂಕರ್ಯದಲ್ಲಿ ಯಾರೆಲ್ಲ ಭಾಗ್ಯ ಆಗ್ತಾರ ಅವರೆಲ್ಲರ ವಿಘ್ನಗಳು ಪಾರ ಆಗಲಿ ಎಂಬ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಇಲ್ಲಿ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಸಂದೇಶದ ಈ ಸನ್ಮಾರ್ಗವನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ, ಈ ಪ್ರವಚನವೇ ಹರಿಕಥೆ ಅಂತ ಹೇಳಿ ಬಂದಿದೆ. ಹಾಗಾಗಿ ಶಿವನ ಕಥೆ ಇರಬಹುದು, ಜಿನಕಥೆ ಇರಬಹುದು, ಅಥವಾ ಹರಿಯ ಕಥೆ ಇರಬಹುದು ಅಲ್ವಾ. ಏನಿದ್ರೂ ಕೂಡ ಅದೆಲ್ಲವನ್ನು ಕೂಡ ಮಾಡುವಂಥದ್ದು ದೇವರ ಭಕ್ತಿಯ ಕಥೆ ಅಲ್ವೇ. ದೇವರ ಭಕ್ತಿಯ ಕಥೆ ಆದ್ದರಿಂದ ಇದನ್ನೆಲ್ಲ ನಾವು ಮಾಡಿಕೊಂಡು ಹೋಗ್ತೇವೆ. ಪ್ರಾಜ್ಞರು ಹೇಳ್ತಾರೆ, ದಾಸಾಗ್ರಗಣ್ಯರು ಹೇಳ್ತಾರೆ, ಹರಿಯ ನಂಬಿದವ ಹರಿದಾಸ ಅವನಿಗೆ ಹರಿಯಲ್ಲೇ ವಾಸ, ಶಿವನ ನಂಬಿದವ ಶಿವದಾಸ ಅವನಿಗೆ ಶಿವನಲ್ಲೇ ವಾಸ, ನರನ ನಂಬಿದವ ನರದಾಸ ಅವನಿಗೆ ಮಾತ್ರ ನರಕವಾಸ. ಅವನಿಗೆ ನರಕವೇ. ಯಾಕೆ? ಈಗಿನ ಕಾಲದಲ್ಲಿ ಇದು ಕಲಿಯುಗದಲ್ಲಿ ನಾವಿದ್ದೇವೆ ಅಲ್ವಾ. ಕಲಿಯುಗದಲ್ಲಿ ನಾವಿರುವುದರಿಂದ ನರನ ನಂಬಿದವ ನರದಾಸ ಅವನಿಗೆ ನರಕವಾಸ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ,
ಅಂತೇಳಲ್ಲ, ಬಹಳ ಈ ವಿಶ್ವಾಸಯುಕ್ತವಾಗಿರ್ತಕ್ಕಂಥ ಈ ಭಕ್ತಿಯ ಸಂದೇಶಗಳ ವಿಚಾರಧಾರೆಯಲ್ಲಿ ನಾವೆಲ್ಲ ಭಾಗಿಯಾಗ್ತಾ ಇರುವಂಥ ಈ ಸಂದರ್ಭ. ಇವತ್ತು ಭಕ್ತಿ ಅಂದರೆ ಏನು ಅಂತೇಳಿ ನಾವು ದೇವರಲ್ಲಿರುವಂಥ ನಂಬಿಕೆ, ವಿಶ್ವಾಸ ಅಷ್ಟೇ. ಭಕ್ತಿ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಪ್ರೀತಿ ಅಷ್ಟೇ. ಆ ಪ್ರೀತಿ, ಭಕ್ತಿ, ವಿಶ್ವಾಸದಿಂದ ನಾವು ದೇವರ ಮೇಲೆ ಹೇಗೆ ನಂಬಿಕೆ ಇಡ್ತೇವೆ ನೋಡಿ ಅಲ್ವಾ? ಅದೇ ರೀತಿಯಲ್ಲಿ ಸತ್ಯ ಧರ್ಮದಿಂದ ನಡೆಯುವಂಥದ್ದು ನಮ್ಮ ಜೀವನ ಕೈಂಕರ್ಯ ಆಗಿರಬೇಕು. ಇದು ನಮ್ಮ ವಿಶೇಷವಾದಂಥ ನಿಯತ ಕರ್ಮವಾಗಿರಬೇಕು ಅಂತೇಳಿ ದಾಸರು ಎಚ್ಚರಿಸಿದರು. ಹಾಗಾಗಿ ಶಿವನ ನಂಬಿದವ ಶಿವದಾಸ ಆಗಿರಬಹುದು, ಹರಿಯ ನಂಬಿದವ ಹರಿದಾಸನಾಗಬಹುದು. ಆದರೆ ನರನನ್ನು ನಂಬಿದರೂ ಕೂಡ ನರದಾಸ ಆಗುವುದು ಮಾತ್ರ ಅಲ್ಲ, ಅವ ಒಳ್ಳೆಯ ರೀತಿ ವಿಶ್ವಾಸಪೂರ್ಣವಾಗಿ ಪರಸ್ಪರ ಸಹಕಾರಕ್ಕೆ ಸಿಕ್ಕಬೇಕು ಎಂಬುದು ಇಲ್ಲಿ ಜನಜನಿತವಾದಂಥ ವಿಚಾರ. ಅದಕ್ಕೆ ಹೇಳಿದ್ದಾರೆ ಪುರಂದರದಾಸರು ಒಂದು ಕಡೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ವಿಷವಿಕ್ಕಿದವನಿಗೆ ಷಡುರಸ ಪುಣಿಸಬೇಕು, ವೇಷ ಮಾಡಿದವನ ಪೋಷಿಸಲು ಬೇಕು. ವಿಷವಿಕ್ಕಿದವನಿಗೆ ಷಡುರಸ ಉಣಿಸಲು ಬೇಕು, ವೇಷ ಮಾಡಿದವನ ಪೋಷಿಸಲು ಬೇಕು. ಹಿಂದೆ ನಿಂದಿ ಬರನ್ನು ವಂದಿಸಲು ಇರಬೇಕು. ಹಿಂದೆ ನಿಂದಿ ಬರನ್ನು ವಂದಿಸುತ್ತಲಿರಬೇಕು. ಕುಂದೆಣಿಸುವವರ ಗೆಳೆತನವ ಮಾಡಬೇಕು. ಕುಂದೆಣಿಸುವವರ ಗೆಳೆತನವ ಮಾಡಲು ಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಬಹಳ ಸುಂದರವಾಗಿ ಸಾರಿದ್ದಾರೆ ದಾಸಾಗ್ರಗಣ್ಯ. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಧರ್ಮ ಅಂದ್ರೆ ಏನು? ಅಂಗಡಿಗೆ ಹೋದ್ರೆ ತಗೊಂಡು ಬಾ ಒಂದು ಧರ್ಮ, ಅದಾಗ್ತದ? ಅದಾಗುದಿಲ್ಲ. ಧರ್ಮ ಅಂದ್ರೆ ವಿಶೇಷವಾಗಿರತಕ್ಕಂಥ ಜೀವನ ಪದ್ಧತಿ. ರಾಜ್ಯರು ಸುಂದರವಾಗಿ ವರ್ಣಿಸಿದ್ದಾರೆ. ಅದರ ಮರ್ಮವನ್ನು ಅರಿತು ನಾವು ಎಲ್ಲವನ್ನು ತಿಳಿದುಕೊಂಡು ತಿಳುವಳಿಕೆ ಮುಖ್ಯವಾದ ಜ್ಞಾನಿ ಆಗ್ಬೇಕು. ನಾವು ಒಂದೊಂದು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಒಳ್ಳೆಯ ಸಭಾ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾತನಾಡಿದ್ರು. ಒಬ್ರು ಮಾತಾಡಿದ್ರೆ ಸಾಕು, ಎಲ್ಲರ ಮನಸ್ಸಿನಲ್ಲಿ ಅದೇ ಇರುವುದು. ತ್ಯಾಗ ಮಾಸ್ಟರ್ ಅವರು ಕೂಡ ಮಾತಾಡುವಾಗ ಏನು ಇಲ್ಲಿ ಆಗಬೇಕು, ಈ ಆಶ್ರಮಕ್ಕೆ ಏನೆಲ್ಲ ಮಾಡಿದ್ದಾರೆ, ಯಾವ ಮೂಲಕವಾಗಿ ಇದು ಅಭಿವೃದ್ಧಿಯಾಗಿದೆ, ಇದು ಇತ್ಯಾದಿ ಇತ್ಯಾದಿಗಳನ್ನು ನಾವು ಮಾತಾಡ್ತಾ ಹೋಗ್ತೇವೆ. ಹಾಗಾಗಿ ಎಲ್ಲರ ಮನಸ್ಸಿನಲ್ಲಿ ಅದನ್ನು ಬಿಚ್ಚಿ ಹೇಳಬೇಕಾದ್ದೇನಿಲ್ಲ, ಅದು ಮನಸ್ಸಿನಲ್ಲಿ ಅರಿತುಕೊಂಡ್ರೆ ಸಾಕಲ್ವಾ? ಅದನ್ನು ಹೇಳಿದ್ದಾರೆ ಈ ಸಂದೇಶ. ಮರ್ಮವನ್ನು ಅರಿತು ಮಾಡಲೇಬೇಕು ತಂತ್ರ. ಧರ್ಮ ಪ್ರಕಾರವಾಗಿ ನಾವು ನಡೆಯುವಂತಹ ಒಂದು ಸದ್ಗುಣ ನಮ್ಮಲ್ಲಿ ಇದ್ದರೆ ಸಾಕು. ಅದನ್ನು ಬಡ 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 ಅಂತ ಹೇಳಿಕೊಂಡು ಬರ್ಬೇಕಾ, ಅಥವಾ ಇನ್ನೊಬ್ಬನ ಹತ್ರ ಅದನ್ನು ಹೇಳಿಸುವುದು ಅಗತ್ಯ ಇಲ್ಲ ಅಲ್ವಾ? ಅದಕ್ಕೆ ಹೇಳುವುದು, ಜ್ಞಾನಿಗಳು ತಿಳುವಳಿಕೆ ಬೇಕು, ಜ್ಞಾನ ಬೇಕು ಅಂತ ಹೇಳಿ. ಕೆಲವರಿಗೆ ತುಂಬ ವಿಷಯ ಗೊತ್ತುಂಟಂತೆ, ಕೆಲವರಿಗೆ ತುಂಬ ವಿಷಯ ಗೊತ್ತುಂಟಂತೆ, ಗೊತ್ತುಂಟಂತ ಗೊತ್ತಿಲ್ಲ ಪುಣ್ಯಾತ್ಮನೆ. ಇನ್ನು ಕೆಲವರಿಗೆ ಏನೂ ಗೊತ್ತಿಲ್ಲ ಅಂದ್ರೂ ಗೊತ್ತಿಲ್ಲ. ತುಂಬ ಗೊತ್ತಿದ್ದವನಿಗೆ ಗೊತ್ತುಂಟಂತ ಗೊತ್ತಿರಬೇಕು, ಆಗ 4 ಜನರಿಗೆ ಪ್ರಯೋಜನ ಬೀಳ್ತದೆ. ಏನೂ ಗೊತ್ತಿಲ್ಲದವನಿಗೆ ಗೊತ್ತಿಲ್ಲ ಅಂತ ಗೊತ್ತಿರಬೇಕು, ಇಲ್ಲಿದ್ರೆ ಮಧ್ಯಕ್ಕೆ ಬಂದು ಅದಕ್ಕೆ ಪ್ರಸಂಗ ಮಾಡಿ ಎಲ್ಲ ಹಾಳು ಮಾಡಿ ಆಗ್ತಾನೆ.
ಅಲ್ವಾ? ಇದು ಬಹಳ ಮುಖ್ಯವಾದಂಥ ಒಂದು ವಿಚಾರ. ಇದನ್ನ ಹೊಟ್ಟಬೇಕು ಅಲ್ವಾ? ವಿಷ ವಿಕ್ಕಿದವನಿಗೆ ಷಡು ರಸವ ಉಣಿಸಲು ಬೇಕು. ನಮಗೆ ಆಗದವರು ತುಂಬಾ ಜನ ಇದ್ದಾರೆ ಅಲ್ವಾ? ಅವನಿಗೆ ಷಡುರಸ ಕೊಡ್ಬೇಕು, ಅವನನ್ನು ಬರ್ಲಿಕ್ಕೆ ಹೇಳ್ಬೇಕು. ಆಯ್ ಹೊಚ್ಚು ಮಾರದ ಆ ಜನ ಪ್ರಯೋಜನ ಜಂಕಲಿಗೆ ಪರ್ತವನ್ನೆಲ್ಲ ಆಪುಜ ಆ ಜನ ಅಂತೇಳಿ ಹೇಳುವುದಲ್ಲ. ಏನು ಲೆಪ್ಪೊಟ್ಟು ವಿಷ ಇಕ್ಕಿದವ ಅವ ಬೇಡದ್ದು ನಮಗೆ ಮಾಡ್ತಾನೆ, ಏನೋ ತೊಂದರೆ ಮಾಡ್ತಾನೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನ್ಯಾಯ ಮಾಡ್ತಾನೆ. ಆದರೆ ಅವನನ್ನು ಕರ್ಕೊಂಡ್ಬರು. ನಮಸ್ಕಾರ ಈ ಬೋಡಿ ಹೆಂಗೆಲೆ ಬೆಲೆ ಬೆಲೆ ಮನಸ್ಸು ಮಲ್ಪುದ ಪೂಜೆ ಮಲ್ಪುದ ಅರೆ ಪ್ರಸಾದ ಕೊಡಲೆ ಅಪ್ಪಾಗ ಆಯಗೇನು ಯಾನ್ ಮಗಲಿ ಬೋಡೆ ಮುರನ್ ಕಂಡ ಬಟ್ಟಿಂದ ಎತ್ತ ಬಂದರೆ ಆಗಲ್ಲ ಆಂಡಲ್ಲ ಉಲೆಯಲ್ಲಿ ಎತ್ತಿದಂಗೆ ಪ್ರಸಾದ ಕೊಡಿ ಆಗ ಅರ್ಥ ಆಪಣ್ಣ ಅದೇ. ಅಂದ್ರೆ ಆ ವಿಶೇಷತೆ ಅವನಿಗೆ ಅರ್ಥ ಆಗ್ಬೇಕಂದ್ರೆ ದ್ವೇಷ ಮಾಡಿದವನ ಪೋಷಿಸಲು ಬೇಕು. ಇಷ್ಟೇ ದಾಸರಿಗೆ ಹೇಳಿದ, ಇಷ್ಟೇ, ಬೇರೇನಿಲ್ಲ. ಅತ್ಯಂತ ಸರಳವಾಗಿ ಹೇಳಿದ್ದಾರೆ. ಯಾರು ನಮ್ಮನ್ನು ದ್ವೇಷ ಮಾಡ್ತಾರ, ಅಸೂಯೆಯಿಂದ ಇರ್ತಾರ, ಅವ್ರನ್ನ ಕರ್ಕೊಂಡು ಬಂದು ಶಾಲ ಆವಾಗ ಮತ್ತೆ ಸ್ನೇಹಕ್ಕೆ ಬರ್ತಾನೆ ತನ್ನಿಷ್ಟ. ನಾನು ಇಷ್ಟೆಲ್ಲ ಅವರಿಗೆ ತೊಂದರೆ ಮಾಡಿದರೂ ಕೂಡ ನನ್ನನ್ನು ವೇದಿಕೆಗೆ ಕರೆದು ನನ್ನನ್ನು ಒಳ್ಳೆ ರೀತಿಯಲ್ಲಿ ಗೌರವಿಸಿದ್ರಲ್ವಾ ಅಂತೇಳಿ ಅಲ್ವಾ? ಇದು ದಾಸರ ಎಚ್ಚರಿಸಿದ್ರು. ನಾವು ಇದನ್ನು ಮಾಡಬೇಕು. ಬಹಳ ಹಿಂದೆ ಹೇಳಿದ್ದಾರೆ ಎಲ್ಲರೂ ಕೂಡ ಒಂದು ಕೆನ್ನೆಗೆ ಬೆಳ್ಳಿ ಕೊಟ್ಟರೆ ಈ ಕೆನ್ನೆ ಕೊಡಬೇಕಂತ ಯಾವತ್ತೇ ಇರುವಂತ ಒಂದು ತತ್ವ ಅಲ್ವಾ? ಆದರೆ ಅದು ಈಗಿನ ಕಾಲದಲ್ಲಿ ನಡೆಯದಿದ್ದರೂ ಕೂಡ ದಾಸರ ಈ ಜ್ಞಾನವನ್ನು ನಾವು ಯಾವ ರೀತಿಯಲ್ಲಿ ಹಂಚಿಕೊಳ್ಳಬೇಕು, ಎಲ್ಲರನ್ನೂ ಕೂಡ ಪ್ರೀತಿಸುವುದರ ಮೂಲಕವಾಗಿ ಬಹಳ ಬಹಳ ರೀತಿಯಲ್ಲಿ ನಾವು ಯಾವಾಗಲೂ ಕೂಡ ವಿಶ್ವಾಸ ಇಡುವುದರ ಮೂಲಕವಾಗಿ ಅವನ ಮೇಲೆ ನಂಬಿಕೆ ಇಡುವುದರ ಮೂಲಕ ನಮ್ಮ ಕೆಲಸವನ್ನು ಸಾಧನೆ ಮಾಡಿಕೊಳ್ಳಬೇಕು. ಅಷ್ಟೇ ಅಷ್ಟೇ. ಇದು ದೇವರಿಗೆ ಪ್ರೀತಿ ಆಗ್ತದೆ ಅಂತ ಅಲ್ವಾ? ವಿಠಲ್ ನಾಯ್ಕ ಯಾವಾಗಲೂ ಹೇಳ್ತಾರೆ ಅಲ್ವಾ? ಗಂಡನೆ ಬಿಡೋದು 2 ಜನ ಜೋಕುಲ್ ಪೂರ ಬರ್ತದ್ದು ಒಂದು ಇಲ್ಲೋಕೆ ಬಾರಿ ಮಲ್ಲ ಇಲ್ಲಿ ಕಟ್ಟಿದೆ ಸರಿ ಉಂಡೆ ಸರಿ ಉಂಡುದು ಬಿಡುವಂತ ಹೋಳಿಗೆಯನ್ನು ಪಾರ್ಸೆಲ್ಲ ಬತ್ತೊಂಡೆ ಆಗಲೇ ಪುಗಾರಿ ಇದೆ ಬಾರಿ ಪುಗಾರದಾಗಲೇ ಶುಭಾಶಯ ಮತ್ತೆ ಕೊರಿಯ ಹೋದ್ ಮಾತಾದು ಅಂತ ಹೋಳಿಗೆ ಎಲ್ಲ ಕೂಡ ಕಟನ್ ಪಾಸ್ ಒಂದು ಸೀದ ದುಂಪು ಅಲ್ಪ ಆ ಕಾಂಪೌಂಡ್ ಅಲ್ಪ ಒಂದು ಕೂಡ ಇಲ್ಲಿ ತೂಪಿನಿಯ ಪಿರ ಪಿರ ತುಳಿದು ಹಿಂಬಾಗ ಬೋಡಿತ್ತಿಂದ ಈತ ಮಲ್ಲ ಇಲ್ಲಿ ಯಾರನ್ನ ಕರೆ ಹಾಕಿದ ಮಲ್ದೇನ ಇಲ್ಲ ನನಗೆ ಗೊತ್ತಿತ್ತು ಅದೇ ಅಂಚ ಬಂದು ಅವು ಬೋಡ ಅದಕ್ಕೆ ಹೇಳಿದ್ರು. ಯಾಕಂತ ಹೇಳಿದ್ರೆ ವಿಷವಿಕ್ಕಿದ ಬಗ್ಗೆ ಷಡುರಸವ ಈ ರೀತಿಯಲ್ಲಿ ಯಾವುದೇ ರೀತಿಯ ನಮ್ಮದಾಗಿರ್ತಕ್ಕಂಥ ಈ ಮಧ್ಯದಲ್ಲಿ ದ್ವೇಷ ಅಸೂಯೆಯಿಂದ ಮಾತನಾಡುವವನನ್ನು ನಾವು ಸತ್ಕರಿಸಬೇಕು, ನಾವು ಸ್ವಾಗತಿಸಬೇಕು ಅಂತ ಸುಂದರವಾಗಿ ಹಿಂದೆ ನಿಂದಿಪರನ್ನು ವಂದಿಸುತ್ತಲಿರಬೇಕು. ಹಿಂದಿನಿಂದ ಹೇಳ್ತಾರೆ ಕೆಲವರು ಎದುರಿಗೆ ಹೇಳುವರಿದ್ದಾರೆ, ಅದಾದ್ರೂ ಪರವಾಗಿಲ್ಲ. ಹಿಂದಿನಿಂದ ಹೇಳುವುದು ಒಂದಷ್ಟು ಅವರು ಬರುವಾಗ ಮತ್ತೆ ಇತ್ತೆ ಇದನ್ನ ಸುದ್ದಿ ಪಾತ್ರದಿಂದ ಇತ್ತೇನೆ ಅಂತ ಹೇಳ್ತಾರೆ. ಅಂತ ಎಂಥದ್ದು ಹೊಗಳ್ತಾ ಇದ್ದಲ್ಲ ಅಲ್ಲ, ದ್ವೇಷ ಮಾಡ್ತಾ ಮಾತಾಡ್ತಿದ್ದ. ಅವ್ರು ಎಣಿಸ್ಬೇಕು ಅವ್ರು ಇತ್ತೆ ಇದ್ದ ಸುದ್ದಿ ಪಾತಿನ ತೆಂಕಿಲ್ಲ ಬಂದು ದೂರ ಒಂದಿತ್ತಿನ ಅಂದ ಭಾರಿ ಖುಷಿ ಆಡಿ ಈಗ ಸಂತೋಷ ಅಂದ್ರೆ ಹೊಗಳ್ತಿದ್ದಂತ ಅವ ಎಣಿಸೋದು ಪಾಪ. ಇಂಥದ್ದೆಲ್ಲ ಲೋಕದಲ್ಲಿ ನಾಡ್ತಾ ಇದ್ದೇವೆ, ಈ ನಾಟಕಗಳೆಲ್ಲ ನಡೀತಾ ಇರ್ತವೆ. ಆದರೆ ಕುಂದೆಣಿಸುವವನ ಗೆಳೆತನ ಮಾಡಬೇಕು. ಏನೇ ಹೇಳಿ ಅವನ ಗೆಳೆತ ಬಂದವ ಮಾಡಬೇಕು. ಅವನನ್ನು ಇಷ್ಟೊತ್ತು ದೂರ್ತಾ ಇಲ್ಲ, ಆದರೂ ಕೂಡ ಅವನ ಗೆಳೆತನ ನಾವು ಮಾಡಬೇಕು. ಆ ಮೂಲಕ ಅವನು ಒಳ್ಳೆಯದಾಗಬೇಕೆಂಬ ವಿಶೇಷವಾದಂತಹ ನಂಬಿಕೆ, ಪ್ರೀತಿ, ವಿಶ್ವಾಸ ಸಮಾಜದಲ್ಲಿ ಬೇಕು ಅಂತ ಹೇಳ್ತಾರೆ ಅಲ್ವಾ? ಈ ನಂಬಿಕೆ ದೇವರ ಮೇಲೆ ಇರುವುದಕ್ಕೆ ಭಕ್ತಿ ಅಂತ ಹೇಳಿದ್ದಾರೆ. ಇದೇ ಒಂದು ನಂಬಿಕೆ ವಿಶ್ವಾಸವನ್ನು ನಮ್ಮ ಜನಜಂಗುಳಿಯಲ್ಲಿ ಸಮಾಜದಲ್ಲಿ ಇಡುವುದಕ್ಕೆ ಅದಕ್ಕೆ ಪ್ರೀತಿ ವಿಶ್ವಾಸ ಅಂತ ಹೇಳಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದಕ್ಕೊಂದು ದೊಡ್ಡ ಶಬ್ದ ಭಕ್ತಿ ಅಂತ ಹೇಳಿ, ಇದಕ್ಕೆ ಪ್ರೀತಿ ಅಂತ ಹೆಸರು ಅಲ್ವಾ? ಈ ನಂಬಿಕೆ ಇದ್ದಾಗ ನಮಗೆ ಒಂದು ರೀತಿಯಲ್ಲಿ ಧೈರ್ಯ ಬರ್ತದೆ. ಪರಸ್ಪರ ಒಂದು ಎಲ್ಲರಲ್ಲಿ ಪ್ರೀತಿ ವಿಶ್ವಾಸದ ಈ ನಂಬಿಕೆ ನಮ್ಮಲ್ಲಿದ್ದಾಗ ಒಂದು ಇವತ್ತು ಕಾರ್ಯಕ್ರಮ ಭಾರಿ ಗಣದ ಯಶಸ್ವಿ ಆಗ್ತದೆ, ಇವತ್ತು ಒಳ್ಳೆಯ ಪ್ರತಿಷ್ಠಾ ಮಹೋತ್ಸವಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಎಂಬ ಒಂದು ನಂಬಿಕೆ ಬಂದಾಯ್ತು ನಮಗೂ ಕೂಡ. ಅವನು ನಂಬಿಕೆ ಇಡಬೇಕು, ನಾವು ನಂಬಿಕೆ ಇಡಬೇಕು. ಹೀಗೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ, ಲಾಸ್ ಆಗಲಿಕ್ಕಿಲ್ಲ, ಇದೆಲ್ಲ ನಂಬಿಕೆ ಅಷ್ಟೇ. ಒಂಜಿ ಸರ್ತಿ ಒಂಜಿ ಮಲ್ಲ ತೋಡು ಉಂಡತ್ತೆ. ಆ ತೋಡು ಬಂಡ ಸಾಧಾರಣ ಒಂಜಿ 10-15-16 ಫೀಟ್ ದಾತ್ ಮಲ್ಲ ಒಂಜಿ ತೋಡು. ಆ ತೋಡು ಕೆಸರು ಮಣ್ಣು ಜಲ 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 ನೀರು
ಪರ್ತಂ ಬೋಂದುಂಡಿ ಬಾರಿ ಬಾರಿ ಫಾಸ್ಟ್ ರಭಸದ ಪೋಪಿನ ನೀರಿಡು ಆ ತೋಡುಗು ಒಂಜಿ ರಡ್ಡು ಅಡಿಕೆ ಮರತ ಈ ಕಂಗುಂಡು ಆಯ್ತ ಮಲ್ತ ರಡ್ಡು ಪಾಪ ಪಾಡ್ದೇರ್ಗೆ ಅಂಚಿಂಚಿ ಕೋರಿ ಪಾಪ ಅವಲ ಸರಿ ಗಟ್ಟಿ ಜಾತೆ ಅಂತೂ ಪಾಡ್ದು ಬಿಡ್ತೇವೆ ಐನು ಕೆಲವು ಜೋಕುಲು ಮತ್ತೆ ಸುಯ್ಯ ಮಲ್ತೊಂದಿತ್ತೆ ಅಂತೂ ಬಗ್ಗ ಮಲ್ಲ ಕೆಲ ಬರೋ ಪೋಡಿಗೆ ಅವಳ ಹರತ್ತತೆ ಅವು ತುಂಡು ಒಲ್ಲ ಬೂರಿ ಅನ್ನಾಡ ಸೈಗೆ ಆಂಡಲ ಸೈತ ಜಿಂದಾಂಡಲ ಆ ಕೆಸರು ನೀರಿಡು ಈ ಚಪ್ಪಲ್ ಬುರಪೋದು ಯಾನ ಹಂಗೆ ಬರುತ್ತೆ ಅಂಡೆ ಅದು ಯಾನ ಒಲ್ಲ ತೀರ್ತು ಹೆಚ್ಚಿನ ಆಪಣ ಪೋಡಿಗೆ ಆಪಣ ಕೆಲವರು ಅಂಚಾದ ಆ ಪಾಂಪು ಇತ್ತು ನಾಡಲ ಆ ಕೆಸರದ ತೋಡ್ದು ಆಪೇಲಿ ಹೋವರೆಗೆ ಇಂಚ ಕಾರ್ ದೀಪ ಪಿರವರ್ತೆ ಕಾರ್ ದೀಪ ಪಿರವರ್ತೆ ಪೋಡಿಗೆ ಇಂದು ಈತ ಜನ ಒಂದು 4 ದಿನ ಆಯ್ನ ಹಿಡಿದು ಬಕ್ಕ ಎರೋದನೆ ಒಂದು ಜನ ಆಪೇಲೆ ಒಂಜಿ ಗೂಟ ಈಪೇಲೆ ಒಂಜಿ ಗೂಟ ಊರ್ದು ಒಂಜಿ ಗೋಣಿ ನೂಲು ಕಡ್ಡ ಕಟ್ಟಂಡಿ ಗೋಣಿ ನೂಲಿ ಬಜಿ ಸಪರದ ಐನು ಇನ್ನ ಕೂಡಲೇ ಜನಕ್ಕೂ ಅವೇನು ಫಸಲು ಸರ ಸರ ಸರದರ ಆಪೇಲೆ ಹೋಗ್ತು ಸರ ಸರ ಸರದರ ಆಪೇಲೆ ಹೋಗ್ತು ಅತಿಯ ಗೋಣಿ ನೂಲು ತುಂಡಾಣ ನಿಮಗೆ ಗೂರು ಜನ ಪಾಪ ತುಂಡಾಣ ನನ್ನ ಗೋಣಿ ನೂಲು ಓರಿಲ್ಲ ಆ ಪಾಪ ತುಂಡಾಣ ನನ್ನ ಗೋಣಿ ನೂಲ ತುಂಡಿ ಇದೇ ಬಂಡ ಅವು ಸಪುರತ್ತೆ ಅಂಚಾದ ದಾಯಗಿಂಚ ಬಂಡನ ಬಂಡೆಯನ್ನು ಜನಗಳಿಗೆ ಆ ಪಾಪದ ಮಿತ್ರ ನಂಬಿಕೆ ಆಂಡ ಈ ಬಲ್ಲ ಕಟ್ಟಿಯತ್ತ ಬಲ್ಲದ ಮಿತ್ರ ನಂಬಿಕೆ ಈ ನಂಬಿಕೆಡ ಆ ಪಾಪ ಮಿತ್ರ ನಡೆದು ಆಪದ ಬದಿಕ್ಬೋದು ఆయన ಗುರಿ ಮುಟ್ಟೆಯನ್ನು ಲೆಕ್ಕ ಅಂಚ ನಮ್ಮ ಒಂಜಿ ನಂಬಿಕೆಗೆ ಒಂಜಿ ಈತ ನಮ್ಮ ಒಂಜಿ ಕೆಲಸ ಯಾವ ಮನುಷ್ಯನ ಪ್ರೀತಿದ ವಿಶ್ವಾಸದ ನಂಬಿಕೆ ಅವೇ ಪ್ರಕಾರವಾಗಿ ದೇವರ ಮಿತ್ತು ದೀಪಿನವಳ ನಮ್ಮ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಕೆಲಸ ಹಾಕೊಂಡೆ ಹೋಗುವ ಸಂಶಯ ಹೀಗೆ ವಿಸ್ತಾರವಾದ ದಾಸಾಗ್ರಹಣ್ಯರು ಬಂತೀನಿ ಕಂಡು ಸಹಿಸದಿರುವವನ ಕರೆಯಲು ಬೇಕು ಕಂಡು ಸಹಿಸದಿರುವವನ ಕರೆಯಲು ಬೇಕು ಪುಂಡರೀಕಾಕ್ಷಿ ಪುರಂದರ ಸತ್ಯ ಧರ್ಮಡು ನಡಪು ನಂಚಿತ್ತನ ಕೆಲಸ ನಮ್ಮದ ಬೇತದಾಲ ಐಕ್ ಬಂತೀನಿ ನಿಯತ ಕರ್ಮ ಅಂತ ಆ ನಿಯತ ಕರ್ಮ ಪ್ರಕಾರವಾದ ನಮ್ಮ ನಡತನಂದ ಒವೇ ರೀತಿ ಭಗವಂತನ ಅನುಗ್ರಹಕ್ಕೂ ಸಮಸ್ಯೆ ಬರ್ಬಿಟ್ಟು ಕಾಮ್ಯ ಕರ್ಮ ಬಗ್ಗೆ ನಿಯತ ಕರ್ಮ ಅಂದ್ರೆ 2 ಉಂಡು ಇಲ್ಲಿ ಮತ್ತೆ ಗೊತ್ತಿಪ್ಪತ್ತೆ ಆ ಕಾಮ್ಯ ಕರ್ಮ ಬಣ್ಣ ಆಂಡ ಬೋಂಡ ಬೋಂಡು ಇನ್ನೊಂದು ಪ್ರತಿಷ್ಠಾ ಮಹೋತ್ಸವ ಬಯ್ಯಾಡ ಪ್ರೋಗ್ರಾಮ್ ಉಂಡಿಗೆ ಪೋಡ ನಿತ್ತದು ಎಂಕ್ ದಾದಾಪಣ ಗೊತ್ತಿದ್ದು ಬಯ್ಯಾಡಲ್ಲಿ ಅವು ಪ್ರಯೋಜನ ಇದೆ ಇನ್ನು ಪೋಡ ನಿತ್ತದು ದಾದಾಪಣದಾನೆ ಪೋಡ ಒಚ್ಚ ಅಥವಾ ಬರ್ಪುಣಿಜ್ ಬತ್ತ ಆಕೆ ಪುರುಸತಿ ಇತ್ತಲ್ಲ ಬರ್ಪುಣ ಅಂಚ ಅವತ್ತು ಯಾನು ಅಡೆಗೆ ಪೋವಡೆ ಅಲ್ಪ ಭಾಗವಹಿಸೋಡೆ ಇನ್ನಿತ್ತ ಒಂಜಿ ಪ್ರಸಾದ ಸ್ವೀಕಾರ ಮಲ್ಪಡೆ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹ ಕೊರಡು ಒಂದು ಪಂಪನ ಚಿತ್ತನ ನಿಯತ ಕರ್ಮನ ಮಾಡಬಹುದು ಅವೇ ರೀತಿ ಪ್ರತಿ ವರ್ಷ ಆಪಿನ ಚಿತ್ತನ ಪ್ರತಿ ವಾರ ಆಪಿನ ಚಿತ್ತನ ಪ್ರತಿ ತಿಂಗಳು ಆಪಿನ ಚಿತ್ತನ ಉಭಯ ಒಂಜಿ ಕಾರ್ಯಕ್ರಮಡು ಅಥವಾ ನಮ್ಮ ಬಂಧು ಬಳಗದ ಸಂಬಂಧವಾದ ಅಪ್ಪಿನ ಕಾರ್ಯಕ್ರಮ ನಿಯತ ಕರ್ಮ ಏನು ಪೋವಡೆ ಅದೇ ಆ ನಿಯತ ಕರ್ಮನ ಮಾಡಬಹುದು ಕಾಮ್ಯ ಕರ್ಮನ ಆಣ ಅಣಪೋಣ ಬೋಂಡ ಬಂದದ ಅವತ್ತು ನಿಜವಾದ ನಿಯತ ಕರ್ಮ ಬೋಡು ಅರ್ಜುನೇ ರಥೊಟ್ಕುಲ್ಲದೆ ಅಂಚನೆ ಸಾರಥಿಯಾದ ಶ್ರೀಕೃಷ್ಣ ಇತ್ತಿನಿಗೆ ಸಾರಥಿಯಾದ ಶ್ರೀಕೃಷ್ಣ ಪನ್ಪುಣಿಗೆ ಅರ್ಜುನ ನಮಾರ ಯುದ್ಧ ಮಲ್ಪಲ ಆ ಯುದ್ಧ ಮಲ್ಪೋಡೆ ఆయన ಚಿತ್ತನ ನಿಯತ ಕರ್ಮ ನಿನ್ನ ಉಂಟು ಬೊಕ್ಕ ತಿಕ್ಕಿನ ಭೂಮಿನ ಬೊಡ್ಡ ಈ ಬೊಡ್ಡ ಕಡಿಮೆಗೆ ರೆಗ್ಲ ಮಾಡಲ್ಲ ಅವು ಹೆಂಗೆ ಅಗತ್ಯ ಅಂಚಾದ ಧರ್ಮದ ಪುನರುತ್ಥಾನಗೋಸ್ಕರವಾಗಿ ದ್ವಾಪರಾಯುಗೊಟ್ಟು ಯಾನು ಅವತಾರ ಬರ್ತದು ನಿನ್ನ ರಥದ ಸಾರಥಿಯಾದ ದುಷ್ಟ ನಿಗ್ರಹ ಶಿಷ್ಟರ ಪರಿಪಾಲನೆಗೋಸ್ಕರವಾದ ಯಾನು ಮಲ್ಪನ ಚಿತ್ತನ ಈ ಕೆಲಸ ಅಂಚಾದ ಇತ್ತೆ ನಿನ್ನ ಬಂಧು ಅವಡು ಬಳಗ ಅವಡು ಏರ್ಲಾದು ಪಡ ಅವೇನು ಮತ್ತೆ ಎಣ್ಣದು ಕುಲಮಿನತ್ತು ಇತ್ತ ಯುದ್ಧ ಮಲ್ಪಡ ఆయన ನಿಯತ ಕರ್ಮ ನಿನ್ನ ಉಂಡು ಪನ್ಪುಣಿಗೆ ಎಂಟು ಮನಸ್ಸಿಜ್ಜಿ ಯುದ್ಧ ಮಲ್ಪರೆ ಎಂಟು ಭೂಮಿ ಬಡ್ಚಿ ಅವಳು ಎನ್ನ ಬಂದು ಬಳಗದಾಗಲಿ ಎನ್ನ ಹಿರಿಯರ್ನಗಡೆ ಎಂಟು ಯುದ್ಧ ಮಲ್ಪರೆ ಮನಸ್ಸಿಜ್ಜಿ ಮಹಾರಾಯ ಓ ದೇವಾ ಓ ಭಾವ ಅಂತ ಪಂಡ ಆಯಗೆ ದೇವೆಲ್ಲ ಅಂದ ಆಯ ಭಾವೆಲ್ಲ ಏರು ಕೃಷ್ಣ ಅಂಚಾದ
ಯಾನ್ ಯುದ್ಧ ಕೊಡ್ತೀನಿ ಬಣ್ಣಗ ಕೃಷ್ಣ ಅಂಚ ಪಣಂದಿಲ್ಲ ಮತ್ತೆ ಅಂಚ ಯಾಪಲ ನಮ್ಮ ಸಂಸಾರೋಡ್ಲ ಅಂಚೆನೆ ನಮ್ಮ ಜೀವನೋಡ್ಲ ಅಂಚೆನೆ ನಮ್ಮ ಇಲ್ಲಲ್ಲ ಅಂಚೆನೆ ಒಂದು ದಿನ ಬುಡಿದಿ ಸಾಧಾರಣ 7 ಗಂಟೆ ಪೊಟ್ಟು ಒಂದು ಜೋಕ್ಲು ಇಲ್ಲೇರು ఒక ಯಜಮಾನರು ಇಲ್ಲೇರು ಇಲ್ಲ 7 ಗಂಟೆ ಪೊರ್ತು ಬಂದ್ಪೊಲಿಗೆ ಕಂಡ ನಡ ಯಾನೇನೇ ವನಸ ಮಲ್ಪಿಜಿನ್ ತೊಲಿಗೆ ಅಂದ ದಾನಿ ಮರೈತೆ ಕೆಂಡೆಗೆ ಕಂಡ ಜೋಕುಲಮ್ಮೆ ಅತಿ ನೀನು ವನಸ ಮಲ್ಪಿಜಿಂದಳು ಅಂತ ಒಂದು ವರ್ಷ 8 ಗಂಟೆ ಅವನ ಪುಡಾರ ಬಂದೊಲಿಗೆ ಯಾ ನೀನು ವನಸ ಮಲ್ಪುಜಿಯೇ ಆ ಮಲ್ಲಜ್ಜಿ ಒಂದು ಜೀರ್ಣ ಮಾಡು ವನಸ ಮಲ್ಪಿ ಜೊಪ್ಪುಲ ಐದು ದಾಡ ಒಂದಿನ ವನಸ ಬಿಡು ನಾಂಡ ಜೀರ್ಣಾದಿ ಅಡ್ಡೆ ಆಪುಡು ಒಂದು ಬಂಡೆಗೆ ಕಂಡ ಕುಡು ವರ್ಮ ಗಂಟೆ ಅವನ ಕೂಡ ಬಂದ್ಕೊಳ್ಳಿ ಯಾ ನೀನು ವನಸ ಮಲ್ಪುಜಿ ಆಕೆ ದಾದ ಹೊಡು ಮಾರೈತೆ ಕೆಂಡೆಗೆ ಕಂಡೆ ಐದು ದಾವರ ಯಾನ್ ಅಟ್ಟಿಲ್ಲ ಮಲ್ಪುಜಿ ಈ ವನಸ ಮಲ್ಪುಜಿಡ ಈ ಅಟ್ಟಿಲ್ಲ ಮಲ್ಪುಜಿನ್ಪಿನ ನಿನ್ನ ತಪ್ಪ ಈ ಅಟ್ಟಿಲ್ ಮಲ್ಪಣ್ಣ ನಿನ್ನ ನಿಯತ ಕರ್ಮ ಈ ಉಂಟಿನ ಬಿಡಿನ ನಿನ್ನ ಕಾಮ್ಯ ಕರ್ಮ ಐದವರ ನಿನ್ನ ಜೋಕ್ಲೆಲ್ಲ ನಿನ್ನ ಕಂಡನೆಲ್ಲ ಉಪವಾಸ ಪಾಡ್ ನಂಚಿತ್ತಿನ ಕೆಲಸ ಈ ಮಂತ್ರದಲ್ಲಿ ಅವು ಧರ್ಮ ಪೂಜಿ ಆ ಅಕಲೆಗೆ ಅಗಲ ಬಡ ಉಂಟೆಕ್ಕವ ನಂಚಿತ್ತಿನ ನಿಯತ ಕರ್ಮ ಈ ಮಲ್ಪೋಡು ಕಂಡೆ ಅಂಚೆನೆ ನಮ್ಮ ಜೀವನೋಡು ಆ ಪ್ರೀತಿ ವಿಶ್ವಾಸ ಬಂಧು ಬಳಗ ಆ ರೀತಿ ಉಪ್ಪೋಡು ಸತ್ಯ ಧರ್ಮನು ನಮ್ಮ ಎಂಚ ಜೀವನ ಪದ್ಧತಿ ಪ್ರತಿ ಇಲ್ಲಲ್ಲ ಈ ಸತ್ಯ ಧರ್ಮ ಪ್ರೀತಿ ವಿಶ್ವಾಸಲು ಕತೆಟ್ ಮಾತ್ರ ಉಪ್ಪುನತ್ತು ಕತೆಟ್ ಮಾತ್ರ ಒಂದು ಹತ್ತು ಪ್ರತಿ ಇಲ್ಲಲ್ಲ ಪ್ರತಿ ನಮ್ಮ ಬಂಧು ಬಳಗ ನಮ್ಮ ಕುಟುಂಬ ದೈವ ದೇವಸ್ಥಾನ ತರವಾಡು ಪೂರ ಇಟ್ಲ ನಮ್ಮ ಭಕ್ತಿ ಶ್ರದ್ಧೆ ನಂಬಿಕೆ ನಿಯಮ ಪ್ರೀತಿ ವಿಶ್ವಾಸ ಇದ್ದಿಂದ ವಾಂಕೆಲಸಲ ಅಯ್ಯಪ್ಪ ಮಂದಿರ ಈತ ಮಲ್ಲ ಅಭಿವೃದ್ಧಿ ಅವಳು ಪ್ರತಿ ವರ್ಷ ಈತ ಚಟುವಟಿಕೆಯ ಮೂಲಕ ಧಾರ್ಮಿಕವಾಗಿ ನಂಚಿತ್ತಿನ ಈ ಒಂದು ಪ್ರಕ್ರಿಯೆ ಅವಳಿಂದ ನೆಟ್ಟು ಮಾತ ಪ್ರೀತಿ ವಿಶ್ವಾಸ ನಂಬಿಕೆ ಮಾತಲ ಒರಿಯಾಡೋದು ಇತ್ತನ ಮಾತ ಆಪುಲು ಆ ಪ್ರಕಾರವಾದ ಇಂಚಿತ್ತಿನ ಸತ್ಯ ಧರ್ಮವನ್ನು ಕಾಪಾಡ್ದ ನಿಯತ ಕರ್ಮವನ್ನು ಕಾಪಾಡ್ದ ಆ ಕಾಶಿ ವಿಶ್ವನಾಥನೇ ಒಲಿಸುವುದರ ಮೂಲಕ ಆ ಸತ್ಯದ ಧರ್ಮವು ಎಂಚ ಜಯ ತಿಕ್ಕುಳು ಅನ್ಪಿನೇನು ತೋಜಾದ ಕೊಟ್ಟಿನ ಒಂದು ಕಥೆ ಇತ್ತನಿ ನಾವು ಸತ್ಯ ಹರಿಶ್ಚಂದ್ರ ಅದೇ ಅಂಚಿತ್ತಿನ ಈ ಕಥಾ ಭಾಗದ ವಿಚಾರಕ್ಕೆ ಬರೋದು ವಿಶೇಷವಾದ ನಮ್ಮ ಮಾತೆಲ್ಲ ಇನಿ ಅಯ್ಯಪ್ಪ ಸ್ವಾಮಿ ಮಂದಿರದ ಅಡಿಟು ಅದೇ ಆ ಅಯ್ಯಪ್ಪ ಸ್ವಾಮಿ ಕಡ್ಬೂರ ಭಜನೆ ಮಲ್ತೇನೆ ಆಂಡ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡಿಕೊಂಡು ಅಯ್ಯಪ್ಪ ಸ್ವಾಮಿ ಒಂದು ಸ್ತುತಿ ಮಲ್ಕೊಂಡು ಭಜನೆ ಮಲ್ಕೊಂಡು ದುಂಬಿಕೊಡಿ ಸ್ವಾಮಿ ಶರಣಂ ಅಯ್ಯಪ್ಪ ಹರಿಹರ ಸುತನೆ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹರಿಹರ ಸುತನೆ ಅಯ್ಯಪ್ಪ ಮೋಹಿನಿ ಸುತನೆ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಮೋಹಿನಿ ಸುತನೆ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹರಿಹರ ಸುತನೆ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶಬರಿಗಿರೀಶ ಅಯ್ಯಪ್ಪ ಮಣಿಕಂಠ ದೇವ ಅಯ್ಯಪ್ಪ ಶಬರಿಗಿರೀಶ ಅಯ್ಯಪ್ಪ ಮಣಿಕಂಠ ದೇವ ಅಯ್ಯಪ್ಪ ಶಬರಿಗಿರೀಶ ಅಯ್ಯಪ್ಪ ಮಣಿಕಂಠ ದೇವನೇ ಅಯ್ಯಪ್ಪ ಶಬರಿಗಿರೀಶ ಅಯ್ಯಪ್ಪ ಮಣಿಕಂಠ ದೇವನೇ ಅಯ್ಯಪ್ಪ ಭೂತನಾಥನೇ ಅಯ್ಯಪ್ಪ ಸತ್ಯ ಸ್ವರೂಪನೇ ಅಯ್ಯಪ್ಪ ಭೂತನಾಥನೇ ಅಯ್ಯಪ್ಪ ಸತ್ಯ ಸ್ವರೂಪನೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಹರಿಹರ ಸುತನೇ ಅಯ್ಯಪ್ಪ ಮೋಹಿನಿ ಸುತನೇ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಮೋಹಿನಿ ಸುತನೇ ಅಯ್ಯಪ್ಪ ಅನಾಥ ರಕ್ಷಕ ಅಯ್ಯಪ್ಪ ಭೂತನಾಥನೇ ಅಯ್ಯಪ್ಪ ಸತ್ಯ ಸ್ವರೂಪನೇ ಅಯ್ಯಪ್ಪ
स्वामी अय्यप्प स्वामी जी की भजने दाल बेत दाल बोडुंदी इदೆಯ ಸಾಹಿತ್ಯ ಕೆಲವರು ಈತು ದಪ್ಪದ ಭಜನೆ ಪುಸ್ತಕ ಪತಂ ಪೋಪಿನ್ ಭಜನೆ ಮಂಡಳಿ ಈತು ದಪ್ಪದ ಪುಸ್ತಕ ಐಟೊಂಜಿ 250 ಭಜನೆ ಅವೇನು ಪತಂ ಪೋದು ಅಲ್ಪ ಇನಿ ಓ ಭಜನೆ ಮಂಡಳಿ ಅವೇ ಒಂಜಿ ಮಂಡೆ ವೆಚ್ಚ ಭಜನೆ ಮಂಡಳಿ ಇನಿ ಓ ಭಜನೆ ಮಂಡಳಿ ಏನು ಮಾಡೋದು ಮಂಡೆ ವೆಚ್ಚೋಡ ಅಲ್ಪ ಪೋದು ಕುಳ್ಳುದು ಬುಡ್ಪದು ಏನು ಇಲ್ಲಡು ತೋನ್ಬೋದಿನ ಭಜನೆ ಒಲ್ಲುಂಡಪ್ಪ ಅನ್ನೋ ನಾಡಿನ ಗಣಿ ಕೂಡ ಬಂಡದಾಂಡದ ಭಜನೆ ಕಾಂಪಿಟೇಷನ್ ಉಂಟು ಭಜನೆ ಮಂಡಳಿ ಅದೇ ಆಯ್ ಬಂಟಿನ ಹಾಲು ಬಂಟಿನ ಏನು ಬಂಟಿನ ಏರು ಬಂಟಿನ ಅಂಚ ಮಾತು ಒಪ್ಪನಗ ಈ ಭಜನೆ ನಾಡೋಡು ತುಂಬ 2 ಜನ ಭಜನೆ ಬಂಡದಾಪು ಅಂಚ ಅದು ಭಜನೆ ನಮ್ಮ ನಾಡರಿಗೆ ಅವು ದೇವರ ನಾಮಸ್ಮರಣೆ ಒಂಜೀತಾಯನ ಸ್ತುತಿ ಮಲ್ಪನಂತ ನಾರಾಯಣ ಹರಿ ಗೋವಿಂದ ಕೇಶವ ಗೋವಿಂದ ಮಾಧವ ಗೋವಿಂದ ಮಾಧವ ಕೃಷ್ಣ ಗೋವಿಂದ ಅನಾಥರ ಕನಕ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಪಾಂಡವ ರಕ್ಷಕ ಗೋವಿಂದ ಕೌರವ ಶಿಕ್ಷಕ ಗೋವಿಂದ ರಾಧಾ ಕೃಷ್ಣ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ನಾರಾಯಣ ಹರಿ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಅಂಚಾದ ಭಜನೆ ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುವುದು ಹಾಗೆ ಭಂಗ ಚಡಪಡಿಸು ನನ್ನ ಪ್ರಶ್ನೆದಾಲಜ್ಜಿ ದೇವರಿಗೆ ಭಾರಿ ಸಂತೋಷ ಆತಿಯ ಅದೇ ಭಜನೆ ಬಂತನ ಅಂಚ ಇಂದೇ ರೀತಿ ವಿಶೇಷವಾದ ನಮ್ಮ ಭಜನದ ಮೂಲಕವಾದ ಇನಿತ್ತ ಈ ಒಂಜಿ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡಿದಾಗ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಮೆರೆಯುತ್ತಿರುವ ಅಮರಾವತಿ ಲೋಕವು ಸುರಪತಿ ಸುಧರ್ಮ ಸಭೆಗಳು ನಡೆದ ನೆರದಿಹ ಋಷಿ ಮಣಿಗಡನ ಮಧ್ಯದೊಳು ನೆರದಿಹ ಋಷಿ ಮುನಿಗಡನ ಮಧ್ಯದೊಳು ಪರಿಕಿಸುತ್ತ ದಿಕ್ಪಾಲಕರೆಲ್ಲರ ಗುರುತರ ಫಲವೇನು ಗುರುತರ ಫಲವೇನು ನಿಮ್ಮದು ಗುರುತರ ಫಲವೇನು ಮೆರೆಯುತ್ತಿರುವ ಅಮರಾವತಿ ಲೋಕವು ಸುರಪತಿ ಸುಧರ್ಮ ಸಭೆಗಳು ನಡೆದ ನೆರದಿಹ ಋಷಿ ಮಣಿಗಣನ ಮಧ್ಯದೊಳು ಪರಿಕಿಸುತ್ತ ದಿಕ್ಪಾಲಕರೆಲ್ಲರ ಗುರುತರ ಫಲವೇನು ನಿಮ್ಮದು ಗುರುತರ ಫಲವೇನು ನಿಮ್ಮದು ಗುರುತರ ಫಲವೇನು ಸುಂದರವಾಗಿರತಕ್ಕಂಥ ಸಭೆ ಯಾವುದಂತ ಹೇಳಿದ್ರೆ ದಿವ್ಯವಾಗಿ ಮುಕ್ಕೋಟಿ ದೇವಾದಿ ದೇವತೆಗಳಿಗೆ ಒಡೆಯನಾಗಿರತಕ್ಕಂಥ ಸುರೇಂದ್ರ ದೇವೇಂದ್ರ ದಿವ್ಯವಾದಂತಹ ಸಭೆಯನ್ನು ಕೊಟ್ಟಿದ್ದಾನಂತ 29 ಮಂದಿ ಋಷಿ ಮುನಿಗಳು ಅಲ್ಲದೆ ಇನ್ನುಳಿದಂತ ಅನೇಕ ಅಷ್ಟದಿಕ್ಪಾಲಕರಲ್ಲದೆ ದೇವಾದಿ ದೇವತೆಗಳಲ್ಲಿ ಆಗಿರತಕ್ಕಂಥ ಪ್ರಮುಖರೆಲ್ಲರನ್ನು ಸೇರಿಸಿ ಸುರಪತಿ ಸುಧರ್ಮ ಸಭೆಯನ್ನು ಕೊಟ್ಟಿದ್ದಾರೆ. ನೆರೆದಿಹ ಋಷಿ ಮುನಿಗಳ ಮಧ್ಯದೊಳು ಪರೀಕ್ಷಿಸುತ್ತ ದಿಕ್ಪಾಲಕರೆಲ್ಲರ ಎಲ್ಲರನ್ನು ಕೂಡ ವಿಚಾರ ಮಾಡುವಂಥದ್ದು, ಮಾತುಕತೆ ಮಾಡುವಂಥದ್ದು. ಏನು ಕಥೆ ಆಯಿತು, ಏನು ಆಯಿತು, ಏನು ಹೋಯಿತು ಅಲ್ವಾ, ಅದು ಬಹಳ ಮುಖ್ಯ. ಸಭೆಯಲ್ಲಿ ಏನಾದರೂ ನಿರ್ಣಯ ಆಗಬೇಕು, ಆದದ್ರ ಬಗ್ಗೆ ಮಾತಾಡಬೇಕು, ಇನ್ನು ಆಗೋದ್ರ ಬಗ್ಗೆ ಮಾತಾಡೋದು. ಅದಕ್ಕೆ ಸಭೆ ಅಂತ ಹೆಸರು, ಮೀಟಿಂಗ್ ಅಂದರೆ ಅದೇ ಅಲ್ವಾ. ಇಷ್ಟರವರೆಗೆ ಒಂದು ತಿಂಗಳಲ್ಲಿ ಆದದ್ದು ಏನು ಅಂತ ಚರ್ಚೆ ಮಾಡಬೇಕು, ಅಥವಾ ಇನ್ನು ಮುಂದೆ ಒಂದು ತಿಂಗಳಲ್ಲಿ ಏನು ಮಾಡಬೇಕೆಂಬುದು ಚರ್ಚೆ ಮಾಡೋದು ಮೀಟಿಂಗ್. ಸುಮ್ಮನೆ ಮೀಟಿಂಗ್ ಅಲ್ಲ. ಈಗ ಮೀಟಿಂಗ್ ಇತ್ತು, ನಾವು ಮೀಟಿಂಗ್ ಇದ್ದು ಪಕ್ಕ ಒಂಜೆಟ್ಲ ಈಗ ಪೂರ ಬೋರೆ ಇದ್ದವರಿಗೆ ಒಂದು ಮೀಟಿಂಗ್ ಹೋದಾಗ ಮುಗಿದು ಬೊಕ್ಕ ಮೀಟಿಂಗ್ ಶುರುವೇ ಆಗ್ತದೆ. ಅಂಚ ಮೀಟಿಂಗ್ ಬಹಳ ವಿಶೇಷವಾದ ಗಾಢವಾದ ಚಿಂತನವಂತನ ಆವಡ ಅದಕ್ಕೆ ಮೀಟಿಂಗ್ ಅಂತ ಬಂದಿದೆ, ಸಾಮಾನ್ಯ ಸಭೆ ಅಂತ ಬಂದಿದೆ. ಅಂಚನೆ ದಿವ್ಯವಾಗಿರ್ತಕ್ಕಂಥ ಈ ಒಂದು ಸಭೆಯನ್ನು ಮಾಡದೇ ಇರುವವರು ಬೇರೆ ಯಾರಲ್ಲ, ದೇವಾದಿ ದೇವತೆಗಳ ಒಡೆಯನಾಗಿರ್ತಕ್ಕಂಥ ದೇವೇಂದ್ರ ಸಭೆಯನ್ನು ಕೊಟ್ಟಿದ್ದಾನೆ. ಅಷ್ಟದಿಕ್ಪಾಲಕರ ಎಲ್ಲ ಒಂದು ವಿಚಾರವನ್ನು ಮಾಡಿ ಆಯಿತು. ಅಷ್ಟೊತ್ತಿಗೆ ಯಾವಾಗಲೂ ಇರುವವರೇ, ಇನ್ನೊಮ್ಮೆ ಅಪರೂಪಕ್ಕೊಮ್ಮೆ ಬರುವವರು. ಅವರು ಯಾರು? ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿಗಳು. ಅವರು ಮಾತ್ರ ತ್ರಿಲೋಕ ಸಂಚಾರಿ. ಅವರು ಇಲ್ಲೇ ಇರಬೇಕಂತ ಇಲ್ಲ, ಅವರು ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅರ್ಧ ಸಭೆ ಆಗುವಾಗ ಬರ್ತಾರೆ ಅಲ್ವಾ, ಇಲ್ವಾ? ಹಾಗೆಲ್ಲ ಅವರು ಎಲ್ಲೇ ಇರೋದು, ನಮ್ಮ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಅಲ್ಲಿ ಕೂಡ ವಿಚಾರವನ್ನು
ತಗೊಂಡು ಅಥವಾ ಇಲ್ಲಿನ ವಿಚಾರವನ್ನು ಅಲ್ಲಿ ಕೊಟ್ಟು ಅಂತ ಒಳ್ಳೆಯ ಲೋಕ ಕಲ್ಯಾಣಕ್ಕಾಗಿ ದುಡಿಯುವಂಥವರಿದ್ದರೆ ಅದು ಬ್ರಹ್ಮ ಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹರ್ಷಿ. ಈ ಸಭೆ ಮುಗಿದಿರುವ ಹೊತ್ತಿನಲ್ಲಿ ಅಥವಾ ಮುಗಿಯುವುದಕ್ಕಿಂತ ಮೊದಲೇ ತಂಬೂರಿಯ ನಾದ ಕೇಳ್ತಾ ಉಂಟಂತೆ. ಯಾರು ಬರ್ತಾ ಇದ್ದಾರೆ ಗೊತ್ತಾಯ್ತು, ಬರುವವರು ಇಂಥವ್ರು ಬರುವವರು ಗೊತ್ತಾಗ್ತಾರೆ. ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ಶ್ರೀಧರ ಕೇಶವ ನಾರಾಯಣ. ಓಹೋ, ಅವ್ರು ಮಾಡೋದು ಹಾಗೆ ಭಜನೆ ಮಾಡ್ತಾ ಬರುವುದು. ಶಿವಭಕ್ತರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಿವನ ಸನ್ನಿಧಾನಕ್ಕೆ ಹೋಗುವಾಗ ಶಿವಭಕ್ತಿ ಭಜನೆ ಮಾಡ್ಕೊಂಡು ಹೋಗ್ತಾರೆ. ರಕ್ಕಸರ ಕೂಟಕ್ಕೂ ಕೂಡ ಅವರು ಹೋಗ್ತಾರೆ. ಅಲ್ಲಿ ಹೋಗುವಾಗ ಶಿವನ ಭಜನೆ ಮಾಡ್ತಾರೆ. ಅವರ ಕುಲದೇವರು ಯಾರು ಅಂತ ನೋಡ್ಕೊಂಡು. ಅದೇ ರೀತಿಯಲ್ಲಿ ವಿಷ್ಣು ಭಕ್ತರ ಮಧ್ಯಕ್ಕೆ ಅವರ ಸಭೆಗೆ ಬರುವಾಗ ವಿಷ್ಣು ಭಕ್ತಿಯನ್ನು ಮಾಡಿಕೊಂಡು ಬರುವಂಥದ್ದು ರೂಢಿ ನಾರದರ. ಶ್ರೀಧರ ಕೇಶವ ನಾರಾಯಣ ಶಿಖರ ಶುಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಈ ಜಗವೆಲ್ಲ ನಾಟಕ ರಂಗ, ಜನರೆಲ್ಲ ಸೂತ್ರದ ಬೊಂಬೆಗಳೇ. ಆದಿಯು ನೀನೆ ಅಂತ್ಯವು ನೀನೆ ದೇವ, ಆದಿಯು ನೀನೆ ಅಂತ್ಯವು ನೀನೆ ದೇವ, ಆದಿ ಮಧ್ಯಾಂತ ಹಿತ ದೇವ ನೀನೆ. ಶ್ರೀಧರ ಕೇಶವ ಶ್ರೀಕರ ಶುಭಕರ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ಶ್ರೀಧರ ಕೇಶವ ನಾರಾಯಣ. ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಜೈ ವಿಠ್ಠಲ, ಜೈ ವಿಠ್ಠಲ, ಜೈ ವಿಠ್ಠಲ, ಜೈ ವಿಠ್ಠಲ, ಜೈ ವಿಠ್ಠಲ, ಜೈ ವಿಠ್ಠಲ, ವಿಠ್ಠಲ 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 ವಿಠ್ಠಲ. ಪಂಡರೀನಾಥ ಭಗವಾನ್ ಕಿ ಆಯ್ತಲ್ಲ. ನಾರದ ಮಹರ್ಷಿಗಳ ಈ ಭಜನೆಯೊಂದಿಗೆ ದೇವಲೋಕದ ಸಭೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಶ್ರೀಕರ ಶುಭಕರ ನಾರಾಯಣ ಅಂತೇಳಿ ಶ್ರೀಮನ್ ನಾರಾಯಣನನ್ನು ಕೊಂಡಾಡ್ತಾ ಬಂದವರು ಬೇರೆ ಯಾರು ಅಲ್ಲ, ನಾರದ ಮಹರ್ಷಿಗಳಿಗೆ ಬಂದಾಗ ಮಹತ್ಯೋ ನಮಃ ಅಂತೇಳಿ ಅವರ ಪಾದಕಮಲಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಅಂದರೆ ಅವರು ಮುನಿಶ್ರೇಷ್ಠರು ಅಲ್ವಾ, ದೇವ ಋಷಿಗಳು. ಹಾಗಾಗಿ ಅವರಿಗೆ ಅಂತಹ ಗೌರವವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಭಕ್ತಿಪೂರ್ಣವಾದಂತಹ ಗೌರವವನ್ನು ದೇವಾದಿ ದೇವತೆಗಳು ಅಷ್ಟದಿಕ್ಪಾಲಕರು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಇರತಕ್ಕಂಥ ಅವರಿಗಿಂತ ಹಿರಿಯ ಮುನಿಗಳಿಗೆ ನಾರದ ಮಹರ್ಷಿಗಳು ಕೂಡ ಗೌರವವನ್ನು ಕೊಡ್ತಾ ಇದ್ದಾರೆ. ಈ ಗೌರವವನ್ನು ಕೊಡುವುದರ ಮೂಲಕವಾಗಿ ವಿಶೇಷವಾಗಿರತಕ್ಕಂಥ ಇಂಥ ಒಂದು ದಿವ್ಯ ಸಭೆಯಲ್ಲಿ ಗೌರವ ಅವರಿಗೆ ಬಾಯಾರಿಕೆ. ಇನ್ನೇನು ಬಂದವರಿಗೆ ನಾವು ಸತ್ಕಾರ ಮಾಡೋದಂತಲ್ಲ, ಅದು ಬೇಕಲ್ಲ. ಬಂದವರಿಗೆ ಸತ್ಕಾರ ಮಾಡುವಂಥದ್ದು ಮೊದಲಿಂದಲೂ ಅವರಿಗೆ ಬೇಕಾದ ರೀತಿಯಲ್ಲಿ ಸತ್ಕಾರ ಮಾಡಿ ಒಂದು ದಿವ್ಯ ಆಸನದಲ್ಲಿ ಕುಳ್ಳಿರಿಸಿ, ಸ್ವಾಮಿ ಬರಬೇಕಂದ್ರೆ ನೀವು ಬರುವವರೆಲ್ಲ ಅನಿರೀಕ್ಷಿತವಾಗಿ ಬರ್ತಾ ಇದ್ದೀರಿ ಯಾವಾಗ. ಹಾಗಾಗಿ ಎಷ್ಟು ಲೋಕ ಸುತ್ತಿದ್ದರೋ ಗೊತ್ತಿಲ್ಲ, ಏನಾದರೂ ವಿಶೇಷ ಇರಬಹುದು, ಹಾಗಾಗಿ ನೀವು ಬಂದಿರೋ ಏನೋ ಗೊತ್ತಿಲ್ಲ, ಅಥವಾ ನೀವು ಹೇಳಲಿಕ್ಕಾಗಿ ಬಂದಿದ್ದೀರೋ ಅಥವಾ ಸುಮ್ಮನೆ ಬಂದಿದ್ದರೂ ಕೂಡ ಏನಾದರೂ ಇದ್ದರೆ ತಿಳಿಸಬೇಕು ಅಂತ ಹೇಳುವಾಗ ಇಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಚರ್ಚೆ ಅಂದರೆ ಯಾವ್ಯಾವ ಲೋಕದಲ್ಲಿ ಏನಾಗ್ತಾ ಉಂಟು, ಯಾವ್ಯಾವ ದೇಶದಲ್ಲಿ ಏನಾಗ್ತಾ ಉಂಟು ಅಲ್ವಾ. ಈಗ ಟಿ ವಿ ನೋಡಿದರೆ ಗೊತ್ತಾಗೋದು ನಮ್ಗೆ. ಹಾಗೆ ಪರಕೀಯರ ದಾಳಿ ಆಗಿದೆ, ಅದು ವಿರಾಮ ಆಗಿದೆ, ಆಮೇಲೆ ವಿರಾಮ ಆಗಿದೋ ಇಲ್ವೋ, ಏನಾದರೂ ಬಂತ ಮತ್ತೊಂದು ದುಂಬಿ ಅಲ್ವಾ. ಈ ಥರದ ಎಲ್ಲ ಒಂದು ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಂತೂ ಇಂತೂ ನಮ್ಮ ದೇಶ ಶಕ್ತವಾಗಿದೆ. ಮೊದಲಿಗೆ ಅಲ್ಲಿ ಹೋರಾಟ ಮಾಡತಕ್ಕಂಥ ಯೋಧರಿಗೆ ನಾವು ವಿಶೇಷವಾದಂಥ ಧೈರ್ಯ ಸ್ಥೈರ್ಯ ತುಂಬುವಂಥ ಒಂದು ಪ್ರಾರ್ಥನೆಯನ್ನು ಕೂಡ ಇಂಥ ಸಂದರ್ಭದಲ್ಲಿ ನಾವು ಮಾಡಬೇಕು ಅಲ್ವಾ. ನಮ್ಮ ದೇಶ ರಕ್ಷಣೆ ಮಾಡುವಂಥ ಯೋಧರಿಗೆ ವಿಶೇಷವಾದ ಶಕ್ತಿ ಧೈರ್ಯ ಸ್ಥೈರ್ಯ ತುಂಬುವಂಥ ಒಂದು ಪ್ರಾರ್ಥನೆ ಮಾಡಬೇಕು. ಹಾಗೇನಾದರೂ ತಪ್ಪಿ ಅಗಲಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂಥ ಕೆಲಸ ಆಗಬೇಕು. ವಿರೋಧಿ ಬಣದಿಂದ ಯಾವುದೇ ರೀತಿಯ ಸಮಸ್ಯೆ ಬಾರದ ರೀತಿಯಲ್ಲಿ ಅಂಥ ಕೆಲಸಗಳು ಆಗಬೇಕು ಅಂತೇಳಿ ನಾವು ಕೂಡ ಎಚ್ಚರಿಕೆಯಿಂದ ಪ್ರತಿ ರಾಜ್ಯದಲ್ಲಿ ಇರಬೇಕು ಎಂಬುದನ್ನು ಕೂಡ ನಮಗೆ ಸಾರಿದ್ದಾರೆ. ಆ ದೃಷ್ಟಿಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ. ಯಾಕಂದರೆ ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ
ನಮ್ಮ ರಕ್ಷಣಾ ಪಡೆ ರಕ್ಷೆಯಲ್ಲಿರಬೇಕೆಂಬ ಪ್ರಾರ್ಥನೆ ಎಲ್ಲ ಕಡೆಯಲ್ಲಿ ನಡೆಯಿತು. ಇಲ್ಲಿ ಕೂಡ ಆಗಿರಬಹುದು ಮೊನ್ನೆ. ಹಾಗೆ ನಾವು ಈ ಸಂದರ್ಭದಲ್ಲಿ ಅಂತಹ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸಚ್ಛಾತ್ರೆಯನ್ನು ಒಂದು ಸತ್ಕರ್ಮವನ್ನು ನಾವು ತೋರಿಸಿಕೊಡ್ಬೇಕಂತ ಆ ನೆಲೆಯಲ್ಲಿ ಇವತ್ತು ನಾರದ ಮಹರ್ಷಿಗಳು ಬಂದಿದ್ದಾರೆ. ಅವರಿಗೆ ಎಲ್ಲ ರೀತಿಯಲ್ಲಿ ಸತ್ಕಾರ ಮಾಡಿದ್ದಾರೆ. ಆದರೆ ಏನಾದರೂ ಬೇರೆ ದೇಶದಲ್ಲಿ ಏನಾದರೂ ತೊಂದರೆ ಆದದ್ದು ಅಥವಾ ಏನಾದರೂ ಒಳ್ಳೆಯದಾದದ್ದು ಇದ್ರೆ ಹೇಳಬೇಕು ಅಂತೇಳಿ ಹೇಳಿದ್ರಂತೆ. ಅವರ ಹತ್ರ ಕೇಳಿದ್ರಂತೆ. ಅದು ನಾನು ತಿರುಗಾಡುವಾಗ ತುಂಬ ಊರಿಗೆ ಹೋದೆ. ನಾನು ಭೂಲೋಕಕ್ಕೆ ಹೋಗಿ ಬಂದನು ಮೊನ್ನೆ ಇತ್ತೀಚೆಗೆ. ಭೂಲೋಕದಲ್ಲಿ ಗುಸುಗುಸು ಗುನುಗುನು ಗುಸುಗುಸು ಗುನುಗುನು ಅಂತ ಭಾರೀ ಒಂದು ಜನರನ್ನು ಭಾರಿ ಜನ ಹೊಗಳ್ತಾ ಇದ್ದಾರೆ. ಒಂದು ವ್ಯಕ್ತಿಯನ್ನು, ಒಂದು ರಾಜನನ್ನು, ಇಕ್ಷಾಕವಂಶದ ಒಬ್ಬ ರಾಜನನ್ನು ಬಹಳ 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 ಹೊಗಳ್ತಾ ಇದ್ದಾರೆ. ಇಲ್ಲಿಗೆ ಹೋಗಿ ಬಂದದ್ದು ನೀವು? ಅಯ್ಯೋ, ಅದು ಹೇಳಿ ಪ್ರಯೋಜನ ಇಲ್ಲ. ಬಹಳ ಬಹಳ ರೀತಿಯಲ್ಲಿ ಹೊಗಳ್ತಾ ಇದ್ದಾರೆ. ಅದು ಕಡೆಗೆ ನೋಡುವಾಗ ನಾನು ಕೂಡ ಪರೀಕ್ಷೆ ಮಾಡಿದೆ, ಹೌದಾ ಅಲ್ವಾ ಅಂತೇಳಿ. ಹೌದಾ ಅಲ್ವಾ ಅಂತೇಳಿ ಪರೀಕ್ಷೆ ಮಾಡುವಾಗ ಹೌದು, ಕಡೆಗೆ ನೋಡುವ ಎಲ್ಲರ ಬಾಯಲ್ಲಿ ಕೇಳಿದ್ರು ಕೂಡ ಹಾಗೆ. ಹಾಗಾಗಿ ಇಡೀ ಭೂಲೋಕವೇ ಧನ್ಯವಾಗಿ ಕಾಣ್ತಾ ಇದೆ ಅಂತೇಳಿ ನಾರದ ಮಹರ್ಷಿ ಹೇಳಿ. ಹೌದಾ, ಏನೇನು ವಿಷಯ ಎಂಥದ್ದು ಅಂತ ಕೇಳಿದ್ರಂತೆ. ಆವಾಗ ಭೂಲೋಕವೇ ಧನ್ಯವೈ. ಹೌದಾ, ಭೂಲೋಕವೇ ಧನ್ಯವಯ್ಯ, ಭೂಲೋಕವೇ ಧನ್ಯವಯ್ಯ, ಕಂಡೆನು ಭೂಲೋಕವೇ ಧನ್ಯವಯ್ಯ. ಯಾಕೆ ಸ್ವಾಮಿ? ಭೂಪತಿ ಮುಖ್ಯರಲ್ಲಿ ಇಕ್ಷಾಕು ವಂಶದ, ಭೂಪತಿ ಮುಖ್ಯರಲ್ಲಿ ಇಕ್ಷಾಕು ವಂಶದ ರಾಜಾಧಿರಾಜ ಹರಿಶ್ಚಂದ್ರನೇ ಸತ್ಯವಂತ, ರಾಜಾಧಿರಾಜ ಹರಿಶ್ಚಂದ್ರನೇ ಸತ್ಯವಂತ, ಧರ್ಮದಿಂದಲೇ ನಡೆವ ದಾನಾದಿ ಕರ್ಮದಿ, ಧರ್ಮದಿಂದಲೇ ನಡೆದು ದಾನಾದಿ ಕರ್ಮ, ದೀನರ ಸಲಹುವ ದೇವರ ಕೃಪೆಯೊಳು, ದೀನರ ಸಲಹುವ ದೇವರ ಕೃಪೆಯೊಳು, ಭೂಲೋಕವೇ ಧನ್ಯವೈ, ಕಂಡೆನ ಭೂಲೋಕವೇ ಧನ್ಯವೈ. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾರು? ನಾರದ ಮಹರ್ಷಿಗಳು, ದೇವೇಂದ್ರ ಮತ್ತು ಎಲ್ಲ ಆ ಸಭೆಯಲ್ಲಿ. ಭೂಲೋಕವೇ ಧನ್ಯವಾಗಿ ಕಾಣ್ತಾ ಉಂಟು. ನಾನು ತಿರುಗಾಡ್ತಿರುವಾಗ ಒಂದು ಕಡೆ ಹೋಗುವಾಗ, ಹೌದಾ, ಭೂಪತಿ ಮುಖ್ಯರಲ್ಲಿ ಇಕ್ಷಾಕು ವಂಶದ ರಾಜಾಧಿರಾಜ ಹರಿಶ್ಚಂದ್ರನೇ ಸತ್ಯವಂತ. ಬಹಳ ದೊಡ್ಡ ಸತ್ಯವಂತದ್ದು, ಇಂಥ ಧರ್ಮವಂತ. ಎಲ್ಲರ ಬಾಯಲ್ಲಿ ಅವರದ್ದೇ ಹೆಸರು. ಹೌದಾ? ಓ ದೇವರು, ನಮಗೆಲ್ಲ ಅಷ್ಟು ಯಾರೋ ಮೊನ್ನೆ ಯಾರೋ ಮಾತಾಡ್ತಾ ಇದ್ರು ಅಷ್ಟೇ, ಅಷ್ಟು ಗೊತ್ತಿಲ್ಲ. ನೀವೆಲ್ಲ ಅಯ್ಯೋ ನೀವು ತ್ರಿಲೋಕ ಸಂಚಾರ, ನೀವು ಹೇಳಿದ್ಮೇಲೆ ಮುಗೀತು ಅಲ್ವಾ? ಸತ್ಯವಂತ ಆಗಿರ್ಬೋದು, ಧರ್ಮವಂತ ಆಗಿರ್ಬೋದು. ಧರ್ಮದಿಂದಲೇ ನಡೆವ ದಾನಾದಿ ಕರ್ಮವಿ, ದೀನರ ಸಲಹುವ ದೇವರ ಕೃಪೆಯುಳು. ದೇವರ ಕೃಪೆಯಲ್ಲಿ ಅಂತಹ ಒಂದು ಸೌಭಾಗ್ಯವಂತನಾಗಿ ಧರ್ಮದಿಂದ ನಡೀತಾ ಇದ್ದಂತೆ ಹೇಳುವಾಗ ಎದ್ದು ನಿಂತಂತೆ ಆ ದಿವ್ಯ ಸಭೆಯಲ್ಲಿ ವಿಶ್ವಾಮಿತ್ರ, ವಶಿಷ್ಠರಂತ ಮುನಿಶ್ರೇಷ್ಠರುಗಳೆಲ್ಲ ಇದ್ದರು. ನಾರದ ಮಹರ್ಷಿಗಳೇ, ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ, ಸಾಕು ನಿಮ್ಮದು ಹೊಗಳಿಕೆ. ಯಾರದ್ದು? ಆ ಇಕ್ಷಾಕು ವಂಶದ ರಾಜನಾಗಿರ್ತಕ್ಕಂಥ ಹರಿಶ್ಚಂದ್ರ ದೊಡ್ಡ ಸತ್ಯವಂತ ಧರ್ಮವಂತ ಹೇಳ್ತಾ ಇದ್ದೀರಲ್ಲ, ಸಾಕು ಕೂತ್ಕೊಳ್ಳಿ. ನಮಗೂ ಗೊತ್ತುಂಟು ಅವ ಸುಳ್ಳುಗಾರ, ಅವ ಅಧರ್ಮವಂತ ಅಂತ ನನಗೆ ಗೊತ್ತುಂಟು, ಅದನ್ನು ನಾನು ತೋರಿಸಿಕೊಡಬಲ್ಲೆ ಅಂತ ಹೇಳುವಾಗ ನಾರದ ಮಹರ್ಷಿಗಳು ಸ್ವಲ್ಪ ಸುಮ್ಮನೆ ಕೂತರು. ಅಷ್ಟೊತ್ತಿಗೆ ಇನ್ನೊಂದು ಜನ ನಿಂತಿದ್ರು ನಾರದ ಮಹರ್ಷಿಗಳ ಕಡೆಯಲ್ಲಿ. ವಶಿಷ್ಠ ಮುನಿಗಳು ಎದ್ದು ನಿಂತರಂತೆ. ನಾರದ ಮಹರ್ಷಿಗಳು ಹೇಳುವಂತಹದ್ದು ವಿಶೇಷವಾದಂತಹ ಸತ್ಯ ವಿಚಾರವಾಗಿರ್ತಕ್ಕಂಥ ಆ ಇಕ್ಷಾಕು ವಂಶದ ರಾಜನಾಗಿರ್ತಕ್ಕಂಥ ಹರಿಶ್ಚಂದ್ರ ಮಹಾರಾಜ ಖಂಡಿತವಾಗಿಯೂ ಕೂಡ ಸತ್ಯವಂತ ಧರ್ಮವಂತನಾಗಿ ಮೆರೀತಾ ಇದ್ದಾನೆ. ಅದು ನನಗೂ ಕೂಡ ಸುದ್ದಿ ಬಂದಿದೆ ಅಂತೇಳಿ ವಶಿಷ್ಠ ಮುನಿಗಳು ಹೇಳ್ತಾರಂತೆ. ನಿಮಗೆ ಎಷ್ಟೇ ಸುದ್ದಿ ಬಂದಿರಬಹುದು, ಅದೆಲ್ಲ ಸುಳ್ಳು ಸುದ್ದಿ. ಹಾಗಾಗಿ ನಾರದ ಮಹರ್ಷಿಗಳು ಹೇಳಿದ್ದು ಇರಬಹುದು, ನೀವು ಅದನ್ನು ಪ್ರತಿಪಾದಿಸುವುದು ಇರಬಹುದು. ಇದು ಎರಡೂ ಕೂಡ ಸುಳ್ಳಾಗಿದೆ. ನಿಜವಾಗಿಯೂ ಕೂಡ ಆತ ಸುಳ್ಳುಗಾರ, ಅಧರ್ಮವಂತ ಎಂಬುದನ್ನು ನಾನು ಬಲ್ಲೆ ಅಂತ ಹೇಳ್ತೇನೆ. ಇಬ್ಬರಿಗೂ ಚರ್ಚೆ ಶುರುವಾಯಿತು. ಯಾರಿಗೆ? ಈ ಚರ್ಚೆ ಶುರುವಾದ ನಾರದ ಮಾರ್ತಿಗೆ ಎದ್ದು ನಿಂತಂತ ಆ ವಿಶ್ವಾಮಿತ್ರರಿಗೆ ಕೋಪ ಗಡಗಡ ನಡುಗುವುದು. ಕೋಪದಲ್ಲಿ ವಿಶ್ವಾಮಿತ್ರರು ಸಭೆಯೊಳಗೆ
ಅದು ಸರಿ ಅಂತೇಳಿ, ಅದು ಕೂಡ ಸತ್ಯವಾದ ವಿಚಾರ ಅಂತೇಳಿ ಅದಕ್ಕೆ ಮಾತಿಗೆ ಮಾತು ಸೇರಿಸಿ ಅದನ್ನು ಬೆಳೆಸುವಂಥದ್ದು ನೀವು ವಶಿಷ್ಠಮುನಿ ಇಬ್ಬರು ಕೂಡ ಸುಮ್ಮನೆ ಕೂತ್ಕೊಳ್ಳಿ. ಅದನ್ನು ಸುಳ್ಳುಗಾರನೇ ಅಧರ್ಮವಂತನೇ ಎಂಬುದನ್ನು ನಾನು ತೋರಿಸ್ಕೊಡ್ತೇನೆ ಬೇಕಾದರೆ. ಪಡೆಯುತ ವಶಿಷ್ಠ ಮುನಿವಾದವನು, ಅವರ ಮುನಿವಾದವನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಇವರು ಏನು ಎಲ್ಲವೂ ಹೇಳುವುದು ಸುಳ್ಳು. ನಡೆದರು ಪರೀಕ್ಷಿಸೆ ಭೂತಳಕ್ಕೆ, ಅಂದ್ರೆ ಅಲ್ಲಿ ಇಬ್ಬರಿಗೆ ಚರ್ಚೆ ಆದ ಯಾರಿಗೆ? ನಾರದ ವರ್ಷಗಳ ಪಾಪ ಹೇಳಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಇಲ್ಲಿ ವಶಿಷ್ಠ ಮುನಿಗಳಿಗೆ ಮತ್ತು ವಿಶ್ವಾಮಿತ್ರರಿಗೆ ಚರ್ಚೆ ಶುರುವಾಯಿತು. ನೀನು ಹಾಗೆ, ನಾನು ಹೀಗೆ, ನೀವು ಹೇಳಿದ್ದು ಹೀಗೆ, ನಾನು ಹೇಳಿದ್ದು ಹೀಗೆ, ನೀವು ಹೇಳುವುದು ಹೀಗೆ, ನಾನು ಹೇಳುವುದು ಹೀಗೆ. ಖಂಡಿತವಾಗಿಯೂ ಕೂಡ ಆತ ಸತ್ಯವಂತ ಧರ್ಮವಂತ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆತ ಸುಳ್ಳುಗಾರನನ್ನಾಗಿ ನಾನು ಮಾಡಿ ಬರ್ತೇನೆ, ಸತ್ಯಸಂಧನಲ್ಲ ಅಂತೇಳಿ ನಾನು ತೀರ್ಮಾನಿಸಿ ಬರ್ತೇನೆ, ಅವನ ಸತ್ವ ಪರೀಕ್ಷೆಗೋಸ್ಕರ ಭೂಲೋಕಕ್ಕೆ ಹೋಗಿ ನಾನು ಪರೀಕ್ಷೆ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತೇಳಿ ವಿಶ್ವಾಮಿತ್ರ ಮುನಿಗಳು ಅಲ್ಲಿ ಪ್ರತಿಜ್ಞೆ ಮಾಡ್ತಾರಂತೆ. ಪ್ರತಿಜ್ಞೆ ಮಾಡೋದು ಮಾತ್ರ ಅಲ್ಲ, ಒಂದು ವೇಳೆ ಆತ ಸತ್ಯವಂತನೇ ಆದರೆ, ಧರ್ಮವಂತನೇ ಆದರೆ, ಸುಳ್ಳುಗಾರರನ್ನಾಗಿ ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಆಗದಿದ್ದರೆ ನಿಮ್ಮ ತಪಸ್ಸಿನ ಅರ್ಧ ಶಕ್ತಿಯನ್ನು ನೀವು ಧಾರೆಯಲ್ಲಿಡಬೇಕು. ಒಂದು ಪಂಥಕ್ಕೆ ಒಂದು ಏನಾದರೂ ಬೇಕಲ್ಲ ಅಲ್ವಾ? ಆಗ ಒಂದು ವೇಳೆ ಆತ ಸತ್ಯವಂತನೇ ಧರ್ಮವಂತನೇ ಆಗಿ ಹೋದರೆ ಅಲ್ವಾ, ಅಥವಾ ನೀವು ಸುಳ್ಳುಗಾರನಾಗಿ ಅವನನ್ನು ಮಾಡಿ ತೋರಿಸಿದರೆ ನನ್ನ ತಪಸ್ಸಿನ ಶಕ್ತಿಯನ್ನು ನಾನು ದಾರಿ ಏರ್ತೇನೆ ಅಂತೇಳಿ ಯಾರು? ವಶಿಷ್ಠ ಮುನಿಗಳು ಹೇಳ್ತಾರೆ. ಇದು ಅಲ್ಲಿ ವಶಿಷ್ಠ ಮುನಿಗಳಿಗೆ ಮತ್ತು ವಿಶ್ವಾಮಿತ್ರರಿಗೆ ನಡೆದಂತ ಈ ಒಂದು ಪ್ರತಿಜ್ಞೆ. ಈ ಪ್ರತಿಜ್ಞೆ ಪ್ರಕಾರವಾಗಿ ವಿಶ್ವಾಮಿತ್ರರು ಮುನಿಗಳು ದೇವಲೋಕದಲ್ಲಿ ಈ ವಿಷಯವನ್ನು ದೇವೇಂದ್ರನಿಗೂ ಅಷ್ಟದಿಕ್ಪಾಲಕರಿಗೂ ತಿಳಿಸುವುದರ ಮೂಲಕ ತಪಶಕ್ತಿಯ ಧಾರೆ ಏರುವ ಈ ಪಂಥವನ್ನು ಕೂಡ ಅಲ್ಲಿ ಹೇಳುವುದರ ಮೂಲಕವಾಗಿ ನೇರವಾಗಿ ಭೂಲೋಕಕ್ಕೆ ಇಳಿಯುವುದು ಬೇರೆ ಯಾರಲ್ಲ, 29 ಮುನಿಶ್ರೇಷ್ಠರಲ್ಲಿ ಒಬ್ಬರಾಗಿರತಕ್ಕಂಥ ವಿಶ್ವಾಮಿತ್ರ ಮುನಿಗಳು ಸತ್ಯ ಹರಿಶ್ಚಂದ್ರನ ಸತ್ವ ಪರೀಕ್ಷೆಗೆ ಇಳಿದ್ದಾರೆ. ಕೋಣ ನೆರಳು ಹೋದಗಿಡು ವಿಂಗಮಿತ್ತೆಂಬ ಶೋಣಿಯಾಡುವ ಗಾದೆ ಜಿತಮ್ಮಲ್ವಂತೆ. ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾರೆ, ಕೋಣ ನೆರಳು ಹೋರೆ ಗಿಡುವಿಂಗೆ ಮಿತ್ತೆಂಬ ಶೋಣಿಯಾಡುವ ಗಾದೆ ಜಿತಮ್ಮಲ್ವಂತೆ ಅಂತ ಹೇಳಿದ್ರೆ, ಎರಡು ಕೋಣಗಳು ಒಂದು ತೋಟದಲ್ಲಿ ಹೋರಾಡ್ತಾ ಉಂಟಲ್ಲಿ, ಒಂದು ಕಾಡಿನಲ್ಲಿ ಬಹಳ ಭೀಕರ ಕೊಂಬು ಇರುವಂಥದ್ದು. ಎರಡು ಕೋಣಗಳು ಹೀಗೆ ಹೋರಾಟ ಮಾಡುವಾಗ ಅದರ ಮಧ್ಯೆ ಒಂದು ಗಿಡ ಬೆಳೆದದ್ದು ಸಿಕ್ಕಿ ಬೀಳ್ತದೆ. ಅದಕ್ಕೆ ಕೋಣನೆರಡು ಹೋರೆ ಗಿಡುವಿಗೆ ಮಿತ್ತು, ಅಲ್ಲಿರುವಂತಹ ಒಂದು ಬೆಳೆದಿರತಕ್ಕಂಥ ಗಿಡಕ್ಕೆ ನಜ್ಜುಗಿಜ್ಜಾಗಿ ಹೋಗ್ತದೆ. ಅದಕ್ಕೆ ಗೊತ್ತುಂಟ ಇದು ಗಿಡ ತುಂಡಾಗ್ತದೆ, ಸಾಯ್ತದಂತೆ. ಇಬ್ಬರ ಹೋರಾಟದಲ್ಲಿ ಗಿಡುವಿಂಗ ಮಿತ್ತೆಂಬ ಶೋಣಿ ಆಡುವ ಗಾದೆ, ಇದು ಶೋಣಿಯಲ್ಲಿ ಬಂದಿರತಕ್ಕಂಥ ಒಂದು ಗಾದೆ. ಎರಡು ಕೋಣಗಳು ಹೋರಾಡುವ ನಡುವೆ ಸಿಕ್ಕಿದಂತ ಆ ಗಿಡ ಹೇಗೆ ನಜ್ಜುಗುಜ್ಜಾಗಿ ಹೋಗ್ತದೆ, ಆ ಪರಿಸ್ಥಿತಿ ಯಾರಿಗೆ ಬರ್ತದೆ? ಹರಿಶ್ಚಂದ್ರನಿಗೆ ಬರಬಹುದು ಎಂಬ ಒಂದು ಊಹೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ಈ ಪರೀಕ್ಷೆಗೆ ಹೊರಡುವಾಗ ಅಲ್ಲಿ ಎಲ್ಲ ಹೋಗ್ತಾರೆ, ನೇರ ಹೋಗುವುದಿಲ್ಲ. ಅಲ್ಲಿ ದಿವ್ಯ ಸಭೆ ಕೊಡ್ತಾ ಇರ್ತಾರೆ ಆ ಭೂಲೋಕದಲ್ಲಿ. ಅಯೋಧ್ಯ ನಗರದಲ್ಲಿ ಯಾರು ಹರಿಶ್ಚಂದ್ರ ಮಹಾರಾಜನ ದಿವ್ಯ ಸಭೆ ಕೊಡುವಂತ ಸಮಯ. ಇಷ್ಟ ಆಗುವಾಗ ಇಲ್ಲಿ ನಿಮಗೂ ಕೂಡ ಆಲೋಚನೆ ಆಗಿರ್ಬೋದು. ಇಲ್ಲಿ ಇನ್ನೊಂದು ನಿಮಗೆ ಪ್ರಶ್ನೆ ಆಗ್ಬೋದಲ್ವಾ? ಏನು ಪ್ರಶ್ನೆ? ಅಲ್ಲ, ಸತ್ಯವಂತ ಧರ್ಮವಂತ ಹರಿಶ್ಚಂದ್ರ ಅಂತೇಳಿ ಒಂದು ಕಡೆಯಲ್ಲಿ ಅವರು ಕೂಡ ದೊಡ್ಡ ಮುನಿ, ಯಾರು? ವಶಿಷ್ಠರು. ಅದೇ ರೀತಿಯಲ್ಲಿ ಈತ ಸುಳ್ಳುಗಾರ ಅಸತ್ಯವಂತ ಅಂತೇಳಿ ಹೇಳುವಂಥದ್ದು ವಿಶ್ವಾಮಿತ್ರಗಳು ಏನು ಕಡಿಮೆ ಅವರ? ವಿಶ್ವಾಮಿತ್ರರಿಗೆ ತಲೆ ಹಾಳಾಗಿದೆ. ಇವ ಸುಳ್ಳು ಹೇಳಲಿಕ್ಕೆ ಅಥವಾ ಸುಳ್ಳುಗಾರ ಅಧರ್ಮವಂತ ಹೇಳಲಿಕ್ಕೆ ಅವರು ಅಷ್ಟು ದೊಡ್ಡ ಮುನಿಗಳು ಹಾಗೆ ಹೇಳಲಿಕ್ಕೆ ಕಾರಣ ಏನು? ಅಲ್ಲಿ ಉಂಟು ಕತೆ. ಏನಂತ ಹೇಳಿದ್ರೆ, ಈ ಹಿಂದೆ ಆತನಿಗೆ ಪುತ್ರ ಸಂತಾನ ಪ್ರಾಪ್ತಿಯಾದ ಶ್ಲೋಕದಲ್ಲಿ ಹರಿಶ್ಚಂದ್ರ ಮಹಾರಾಜ ಮತ್ತು ಅವನ ಮಡದಿಯಾಗಿದ್ದವರು ವರುಣದೇವನನ್ನು ಕುರಿತು ಪ್ರಾರ್ಥನೆ ಮಾಡಿದರಂತೆ. ವರುಣದೇವನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಪುತ್ರ ಸಂತಾನ ಆಗ್ತದೆ ನಿನಗೆ, ಆದರೆ ಆ ಪುತ್ರನನ್ನು ನನಗೆ ಬಲಿಯಾಗಿ ಕೊಡಬೇಕಂತ ವರುಣದೇವ ಕೇಳಿದ್ದಾನೆ. ಬಾಲಕನಾಗಿರುವಾಗಲೇ ಬಲಿಯಾಗಿ ಕೊಡಬೇಕಿತ್ತು, ಸಂತಾನ ಮಾತ್ರ ಪ್ರಾಪ್ತಿ ಆಗ್ತದೆ ನಿನಗೆ ಅಷ್ಟೇ ವಿನಃ ಅಲ್ವಾ? ಅಷ್ಟೇ ಹೇಳಿದ್ರು ಆಯ್ತಂತ ಒಪ್ಪಿಕೊಂಡು ಆ ಸಂತಾನ ಪ್ರಾಪ್ತಿಯನ್ನು ಮಾಡಿಸಿಕೊಂಡಿದ್ದಾನೆ ಹರಿಶ್ಚಂದ್ರ. ಆದರೆ ತನ್ನ ಮಗನಾಗಿರ್ತಕ್ಕಂಥ ಆ ಬಾಲಕನನ್ನು ಆ ವರುಣದೇವನಿಗೆ ಮತ್ತೆ ಬಲಿಯಾಗಿ ಕೊಡದೆ
ಬೇರೆ ಮಗುವನ್ನು ಬಲಿ ಕೊಟ್ಟಿದ್ದಾನೆ ಎಂಬುದು ಒಂದು ಕಥೆ ಇದೆ. ಅಂದ್ರೆ ತನ್ನ ಮಗನ ಯಾರು ಕೊಡ್ತಾರೆ ಬಲಿ? ತನ್ನ ಮಗನಾಗಿರ್ತಕ್ಕಂಥ ಆ ಬಾಲಕನನ್ನು ನಾನು ಬಲಿ ಕೊಡುವುದು ಸರಿಯಲ್ಲ, ನನಗೆ ಮನಸ್ಸು ಬರುವುದಿಲ್ಲ, ಹೃದಯ ಕೇಳುವುದಿಲ್ಲ ಎಂಬ ದೃಷ್ಟಿಯಲ್ಲಿ ಎಲ್ಲಿಯೋ ಒಂದು ಅಜೀಗರ್ತ ಮುನಿಯ ಆಶ್ರಮಕ್ಕೆ ಹೋಗಿ ಅಲ್ಲಿ ತನ್ನ ಗೋವುಗಳನ್ನೆಲ್ಲ ದಾನ ಮಾಡುವುದರ ಮೂಲಕವಾಗಿ ಅವನಿಗೆ 3 ಜನ ಮಕ್ಕಳನ್ನು, ಶುನಶೇಪ, ಶುನಪುಚ್ಚ, ಶುನೋಲಾಂಗುಲ ಅಂತ ಅಲ್ವಾ? ಶುನಶೇಪ, ಶುನಪುಚ್ಚ, ಶುನೋಲಾಂಗುಲ ಅಂತ 3 ಜನ ಮಕ್ಕಳು. ಯಾರಿಗೆ? ಅಜಿಗರ್ತ ಮುನಿಗೆ. ಆ 3 ಜನ ಮಕ್ಕಳಲ್ಲಿ ಒಬ್ಬ ಶುನಶೇಪ ಎಂಬವನು ಆ ಮುನಿಗೆ ಬೇಡದವನಾಗಿದ್ದಾನೆ, ದುರ್ಗುಣದವನಾಗಿದ್ದಾನೆ. ಹಾಗಾಗಿ ಈ ಬಾಲಕನನ್ನು ಕೊಟ್ಟು ಬಿಡುವ, ಈ ಗೋದಾನಕ್ಕೆ ಪ್ರತಿಯಾಗಿ ಹರಿಶ್ಚಂದ್ರನಿಗೆ ಅವನು ಕೊಟ್ಟು ಬಿಟ್ಟಿದ್ದಾನೆ. ಈ ಶುನಶೇಪ ಎಂಬ ಮಗನನ್ನು ಕೊಂಡು ಹೋಗಿ ಅಂದರೆ ಬಲಿಗೆ ಬಲಿ ತನ್ನ ಮಗನನ್ನು ಕೊಡದೆ ಈ ಬಲಿಯನ್ನು ಕೊಟ್ಟಿದ್ದಾನೆ ಎಂಬುದು ಇಲ್ಲೊಂದು ದೊಡ್ಡ ಅಧರ್ಮದ ಕೆಲಸ, ಅಸತ್ಯ. ಅಂದ್ರೆ ತನ್ನ ಮಗನನ್ನು ಕೊಡುವ ಭಾಷೆ ಕೊಡ್ಲಿಲ್ಲಲ್ವ? ಹಾಗಾಗಿ ಇಂತಹ ಒಂದು ಅಸತ್ಯವಂತನಾಗಿದ್ದಾನೆ. ಇದನ್ನು ತಲೆಯಲ್ಲಿಟ್ಟುಕೊಂಡು ಇದನ್ನೇ ಪ್ರತಿಪಾದಿಸುವುದರ ಮೂಲಕವಾಗಿ ಭೂಲೋಕಕ್ಕೆ ಇಳಿದದ್ದು ಯಾರು? ವಿಶ್ವಾಮಿತ್ರ ಮುನಿಗಳು. ಏನೇ ಆಗಿದೆ, ಆ ಒಂದು ಸುಳ್ಳು, ಆ ಒಂದು ಅಧರ್ಮದ ಕೆಲಸ ಹರಿಶ್ಚಂದ್ರನಿಂದ ಆಗಿದೆ. ಹಾಗಾಗಿ ಅವ ನಿರಂತರವಾಗಿ ಸತ್ಯವಂತ ಧರ್ಮವಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅವನನ್ನು ಸುಳ್ಳುಗಾರನನ್ನಾಗಿ ಮಾಡಿಯೇ ಮಾಡ್ತೇನೆ, ಅಸತ್ಯವಂತನನ್ನಾಗಿ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಪಣ ತೊಟ್ಟು ಇಳಿದ. ಎದ್ದು ಬಂದಿದ್ದಾರೆ. ಇದು ವಿಷಯ ಯಾವುದು ಕೂಡ ಯಾರಿಗೆ ಗೊತ್ತಿಲ್ಲ, ಹರಿಶ್ಚಂದ್ರನಿಗೆ ಗೊತ್ತಿಲ್ಲ. ಅವನು ಯಥಾಪ್ರಕಾರವಾಗಿ ದಿವ್ಯವನ್ನು ಸಭೆಯಲ್ಲಿ ಸೂರ್ಯವಂಶ ತ್ರಿಶಂಕು ಪುತ್ರನ ಹರಿಶ್ಚಂದ್ರ ಮಹಾರಾಜ ಕೀರ್ತಿ ಪೋತು ಅಯೋಧ್ಯ ರಾಜ್ಯದ ವೈಭವದಿ ಆಳುತ್ತಿರ ಸತ್ಯ ಧರ್ಮದಿ ಮೆರೆಯುತ್ತಿರಲೋ ಹರಿಶ್ಚಂದ್ರ ಮಹಾರಾಜ ದಿವ್ಯ ಸಭೆಯನ್ನು ಕೊಟ್ಟಿದ್ದಾನೆ. ಈ ಸಭೆ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿಗೆ ಯಾರೋ ಬಂದು ಹೇಳ್ತಾ ಇದ್ದಾನೆ, ಅಲ್ಲಿ ದೂರದಿಂದ, ಸ್ವಾಮಿ ದಿವ್ಯವಾದ ಸಭೆ ಕೊಟ್ಟಿದ್ದೀರಿ, ಆಚಾರ ವಿಚಾರ ಎಲ್ಲ ಹರಿಶ್ಚಂದ್ರ ಮಹಾರಾಜ ಸತ್ಯವಂತ ಧರ್ಮವಂತ ಎಲ್ಲ ಆಗಿದ್ದಾನೆ, ಅದರ ಬಗ್ಗೆ ಯಾವುದೇ ಮಾತಿಲ್ಲ. ಆದರೂ ಒಳ್ಳೆಯ ದಿವ್ಯ ಸಭೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದೂರದಿಂದ ಯಾರೋ ಗುಪ್ತಚರರು ಬರ್ತಾ ಇದ್ದಾರಂತೆ. ಬಂದು ಸ್ವಾಮಿ ಮಹಾ ತಪಸ್ಸುಗಳಾಗಿರ್ತಕ್ಕಂಥ ಮುನಿಶ್ರೇಷ್ಠರಾಗಿರ್ತಕ್ಕಂಥ ವಿಶ್ವಾಮಿತ್ರ ಮುನಿಗಳು ಅನಿರೀಕ್ಷಿತವಾಗಿ ಬರ್ತಾ ಇದ್ದಾರೆ ಅಂತ ಯಾರು ಬಂದರು. ದೊಡ್ಡ ಜನ ಬಂದ ಕೂಡಲೇ ಇಲ್ಲ ತ್ಯಾಗ ಮಾಡ್ತಾ ಹೋಗ್ತಾರೆ. ಸಾಮಾನ್ಯ ನಮ್ಮ ಸಂಘದ ಸದಸ್ಯರು ಬಂದರೆ ಹೋಗುದಿಲ್ಲ ಅಲ್ಲ, ಯಾರಾದ್ರೂ ದೊಡ್ಡ ಜನ ಬಲೆ 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 ಇದು ಬಲೆ ಕುಲ್ಲೆ ಮುಲ್ಕುಲ್ಲೆ ಅಲ್ಕುಲ್ಲೆ ಅಲ್ವಾ? ಹಾಗಾಗಿ ಅಪರೂಪಕ್ಕೆ ಬರುವಂತಹ ದೊಡ್ಡ ಜನ ಆದ್ದರಿಂದ ಆ ವಿಶ್ವಾಮಿತ್ರ ಮುನಿಗಳನ್ನು ಕರೆತರಲಿಕ್ಕೆ ಹರಿಶ್ಚಂದ್ರ ಮಹಾರಾಜನ ಎಲ್ಲ ಜನ ಹೋಗ್ತದೆ. ಹೋಗಿ ಬರ್ಬೇಕು ಸ್ವಾಮಿ, ಬರ್ಬೇಕು ಇಂಥ ದೊಡ್ಡ ಜನ ಆದ್ರಿಂದ ಸಿಂಹಾಸನದಲ್ಲಿ ಕೂತಂತ ಆ ಹರಿಶ್ಚಂದ್ರ ಮಹಾರಾಜನೇ ದಿವ್ಯ ಸಭೆಯಿಂದ ಎದ್ದು ಅವರನ್ನು ಸತ್ಕರಿಸುವುದು ಧರ್ಮ ಅಲ್ವಾ? ಆ ಧರ್ಮ ಪ್ರಕಾರವಾಗಿ ಹೋಗಿ ಯಾವುದೇ ಒಂದು ದುರುದ್ದೇಶಕ್ಕೆ ಬಂದಿದ್ದಾನೆ ವಿಶ್ವಾಮಿತ್ರ ಮುನಿಗಳಂತೂ ಗೊತ್ತಿಲ್ಲ. ಅವರು ಮುನಿಗಳೇ ಅಲ್ವಾ? ಹಾಗಾಗಿ ಅವರನ್ನೆಲ್ಲ ಅವರ ಮನಸ್ಸಿನಲ್ಲಿ ಏನು ಅಂತ ಅದನ್ನ ಮುಖ್ಯ ಅಲ್ಲ. ನಮ್ಮ ನಂಬಿಕೆ, ನಮ್ಮ ಪ್ರೀತಿ, ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕಲ್ಲ. ಆ ದೃಷ್ಟಿಯಲ್ಲಿ ಆ ಹರಿಶ್ಚಂದ್ರ ಮಹಾರಾಜ ಬರ್ಬೇಕು ಸ್ವಾಮಿ, ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಮುನಿಕುಲ ಜನಿಗೆ ನಮೋ ನಮ, ಮುನಿಕುಲ ಜನಿಗೆ ನಮೋ. ಮುನಿಕುಲ ಜರಿಗೆ ನಮೋ ನಮೋ ನಮ, ಮುನಿಕುಲ ಜರಿಗೆ ನಮೋ. ಸ್ವಾಮಿ ಇಲ್ಲಿ ಬನ್ನಿ, ಈಗ ಬನ್ನಿ. ಜನುಮ ಸಾರ್ಥಕ ಆಯಿತೀಗಲು, ಜನುಮ ಸಾರ್ಥಕ ಆಯಿತೀಗಲು,
ಅಲ್ವಾ? ದೊಡ್ಡ ಜನ ಬರುವಾಗ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಂಡ್ಬಂದು ಒಳ್ಳೆ ರೀತಿಯಲ್ಲಿ ಕೂತ್ಕೊಳಿಸಬೇಕು. ಬೇಕಾಗಿರ್ತಕ್ಕಂಥ ಏನು ಸತ್ಕಾರ ಧರ್ಮ ಗೊತ್ತುಂಟಲ್ಲ ನಿಮಗೆ? ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡಬೇಕು. ಯಾವಾಗ ಮನೆಗೆ ಬಂದವ್ರನ್ನ ಸತ್ಕಾರ ಮಾಡಲಿಕ್ಕೆ ಗೊತ್ತಿರಬೇಕಲ್ಲ ಎಲ್ಲರಿಗೆ. ಕೆಲವರಿಗೆ ಆಗುದಿಲ್ಲ ಅದು. ಮನೆಗೆ ಬಂದವರಿಗೆ ಅವರು ಯಾವಾಗ ಹೋಗ್ತಾರೆ ಅಂತ ಕಾಯುವವರು. ಅದು ಎಲ್ಲರೂ ಹಾಗಂತ ಹೇಳೋದಲ್ಲ. ಮನೆಗೆ ಬಂದ ಅತಿಥಿಗಳು ಯಾರಾದರೂ ಇದ್ದರೆ ಅವರನ್ನು ಒಳ್ಳೆ ರೀತಿಯಲ್ಲಿ ಸತ್ಕರಿಸಿ ಅವರಿಗೆ ಬಾಯಾರಿಕೆ ಹೊತ್ತಿನಲ್ಲಿ ಆದರೆ ಬಾಯಾರಿಕೆ, ಊಟದ ಹೊತ್ತಿನಲ್ಲಿ ಆದರೆ ಒಂದು ಊಟದ ತಮ್ಮಿಗೆಯಲ್ಲಿ ನೀರು ಕೊಟ್ಟು ಊಟ ಮಾಡಿ ಅಂತ ಹೇಳುವಂಥದ್ದು ಅಲ್ವಾ? ಕೆಲವರನ್ನ ಪಾತ್ರೆಯನ್ನ ಅಭ್ಯಾಸ ಉಂಟು. ഒരു ಪಾಪ ಇಲ್ಲದಾಗಲೂ ನಿಮ್ಗೆ 4 ಜನ ಒಪ್ಪಿರುತ್ತೆ ಇಲ್ಲ ಅಂಚೆ ಒಂಜನ ಬಂದ್ಕೊಂಡು ಬಲೆ ನನ್ನ ಕೋಪಿನ ನನ್ನ ಬರ್ತಿನಾರೆ ಎಂಚೆಲ್ಲ ಬರ್ತಾರತ್ತ ಮನಸ್ಸು ಮಲ್ತಿದೆ ಪೋಲೆ ಅವ ಮನಸ್ಸರ ಪೊರ್ತಾ ಒಂದು ಬರ್ತಂದು ಮನಸ್ಸು ಮಲ್ತಿದೆ ಪೋಲೆ ಆಯ ಅಂಚೂರು ಆಲೋಚನೆ ಮಲ್ಪಿ ಬಡವಲ ಅವನುಂಡು ಒತ್ತಾಯ ಮಲ್ತೊಂದಿಲ್ಲರುತ್ತ ಮನಸ್ಸು ಮಲ್ತಿದೆ ಪೋಲೆ ಅಂದ್ರೆ ಆತ ಅವನಿಗೆ ಕುಡಂಜಿ ಪೊಂಜೋ ಬತ್ತು ಅನ್ಕೊಂಡೆ ಆಯ ಯಾಪ ಬತ್ತಲ್ಲ ಅಂಚೇನೆ ಮೂಲು ಉಣ್ಪಿನ ಹೆಜ್ಜಿ ಆತ ಪಂಡಿಗುಡ್ಲಾಯ ಗುಂಪೇನ ಆ ಯಾಪ ಬತ್ತಲ್ಲ ಮೂಲು ಮನಸ್ಸು ಮಲ್ಪನಿದ್ದಿಂದ ಬೊಕ್ಕೊಂಜನ ಪಂಡಿಗುಡ್ಲು ಅಪ್ಪ ಕೂಡ ಉಂಟು ಅಂಚೆ ಆಯ ಬಕ್ಕ ಈಗ ಬಡ ಹಾಕಿ ಅತ ಏನು ಉಂಟದು ಬೈದೆ ನಾವು ಚಾ ಬರ್ತದೆ ಅಂತ ಇನ್ನು ಸುಳ್ಳು ಬಣ್ಣದು ಗೋಪೆ ಅವು ಯಾಪಲ್ಲ ಬಲ್ಲಿ ಅದೇ ಅಂಚ ಬಲ್ಲಿ ಅಂಚ ಅದು ನಮ್ಮ ಇಲ್ಲಲ್ ಬತ್ತಿನಗಳಿಗೆ ಯಪ್ಪ ಸತ್ಕಾರ ಮನ್ಕೊಡಿಗೆ ಕುಂದಾಪುರ ಒಂಜಿ ಭಾಷೆ ಉಂಟು ಇಂಚ ಬಂಡ ಕುಂದಾಪುರ ಕಡೆ ಇಟ್ಟು ಸ್ವಲ್ಪ ಒಂಜಿ ದಿನ ಪೋಯಿನ ಅವರಿ ಬಂದಾಗ ಕತ್ತಲ ಅಣಿಗೆ ಪಂಡ ಕತ್ತಲೆ ಬಂಡ ಸಮಯ ಗುರ್ತಿಗೆ ಅಂತದಿಜಿ ಆತ ಅವನಿಗ ಅಲ್ಪದ ಭಾಷೆ ಉಂಟ ವೈ ಇವತ್ತು ಹೋಗೋದಿಲ್ಲ ನೀವು ಬರುವಾಗಲೇ ದರಡ ಮಾಡ್ಕೊಂಡು ಬಂದಿದ್ವಿ ಕುಕಣಿ ಇವತ್ತು ಕುಕಣಿ ನಾಳೆ ಬೆಳಗ್ಗೆ ಹೇಳ ಬೇಗ ನಾನು ಬಸ್ ಇತ್ತು ಬೇಗ ನಾನು ಬೇಕಾದ್ರೆ ಬೇಗ ಇಳಿಸಿ ನಿಮ್ಗೊಂದು ಚಾಗಿ ಈಗ ಮಾಡಿ ಕೊಡ್ತೇನೆ ಬೆಳಗ್ಗೆ ಹೋಯ್ಲ ಇವತ್ತು ಕುಕಣಿ ಮಾತಾಡೋ ರಾತ್ರಿ ಇವು ಇನ್ನೆಲ್ಲಿ ಹೋಗೋದು ನೀವು ಕತ್ಲೆ ಆಯ್ತಲ್ಲ ಇನ್ನೇ ನೀವು ಅಲ್ಲಿ ಹೋಗೋದು ನಿಮ್ಗೆ ಕತ್ಲೆ ಆಗ್ತಿಲ್ಲ ನಿಮಗೆ ಮನೆ ಕಡೆ ಹೋಗುವಾಗ ಹಾಗಾಗಿ ಕೂತ್ಕೊಳ್ಳಿ ಇವತ್ತು ಕೂಕಣಿ ಮಣ್ಣ ನಿಮ್ಗೆ ಒಂಚೂರು ಆಲೋಚನೆ ಮಲ್ತೆ ಏನು ಅಂತ ಕುಲ್ಲುಂಡ ಅವಧಾನೆ ಅಂದ್ರೆ ರಾತ್ರಿ ಕುಲ್ಲಿರ ಒತ್ತಾಯ ಮಲ್ತಂದಿಲ್ಲ ಕೂಕಣಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಕಂಬುದ ಅಂತೇಳಿ ಆಲೋಚನೆ ಮಲ್ಪನಾಗ ಕೂಡ ಅವೇ ಜನ ಜಾಲಿಗೆ ಬರ್ತದೆ ಇಂಚೆ ಮಿತ್ತು ಗೇರು ಇಲ್ಲದಾರ ಬತ್ತ ಇಂಚೆ ಮಿತ್ತು ತೂದು ಅಲ್ಲ ಹೋಗೋದಾದ್ರೆ ಹೊತ್ತು ಸಾಕು ಅಂತೀನಿ ವಾಪದಾದ್ರೆ ಹೊತ್ತು ಸಾಕು ಮಾಡಿ ಆಯ್ಕೊಳ್ಳಿ ಇತ್ತ ಕೂಕಣಿ ಇವತ್ತು ನಾಳೆ ಬೆಳಗ್ಗೆ ಹೊಯ್ಲಕ್ಕಿಲ್ಲದು ಒತ್ತಾಯ ಮಲ್ತಿನ ಜನ ಕೂಡ ಅವೇ ಜನ ಪಿಡ ಬರ್ತದೆ ವಾಪದಾದ್ರೆ ಹೊತ್ತು ಸಾಕು ಬಣ್ಣ ಆಯ್ಕೊಳ್ಳಿ ಹೊತ್ತು ಉಂಟು ನಾನು ಮಾತಾಡುವಾಗ ಜಾಗ್ರತೆ ಮಾಡಬೇಕು. ನಾವೊಬ್ಬರೇ ಸತ್ಕಾರ ಮಾಡೋದಿದ್ರೆ ಪೂರ್ಣ ಮನಸ್ಸಿನಲ್ಲಿ ಮಾಡಬೇಕು. ಸತ್ಕಾರ ಮಾಡೋದು ಬೇಡವಾ ಅರ್ಧ ಮನಸ್ಸಿನಲ್ಲಿ ಮಾಡಬಾರ್ದು ಯಾವಾಗಲೂ ಎಂಬುದಕ್ಕೆ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಬಹಳ ಸುಂದರವಾದಂತಹ ಮನಸ್ಸಿನಿಂದ ಸತ್ಯ ಧರ್ಮದ ನೆಲೆಯಲ್ಲಿ ಸತ್ಕಾರ ಮಾಡಿ ಅವರಿಗೆ ಬೇಕಾದಂಥ ಆಹಾರಗಳನ್ನು ಕೊಟ್ಟು ಬಾಯಾರಿಕೆ ಕೊಟ್ಟು ಗೌರವದಿಂದ ವಿಶೇಷವಾಗಿರತಕ್ಕಂಥ ಧರ್ಮ ಪ್ರಕಾರದ ಆ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ಏನು ಬಂದಿರು ಸ್ವಾಮಿ ಅನಿರೀಕ್ಷಿತವಾಗಿ ಬರಬೇಕಂದ್ರೆ ಬರೋವರಲ್ಲ. ಒಂದು ವೇಳೆ ನಾನೇ ಬರಬೇಕಂತ ಹೇಳಿದ್ರೆ ನಾನೇ ಬರ್ತಿದ್ದೆ ನಿಮ್ಮ ಮನೆಗೆ, ಅಥವಾ ಯಾಕೆ ಬಂದಿದ್ದೇನೆ ಸ್ವಾಮಿ ನನ್ನಿಂದ ಏನಾದರೂ ತಪ್ಪಾಯ್ತೆ ಹೇಳ್ಬೇಕು ಸ್ವಾಮಿ ಅಂತೇಳಿ ಹೇಳುವಾಗ ಏನು ತಪ್ಪಾಗಲಿಲ್ಲ ಎಲ್ಲ ಸರಿ ಉಂಟು. ಆದರೆ ಒಂದು ಸುವರ್ಣ ಯಾಗ ಮಾಡಬೇಕು ನೀವು, ಎಲ್ಲ ಸರಿ ಉಂಟು. ಈ ಜ್ಯೋತಿಷರು ಮತ್ತು ದೊಡ್ಡ ಭಟ್ರನವರೆಲ್ಲ ಹಾಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಪೂರ ಸರಿ ಉಂಟು. ನಾನು ಒಂಚೂರು ಕೆಲವು ಒಳ್ಳೆ ಕಾರಣ ಬಲ್ಪು ಜ್ಯೋತಿಷ್ಯ ನನಗೆ ಗೊತ್ತಿಲ್ಲ ಎಂಜಾಣ ಮಂತ್ರ ಲಗಡಿಗೆ ಎತ್ತು ಬಿಡ್ತೇನೆ. ಕೆಲವು ಒಂದೊಂದೇ ಸಾಧಾರಣ 7 ಗಂಟೆಗೆ 6 ಗಂಟೆಗೆ ಶುರು ಹಾಕೋಣ ಟಿ ವಿ ಒರಿ ಟಿ ವಿದ ಜ್ಯೋತಿಷ್ಯ ಬಂಡೆ. ನಿಮ್ಮ ಮನೆಯಲ್ಲಿ ಎಲ್ಲೇ ಆದರೂ ಕನ್ನಡಿಗಳಿದ್ದರೆ ಅದನ್ನು ಬಡಗು ದಿಕ್ಕಿನಲ್ಲಿ ಇಡಿ. ಆ ಕನ್ನಡಿ ಮಲ್ಲ ಕನ್ನಡಿ ರೌಂಡ್ ಅವಿನ ದೆತ್ತು ಬಡಗು ದಿಕ್ಕು ದಿ ಟಿ ವಿ ತೂಯಿನ ಕೊಂಜು ಇಲ್ಲಡು ಅಂಚಾದ ಬೊಕ್ಕರಿ 2 ಗಂಟೆ 7 ಗಂಟೆ ಕೂಡ ಜ್ಯೋತಿಷ್ಯ ಬರ್ತದೆ. ಆಯ್ಕೊಂಡು ನಿಮ್ಮ ಮನೆಯಲ್ಲಿ ಏನಾದರೂ ಕನ್ನಡಿ ಇದ್ದರೆ ಅದನ್ನು ಪಡುಬದಿಗೆ ಇಡಿ ಅಲ್ಲಿ ಪಡುಬದಿ ಆಣೆ ಹಾಕಿದಿ ಅಂಚೆನ ಬೊಕ್ಕರಿ 2 ಗಂಟೆ ಬರ್ತೀನಿ ಜ್ಯೋತಿಷ್. ನಿಮ್ಮ ಮನೆಯಲ್ಲಿ ಏನಾದರೂ ಕನ್ನಡಿಗಳಿದ್ದರೆ ಆ ಕನ್ನಡಿಯನ್ನು ತೆಗೆದು ಪೂರ್ವ ಭಾಗದಲ್ಲಿ ಇಡಿ. ಅಲ್ಲಿ ಕೂಡ ಪೂರ್ವ ಭಾಗದ ಮಲ್ಲ ಕನ್ನಡಿ ಐಪುರ ಆಣೆ ಹಾಕೋದು ಸುಮಾರು ಕೆಲಸ ಉಂಟು. ಬೊಕ್ಕ ಕುಡಂಜಿ ಅಂಚಿ ದಿದ್ದು ಒಂಜಿ ಬೊಕ್ಕೊಂದು ಪಶ್ಚಿಮ ಬಡಿಗೆ ದಿವೊಂದು ಬಣ್ಣಗ ಕನ್ನಡಿ ದಿತ್ತು ಗುರುತು ಪುಡಿ ಆಗುತ್ತೆ ಸೆಟ್ ಬೇಕು ಕನ್ನಡಿ ಇಲ್ಲ ಉಳ್ಳಾಯದಾರಿಂದ ಬೊಕ್ಕ ಶನಿ ಬಡ್ತಿ ಉಳ್ಳಾಯ ಬರ್ತದೆ ಅದೇ ಅಂಚೆ ಅದೇ ಶನಿ ಬೊಕ್ಕ ಬೊಗ್ಗುನೇ ಬಡ್ತಿ ನಮ್ಮ ಕನ್ನಡಿ ಇಲ್ಲ ದರಿಯರಲ್ಲಿ ಈ ರೀತಿ ಏರೋ ಪಣ್ಣೆ ಕೇಳಿ ನಮ್ಮ ಓಳು ಒಂಜಿ ನಿರ್ಧಾರ ಕೊಡು ಮನಸ್ಸಿಗೆ ವಾ ಬಜೆಟ್ ಕೊಡು ಬಜೆಟ್ ದಾಲ ತೊಂದರೆ ಆಗ್ತದೆ. ಇತ್ತೀಚೆಗೆ ಪಣ್ಣಿನೇನು ಕೇಳಿದ್ರೆ ಅಲ್ಪ ಮುಲ್ಪ ಆಗಿ ಪೊಡಿ ಅದು ಪೋಣಿ ಆ ರೀತಿ ಅಲ್ಲ. ವಿಶೇಷವಾಗಿ ಇವರು ಬಹಳ ವಿದ್ವಾಂಸರು ಮುನಿಗಳು. ಯಾರು
ಸ್ವಲ್ಪ ಪರೀಕ್ಷೆ ಮಾಡಬೇಕು. ಸತ್ವ ಪರೀಕ್ಷೆಗೆ ಬಂದಿರತಕ್ಕಂತಹ ಮನುಷ್ಯೇಷ್ಟರು ಯಾರು? ವಿಶ್ವಾಮಿತ್ರ ಮುನಿಗಳು. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಸರಿ ಉಂಟು, ಅಲ್ಲ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ತಿಳಿಸಿ, ಏನಾದರೂ ಬದಲಾವಣೆಗಳಿದ್ದರೆ ಅಥವಾ ಏನು ತಾವು ಹೇಳ್ತೀರಾ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ ಹರಿಶ್ಚಂದ್ರ ಮಹಾರಾಜ. ಎಲ್ಲ ಸರಿ ಇದೆ, ಒಂದು ದೊಡ್ಡ ಸುವರ್ಣ ಯಾಗ ಮಾಡಬೇಕು, ದೊಡ್ಡ ಯಾಗ. ಆ ಯಜ್ಞವನ್ನು ಮಾಡಿದರೆ ಮತ್ತೇನು ತೊಂದರೆ ಇಲ್ಲ. ಅದೊಂದು ಮುಗಿಸ್ಬಿಟ್ಟು ನಿಮಗೆಲ್ಲ ತೊಂದರೆ. ಯಾಕೆಂದರೆ ಒಬ್ಬನಿಗೆ ಕಷ್ಟ ಕೊಡುವಾಗ ನಾವು ಮೊದಲು ಅವನ ದ್ರವ್ಯವನ್ನು ಕರಗಿಸುವಂಥ ಒಂದು ಉಪಾಯ ಮಾಡ್ತಾರಂತೆ. ಅದು ಶನೀಶ್ವರ ದೇವರಾಗಿರ್ಬೋದು, ಅಥವಾ ಇನ್ನೊಬ್ಬರಾಗ್ಬೋದು, ಮತ್ತೊಬ್ಬರಾಗ್ಬೋದು, ಅಥವಾ ನಮ್ಮ ಸಾಮಾಜಿಕ ಜೀವನದಲ್ಲಿ ಇರ್ಬೋದು. ಒಬ್ಬನಿಗೆ ಕಷ್ಟ ಕೊಡುವಂಥದ್ರಲ್ಲಿ ಮೊದಲನ್ನು ಅವನ ಹಣವನ್ನು ಕರಗಿಸುವಂಥ ಕೆಲಸದ ಉಪಾಯ ಏನು? ಆ ರೀತಿಯಲ್ಲಿ ದೊಡ್ಡ ಸುವರ್ಣಯಾಗವನ್ನು ಬಹು ವೆಚ್ಚದಿಂದ ಮಾಡಿಸುವುದರ ಮೂಲಕ ಒಮ್ಮೆ ಅವನ ಸಂಪತ್ತು ಅಷ್ಟು ಕಡಿಮೆ ಆಗಲಿಕ್ಕಿಲ್ಲ. ಯಾಕಂದರೆ ರಾಜ ಹರಿಶ್ಚಂದ್ರನಲ್ಲಿ ಅಯೋಧ್ಯೆಯನ್ನು ಆಳುತ್ತಿರುವಂಥ ಬೃಹತ್ ರಾಜ ಅವನು ಕೂಡ. ಆ ರೀತಿಯಲ್ಲಿ ಹೇಳಿದಾಗ ಅಯ್ಯೋ ಮುನಿಗಳು ಹೇಳಿದ್ದಲ್ವ, ಹಾಗಾಗಿ ನಾನು ಮಾಡ್ತೇನೆ ಸ್ವಾಮಿ ಸುವರ್ಣಯಾಗ, ಏನಾಗಬೇಕಂತ ಹೇಳುವಾಗ ಪಟ್ಟಿ ಕೊಡ್ತಾರೆ, ದೊಡ್ಡ ಪಟ್ಟಿ. ಅದು ಹಾಗೆ ಅಲ್ಲ, ಯಾವುದೋ ಒಂದು ಇದ್ದರೆ ಪಟ್ಟಿ ಕೊಡ್ತಾರೆ. ಈ ಪಟ್ಟಿ ಕೊಟ್ಟ ಕೂಡ ಆ ಪಟ್ಟಿ ಪ್ರಕಾರ ಸಾಮಾನವನ್ನು ಹಾಕಿದ್ದಾರೆ. ರಾಜ ಹರಿಶ್ಚಂದ್ರ ಒಳ್ಳೆ ರೀತಿಯಲ್ಲಿ ಯಾಗದ ನೇತೃತ್ವವನ್ನು ವಹಿಸಿಕೊಂಡವರು ಬೇರೆ ಯಾರೂ ಅಲ್ಲ, ಆ ವಿಶ್ವಾಮಿತ್ರ ಮುನಿಗಳು ಮತ್ತೊಂದು 150 ಭಟ್ರನವರು ಸೇರಿದ್ದಾರೆ. ಬಿಡಿ ಆ ರೀತಿ ಎಲ್ಲ ಆಯ್ತು. ಎಲ್ಲ ಯಾಗ ಆದಮೇಲೆ ಇನ್ನು ದಕ್ಷಿಣೆ ಕೊಡುವಂಥದ್ದುಂಟಲ್ಲ, ಎಲ್ಲ ದಕ್ಷಿಣೆ ಕೊಡುವಂಥ ಈ ಒಂದು ಉದ್ದೇಶದಲ್ಲಿ ಎಲ್ಲ ಆಯ್ತಲ್ಲ, ಅವರಿಗಾಯ್ತು, ಇವರಿಗಾಯ್ತು, 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 ಅವರಿಗಾಯ್ತು. ಮತ್ತು ಮುಖ್ಯ ನೇತಾರರು ಯಾರು? ವಿಶ್ವಾಮಿತ್ರ ಮುನಿಗಳು. ನನಗೇನು ದಕ್ಷಿಣೆ. ಸ್ವಾಮಿ ನಿಮ್ಮ ದಕ್ಷಿಣೆ ಏನು ಅಂತ ಹೇಳಬೇಕು? ನಾನು ಹೇಳ್ತೇನೆ, ನಾನು ಹೇಳುವುದನ್ನು ಕೊಡ್ಬೋದಾ ನೀನು ಅಂತ ಕೇಳಿ. ಅಯ್ಯೋ ಸ್ವಾಮಿ ನೀವು ಕೇಳಬೇಕು, ನಾನು ಕೊಡಬೇಕು. ಕೇಳಿ ಸ್ವಾಮಿ, ಖಂಡಿತವಾಗಿ ಕೂಡ ನಾನು ಬಹಳ ತ್ಯಾಗಪೂರ್ಣವಾಗಿ ಅದನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ಆವಾಗ ವಿಶ್ವಾಮಿತ್ರ ಮುನಿಗಳು ಹೇಳ್ತಾ ಇದ್ದಾರೆ, ಪಿರಿಯ ಕರಿಯಂ ಮೆಟ್ಟಿ ಕವಡೆಯನ್ನು ಮೊಗೆದೊಡನೆ, ಪಿರಿಯ ಕರಿಯಂ ಮೆಟ್ಟಿ ಕವಡೆಯನ್ನು ಮೊಗೆದೊಡನೆ, ಇನಿಸುತ್ತ ಹೋಗುವುದದ ಅರಿಯದೆ ಅರಸ, ಇನಿಸುತ್ತ ಹೋಗುವುದದ ಅರಿಯದೆ ಅರಸ, ಸರಿಯೆಂದು ಸುರಿದ ಹರಿಯೆಂದು ಸುರಿದ ರಸ ಹೊನ್ನ ರಾಶಿಯನ್ನು, ಸರಿಯೆಂದು ಸುರಿದ ರಸ ಹೊನ್ನ ರಾಶಿಯನ್ನು, ಬರದೆ ವಿಶ್ವಾಮಿತ್ರ ಚರಣದಡಿಗೆ, ಬರದೆ ವಿಶ್ವಾಮಿತ್ರ ಚರಣದಡಿಗೆ. ಇವರು ಕೇಳುವಂತ ಒಂದು ಆ ದಕ್ಷಿಣೆ ಹೇಗಿತ್ತು ನೋಡಿ. ಪಿರಿಯ ಕರಿಯಂ ಮೆಟ್ಟಿ ಕವಡೆಯನ್ನು ಮೊಗೆದೊಡನೆ, ಹಿರಿದಾದ ಒಂದು ಕರಿ ಅಂದರೆ ಆನೆ, ಆನೆ ಮೇಲೆ ಒಬ್ಬ ಮಾವುತ ನಿಂತು ಆ ಮಾವುತ ಒಂದು ಕವಡೆಯನ್ನು ಮೇಲೆ ಎಸೆದ್ರೆ ಅದು ಎಷ್ಟು ಎತ್ತರಕ್ಕೆ ಹೋಗುವುದೋ ಅಷ್ಟು ಎತ್ತರ ಗಾತ್ರದ ದ್ರವ್ಯ ಬೇಕು ದಕ್ಷಿಣೆಯಾಗಿ. ಎಂಥ ಅವಸ್ಥೆ ಮೇಲೆ. ಆ ರೀತಿಯಲ್ಲಿ ಹೇಳುವಾಗ ಏನು ಮಾಡೋದು? ಕೇಳಿದವರು ವಿಶ್ವಾಮಿತ್ರ ಮುನಿಗಳು. ಒಂದು ವೇಳೆ ಅದಕ್ಕೆ ಮುಜುಗರ ಮಾಡಿದರೆ ನಾನು ಒಬ್ಬ ಜಿಪುಣ ಅಂತ ಆಗುತ್ತೆ. ಅದೊಂದು ದುರ್ಗುಣ ಆಗ್ತದೆ. ಹಾಗಾಗಿ ನಾನು ನೀವು ಏಟು ಕೇಳ್ತಿರೋ ಅದನ್ನು ಕೊಡ್ತೇನಂತ ಹೇಳಿದ ಮೇಲೆ ಇವು ಕೊಡದಿದ್ದರೆ ಅವ ಸುಳ್ಳುಗಾರ ಅಂತ ಆಗ್ತದೆ. ಅಥವಾ ಯಾವುದೇ ಒಂದು ಯಾಗ ಮಾಡೋದಕ್ಕೆ ದಕ್ಷಿಣೆಯನ್ನು ಸರಿಯಾಗಿ ಕೊಡದಿದ್ದರೆ ಅಧರ್ಮದ ಕೆಲಸ ಅಂತ ಆಗ್ತದೆ. ಇದೆಲ್ಲವೂ ಅವನಿಂದ ಆಗ್ತದೆ ಅಂತೇಳಿ ಅದನ್ನು ಆಲೋಚನೆ ಮಾಡಿದವನು, ಸ್ವಾಮಿನ್ ಖಂಡಿತವಾಗಿ ಕೂಡ ಆ ವಿಶೇಷವಾಗಿರ್ತಕ್ಕಂಥ ಆ ಧನವನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಯಾವಾಗಲೂ ಅಂಥ ಒಂದು ವಿಚಾರ ಸಂದರ್ಭದಲ್ಲಿ ದಾನ ಮಾಡಲಿಕ್ಕೆ ಹಿಂಜರಿಯುವಂಥವನ್ನು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಅಲ್ಲ. ಬಹಳ ವಿಶೇಷ ಈ ದಾನವನ್ನು ನಾನು ಖಂಡಿತವಾಗಿ ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂತೇಳಿ ಆ ಆನೆಯನ್ನು ತಂದು ನಿಲ್ಲಿಸಿದ್ದಾನೆ. ಅದರ ಮೇಲೆ ಒಬ್ಬ ಮಾವುತ ಹೋಗಿದ್ದಾನೆ, ಅದರ ಮೇಲೆ ಒಂದು ಕವಡೆ ಎಸಿದ್ದಾನೆ. ಅಷ್ಟು ಎತ್ತರ ಎಷ್ಟಾಗ್ತದೆ ಅಷ್ಟು ಎತ್ತರ ದ್ರವ್ಯವನ್ನು ರಾಶಿ ಹಾಕಿ, ಸ್ವಾಮಿ ಕೊಂಡೋಗಿ ತಗೊಂಡೋಗಿ ನಿಮ್ಮದಿದ್ದು ಅಂತ. ಇರಲಿ, ಅದೀಗ ನನಗೆ ಸದ್ಯಕ್ಕೆ ಬೇಡ. ಅದು ನನ್ನದೇ ಹಣವಾಗಿ, ನನ್ನದೇ ದ್ರವ್ಯವಾಗಿ, ನನ್ನದೇ ದಕ್ಷಿಣೆಯ ಮೌಲ್ಯವಾಗಿ ನಿನ್ನ ಮನೆಯಲ್ಲಿ ಇರಲಿ, ಅರಮನೆಯಲ್ಲಿ ನಾನು ಬೇಕಾದಾಗ ಕೊಂಡೋಗ್ತೇನೆ ನಾನು. ಹಾಗೆ ಆಯ್ತು ಸ್ವಾಮಿ ಅಂತೇಳಿ ಎಲ್ಲ ವಾಪಸ್ ಡೇರೆಗೆ ಬಂದಿದ್ದಾರೆ. ಯಾರು? ವಿಶ್ವಾಮಿತ್ರ ಮುನಿಗಳು ಡೇರೆಯಲ್ಲಿ ಅಲ್ಲಿ ಇವನನ್ನು ಸತ್ವ ಪರೀಕ್ಷೆ ಮಾಡಲಿಕ್ಕೆ ಬಂದವರು ಭೂಲೋಕಕ್ಕೆ ಆ ಡೇರೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ತಲೆಬಿಸಿ ಆಯಿತು. ಯಾರಿಗೆ?
ವಿಶ್ವಾಮಿತ್ರ ಮುನಿಗಳಿಗೂ ಈ ರೀತಿಯಲ್ಲಿ ದ್ರವ್ಯವನ್ನು ನಾನು ಕೇಳಿದರೂ ಕೂಡ ಅವನು ಕೊಟ್ಟೇ ಬಿಟ್ಟಲ್ಲ, ಯಾವುದೇ ರೀತಿಯಲ್ಲಿ ಆಸೆ ಮಾಡದೆ ಇನ್ನೇನು ಮಾಡೋದು ಅಂತೇಳಿ ಇವನನ್ನು ಎರಡನೇ ಪರೀಕ್ಷೆಗೆ ತೊಡಗಿಸಿಕೊಳ್ಳಬೇಕೆಂದೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ಮುನಿಗಳು. ಅವರ ಈ ಒಂದು ವಿಶೇಷ ಮುನಿ ಶ್ರೇಷ್ಠತೆಗೆ ಅಥವಾ ಅವರ ದಿವ್ಯ ತಪಶಕ್ತಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡ್ತಾರೆ ಅಂತ ಒಂದು ವಿಶೇಷ ವ್ಯಕ್ತಿತ್ವ ಅವರಲ್ಲಿದೆ. ಹಾಗಾಗಿ ಕೂಡಲೇ ಈ ರಾಜನಿಗೆ ಬೇಟೆ ಆಡುವಂಥ ಚಟ ಮೂಡಿಸಬೇಕು. ಅದರೊಟ್ಟಿಗೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಣಿಗಳಿಂದ ಇವನ ಇಡೀ ರಾಜ್ಯಕ್ಕೆ ಕಷ್ಟ ಒದಗುವಂತೆ, ಇವನ ವನಕ್ಕೆ ತೊಂದರೆ ಆಗುವಂತೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸೃಷ್ಟಿ ಮಾಡಿಬಿಡ್ತಾರೆ. ಅದರಲ್ಲಿ ಬಗೆ ಬಗೆ ಮೋಡಿಯ ಪ್ರಾಣಿಗಳು, ಜಿಗಿದಾಡುವ ಜಿಂಕೆಗಳು, ಜನಗಳ ತಿನ್ನುವ ಪಕ್ಷಿಗಳು, ಸವಿನೋಟಕ್ಕೆ ಸುಂದರ ದಾನವಿದು. ಬಗೆ ಬಗೆ ಮೋಡಿಯ ಪ್ರಾಣಿಗಳು, ಜಿಗಿದಾಡುವ ಬಹುಜಿಂಕೆಗಳು, ಜನಗಳ ತಿನ್ನುವ ಪಕ್ಷಿಗಳು, ಸವಿನೋಟಕ್ಕೆ ಸುಂದರ ದಾನವಿದು. ಬಂಗಾರದ ಬಲು ಬೀಜಗಳು, ಅದನುಂಗುತ್ತಲೀ ಕ್ರಿಮಿಕೀಟಗಳು, ವಿಧ ವಿಧ ಬಣ್ಣದ ಚೇಳುಗಳು, ವಿಷ ತುಂಬಿದ ನಾನಾ ಹಾವುಗಳು, ಏನಿದು ಸೋಜಿಗ ಶಕುನಗಳು, ಭಯ ತುಂಬಿದ ವಾತಾವರಣಗಳು, ಏನಿದು ಸೋಜಿಗ ಶಕುನಗಳು, ಭಯ ತುಂಬಿದ ವಾತಾವರಣಗಳು, ವಿಧ ವಿಧ ಬಣ್ಣದ ಚೇಳುಗಳು, ವಿಷ ತುಂಬಿದ ನಾನಾ ಹಾವುಗಳು, ಬಂಗಾರದ ಬಲು ಬೀಜಗಳು, ಅದನುಂಗುತ್ತಲೀ ಕ್ರಿಮಿಕೀಟಗಳು, ಜಿಗಿದಾಡುವ ಜಿಂಕೆಗಳು, ಜನಗಳ ತಿನ್ನುವ ಪಕ್ಷಿಗಳು, ಬಗೆ ಬಗೆ ಮೋಡಿಯ ಪ್ರಾಣಿಗಳು, ಜಿಗಿದಾಡುವ ಜಿಂಕೆಗಳು. ತಪಶಕ್ತಿಯಿಂದ ತನ್ನ ಕಮಂಡದಲ್ಲಿರತಕ್ಕಂಥ ಒಂದು ನೀರನ್ನು ಚಿಮುಕಿದ್ದೇ ತಡ ಬಹಳ ರೀತಿಯ ಒಂದು ಪ್ರಾಣಿಗಳೆಲ್ಲ ಸೃಷ್ಟಿಯಾಗಿಬಿಟ್ಟಿದೆ. ವಿಶ್ವಾಮಿತ್ರಗಳ ತಪಸ್ಸಿನ ಶಕ್ತಿ ಅದು. ಬಗೆ ಬಗೆ ಮೋಡಿಯ ಪ್ರಾಣಿಗಳು, ಜಿಗಿದಾಡುವ ಬಹು ಜಿಂಕೆಗಳಲ್ಲದೆ ತೆನೆಗಳ ತಿನ್ನುವ ಪಕ್ಷಿಗಳು ಎಲ್ಲ ಹಾನಿ ಮಾಡಲಿಕ್ಕೆ ಹುಟ್ಟಿಸಿದ್ದವು. ಪಕ್ಷಿಗಳು ತೆನೆ ತಿಂತಾ ಉಂಟಂತೆ, ನೋಡುವಾಗ ಸವಿನೋಟಕ್ಕೆ ಸುಂದರ ದಾನವಿನು. ಬಂಗಾರದ ಬಲು ಬೀಜಗಳು, ಬೀಜಗಳೆಲ್ಲ ಗದ್ದೆಯಲ್ಲಿ ಕೆಲವು ಬಿತ್ತಿದ್ದಷ್ಟೇ, ಅದನ್ನು ಊತಲಿ ಕ್ರಿಮಿಕೀಟಗಳು ಅದನ್ನು ನುಂಗ್ತಾ ಉಂಟಲ್ಲಿರುವಂಥ ಪಕ್ಷಿಗಳೆಲ್ಲ ಒಂಥರ ಸರ್ವನಾಶ ಆಗಬೇಕಂತ. ವಿಧ ವಿಧ ಬಣ್ಣದ ಚೇಳುಗಳು, ವಿಷ ತುಂಬಿದ ನಾನಾ ಹಾವುಗಳು, ಎಲ್ಲಿ ನೋಡಿದ್ರೂ ಕೂಡ ಭೀಕರವಾಗಿರ್ತಕ್ಕಂಥ ತಪಶಕ್ತಿಯ ಪ್ರಭಾವದಲ್ಲಿ ಹುಟ್ಟಿಸಿಬಿಟ್ಟಿದೆ. ಭಯ ತುಂಬಿದ ವಾತಾವರಣಗಳು, ಇಡೀ ವಾತಾವರಣ ಭಯವಾಗಿ ಗೊಳೋ ಎನ್ನಾಡುತ್ತಾ ಬಂದಿದ್ದಾರೆ. ರಾಜ್ಯದ ಎಲ್ಲ ಪ್ರಜೆಗಳು ಓಡಿ, ದೊರೆಯೇ ಈ ರೀತಿಯ ಕಷ್ಟ ಬಂದಿದೆ, ಪ್ರಾಣಿಗಳು, ದುಷ್ಟ ಪಕ್ಷಿಗಳು, ದುಷ್ಟ ಹಾವುಗಳು, ಚೇಳುಗಳು ಎಲ್ಲ ರೀತಿಯಲ್ಲಿ ಉಪದ್ರ ಕೊಡ್ತಾ ಉಂಟು, ನೀವು ಬೇಟೆಗೆ ಹೊರಡಬೇಕು ಅಂತ. ಆವಾಗ ಬೇಟೆಗೆ ತಡ ಮಾಡಲಿಲ್ಲ. ಎಲ್ಲ ಶಕ್ತಿ, ಧರ್ಮವಂತ ಸತ್ಯವಂತ ಅಲ್ಲ, ಪರಾಕ್ರಮಶಾಲಿ ಕೂಡ ಆಗಿದ್ದಾರೆ ಸತ್ಯಹರಿಶ್ಚಂದ್ರ. ತಡ ಮಾಡಿದೆ, ವೀರರಾಗಿರ್ತಕ್ಕಂಥ ಬೇಟೆಗಾರನ್ನೆಲ್ಲ ಒಟ್ಟು ಹಾಕಿ ಆ ಬೇಟೆ ಮಾಡಿ ಮೃಗಗಳನ್ನೆಲ್ಲ ನಾಶ ಮಾಡಿ ಪ್ರಜೆಗಳನ್ನು ರಕ್ಷಣೆ ಮಾಡಿ ಅಲ್ವಾ. ಪ್ರಜೆಗಳನ್ನು ರಕ್ಷಣೆ ಮಾಡೋದು ನನ್ನ ಧರ್ಮ. ಆ ದೃಷ್ಟಿಯಲ್ಲಿ ಪ್ರಜೆಗಳ ರಕ್ಷಣೆ ಮಾಡಲಿಕ್ಕೋಸ್ಕರ ಬೇಟೆಯ ನೆಪದಿಂದ ರಾಜ ಹರಿಶ್ಚಂದ್ರ ಬೇಟೆಗಾರರ ಜೊತೆಗೆ ಗೊಂಡಾರಣ್ಯ ಪ್ರವೇಶ ಮಾಡ್ತಾರೆ. ಆವಾಗ ವಶಿಷ್ಠರನ್ನೆಲ್ಲ ಒಂದು ಕಿವಿ ಮಾತು ಕೊಡ್ತಾರೆ. ಯಾರಿಗೆ? ಜಾಗೃತಿ ಮಾಡಬೇಕು. ವಿಶ್ವಾಮಿತ್ರ ಮುನಿಗಳು ವಿಶೇಷವಾಗಿರ್ತಕ್ಕಂಥ ನಿನ್ನನ್ನೆಲ್ಲ ಸತ್ವ ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ಭೂಮಿಗೆ ಇಳಿದಿದ್ದಾರೆ. ಹಾಗಾಗಿ ಸುವರ್ಣಯಾಗದ ನೆಪದಿಂದ ಘೋರವಾಗಿರ್ತಕ್ಕಂಥ ದಕ್ಷಿಣೆಯನ್ನು ಬೇಡುವುದರ ಮೂಲಕ ನಿನಗೆ ಕಷ್ಟ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಲ್ಲದೆ ಇಡೀ ನಿನ್ನ ಈ ರಾಜ್ಯದಲ್ಲಿ ಪ್ರಾಣಿಗಳ ಪಕ್ಷಿಗಳ ಮೂಲಕವಾಗಿ ನಿನಗೆ ಉಪದ್ರವವಾಗಬೇಕೆಂಬ ದೃಷ್ಟಿಯಲ್ಲಿ ಈಗ ಮಾಡ್ತಾ ಇದ್ದಾರೆ. ಗೊಂಡಾರಣ್ಯದಲ್ಲಿ ಜಾಗೃತಿ ಆಗಿರಬೇಕು. ಇನ್ನು ಯಾವ ರೂಪದಲ್ಲಿ ಯಾವ ರೀತಿಯಲ್ಲಿ ನಿನಗೆ ತೊಂದರೆ ಕೊಡ್ತಾರೆ ಮುನಿಗಳಂತ ಸದ್ಯಲ್ಲ, ಬಹಳ ಜಾಗ್ರತೆ ಇರಬೇಕು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟವರು ಬೇರೆ ಯಾರೂ ಅಲ್ಲ, ವಿಶ್ವಾಮಿತ್ರರ ಜೊತೆ ದೇವಲೋಕದಲ್ಲಿ ಪಂಥ ಹಾಕಿದವರು ಯಾರು? ಆ ವಶಿಷ್ಠ ಮುನಿಗಳು. ಅದು ಹೇಳಿದರೂ ಕೂಡ ಆಯಿತು ಅಂತ ಒಪ್ಪಿದ್ದಾನೆ. ಆದರೂ ಕೂಡ ಬೇಟೆಯಾಗಲಿಕ್ಕೆ ಹೋಗುವಾಗ ಏನೆಲ್ಲ ಬರ್ತದೆ, ಯಾವ ರೀತಿಯಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಗುಡುಗುಡಿಸುತ್ತ ಸೂಕರ ಬೇಟೆಯಾಡಿ ಒಂದು ಕಡೆ ಸ್ವಲ್ಪ ಕೂತಿದ್ದಾರೆ. ಕೂತಾಗ ಇನ್ನೊಂದು ವರ್ತಮಾನ ಬಂತು. ಅಯ್ಯೋ ದೇವರು, ಅಲ್ಲಿ ಅದು ಬಂತು, ಆ ಪ್ರಾಣಿ ಬಂತು, ಈ ಪ್ರಾಣಿ ಬಂತು. ಗುಡುಗುಡಿಸುತ್ತ ಸೂಕರ ಆರ್ಭಟಿಸಿ, ಒಂದು ಹುಲ್ಲು ಹಂದಿ ಸೂಕರ ಆರ್ಭಟಿಸೆ ಕೊಡುತ್ತಲಿ ಹಾರಿತು ಸನಿಹದಲ್ಲಿ ಬಿಡನೆನ್ನುತ್ತ ಹಿಂಬಾಲಿಸಿ ರಾಜನು ಹೊಡೆಯಲು ಬೇಟೆ ಮಾಯಕವೋ.
ಆಗೋದು. ಇಲ್ಲಿ ಏನೋ ತಂತ್ರ ಇದೆ. ಹೊಡಿಲಿಕ್ಕೆ ಹೋಗುವಾಗ ಅದು ಮಾಯಕ್ಕಾಗಬೇಕಾದ್ರೆ ಇದೇನೋ ಒಂದು ತಂತ್ರದಿಂದ ಆಗುವಂಥದ್ದಲ್ಲ. ಹೊಡಿಲಿಕ್ಕೆ ಹೋಗ್ತಾನೆ, ಮಾಯಕ್ಕಾಗ್ತದೆ, ಏನಪ್ಪ ಅಂತೇಳಿ ಸುಸ್ತು ಮಾಡಲಿಕ್ಕೆ ಬೇಕಾಗಿ ಯಾರಿಗೆ ಒಬ್ಬರಿಗೆ ಕಷ್ಟ ಸಿಕ್ಕಿದ್ರೆ ಅದು ಸುಸ್ತಾಗ್ತದೆ ನೋಡಿ. ಅಲ್ಲಿ ಹೊಡಿಲಿಕ್ಕೆ ಹೋಗುವಾಗ ಮಾಯಕ, ಹೊಡ್ಲಿಕ್ಕೆ ಹೋಗುವಾಗ ಮಾಯಕ ಅಂದರೆ ಇಡೀ ಸುತ್ತಾಗಿ ಸುಸ್ತಾಗಿ ಹೋಗಿಬಿಡ್ತಾನೆ. ಯಾರು? ರಾಜ ಹರಿಶ್ಚಂದ್ರ. ಅಲ್ಲೆಲ್ಲ ತನ್ನ ಮಂತ್ರಿ ಮಾಂಡಲಿಕರು ಬೇಟೆಗಾರರನ್ನೆಲ್ಲ ಒಂದೊಂದು ಬದಿಯಲ್ಲಿ ಕೂತ್ಕೊಳಿಸಿದ್ದಾರೆ. ಅವರಿಗೆ ಬಾಯಾರಿಕೆ ಅಥವಾ ಅವರಿಗೂ ಕೂಡ ವಿಶ್ರಾಂತಿ ಬೇಕು. ಅಂತೂ ರಾಜನಿಗೆ ಈ ಒಂದು ಸೂಕರ ಪ್ರಾಣಿ ಬಹಳ ಸುಸ್ತು ಕೊಟ್ಟು, ನನಗೆ ವಿಶ್ರಾಂತಿ ತುಂಬ ಬೇಕು, ಆಮೇಲೆ ಬೇಟೆ ಆಡೋಣ ಅಂತಿಲ್ಲ. ಅಂತೂ ಅಷ್ಟೊತ್ತಿಗೆ ಎಲ್ಲ ಕೊಂದಾಗಿದೆ ಸುಮಾರು. ಬೇಟೆ ಆಡಿ ಯಾವ ರೀತಿಯಲ್ಲಿ ಎಷ್ಟು ಪ್ರಾಣಿಗಳನ್ನು ಅವನು ಸೃಷ್ಟಿಸಿದ್ದಾನೋ ಅದನ್ನೆಲ್ಲ ಸದೆಬಡಿದಾಗಿದೆ. ಅಷ್ಟು ಪರಾಕ್ರಮ, ಅಷ್ಟು ಬೇಟೆಯವರು ಹರಿಶ್ಚಂದ್ರನಲ್ಲಿತ್ತು. ಎಲ್ಲ ನಾಶ ಮಾಡಿದರೂ ಕೂಡ ಈ ರೀತಿಯ ಸೂಕರದಿಂದಾಗಿ ಅದು ಮಾಯಕ ಆಗಿ ಹೋಗಿ ಇವನಿಗೆ ಸುಸ್ತಾಗಿ ಬಂದು ಅಲ್ಲಿ ಕೂತಾಗ ಅಯ್ಯೋ, ಬೇಟೆ ಆಡುವುದರ ಮೂಲಕ ಈ ರೀತಿ ಕೂಡ ನನ್ನನ್ನು ಎದುರಿಸಿಬಿಟ್ಟಲ್ಲ, ನನ್ನ ಎರಡನೇ ಪರೀಕ್ಷೆಯನ್ನು ಕೂಡ ಗೆದ್ದಿದ್ದಾನೆ ಅಂತ ಹೇಳ್ಬೋದು. ಹರಿಶ್ಚಂದ್ರ ಎರಡನೇ ಪರೀಕ್ಷೆಯನ್ನು ಕೂಡ ಸ್ವಲ್ಪ ಗೆದ್ದಿದ್ದಾನೆ. ಇನ್ನೇನು ಮಾಡಲಪ್ಪ ಅಂತೇಳಿ ಆಲೋಚನೆ ಮಾಡುವಾಗ ಅಯ್ಯೋ, ಆ ತಪಸ್ಸಕ್ತಿಗೆ ಒಂದೊಂದು ಆಲೋಚನೆ ಬರ್ತದೆ. ಕಮಂಡಲದಿಂದ ನೀರು ತೆಗೆದು ಹೇಗೆ ಬಿಸಾಡಿ ಬಿಟ್ಟಿದ್ದಾನೆ. ಆವಾಗ ವಿಶ್ರಾಂತಿಯಲ್ಲಿ ಒಂದು ಬದಿಯಲ್ಲಿ ಹರಿಶ್ಚಂದ್ರ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಡೇರೆಯಲ್ಲಿ ವಿಶ್ವಾಮಿತ್ರನ ಈ ಒಂದು ಕ್ರೂರವಾದ ಕೃತ್ಯಗಳು ನಡೀತಾ ಇರ್ತದೆ. ಕೂಡಲೇ ಆ ಕಮಂಡಲದಿಂದ ಚಿಮಿಕ್ಸಿದಂಥ ನೀರಿನಲ್ಲಿ ಇಬ್ಬರು ಚಾಂಡಾಲ ಕನ್ನಿಕೆಯರು ನೃತ್ಯಗಾರಿಕರು ಎದ್ದು ನಿಂತಿದ್ದಾರೆ. ಚಾಂಡಾಲ ಕನ್ನಿಕೆಯರು ನಿಂತಿದ್ದಾರೆ. ನೃತ್ಯಗಾತಿಯರಾಗಿ ನಿಂತು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾರಿಗೆ? ವಿಶ್ವಾಮಿತ್ರನಿಗೆ. ತಮ್ಮನ್ನು ಸೃಷ್ಟಿ ಮಾಡಿದನಲ್ವಾ. ನಮೋ ನಮಃ ಸ್ವಾಮಿನ್, ಪಾದಕಮಲಕ್ಕೆ ಬಿದ್ದಿದ್ದೇವೆ. ಏನು ನಮ್ಮನ್ನು ಸೃಷ್ಟಿಸಿದ್ರಿ, ಯಾಕೆ ಹುಟ್ಟಿಸಿದ್ರಿ ಸ್ವಾಮಿ ಅಂತ ಹೇಳುವಾಗ, ಬೇರೆ ಯಾವುದಕ್ಕೂ ಅಲ್ಲ, ಇಗೋ ಇಲ್ಲೇ ವನದಲ್ಲಿ ವಿಶ್ರಾಂತಿಯಲ್ಲಿರತಕ್ಕಂಥ ಒಬ್ಬ ರಾಜಾದಿ ರಾಜ, ಅವನೇ ಹರಿಶ್ಚಂದ್ರ ಮಹಾರಾಜ. ಯಾರೇ ಇರಲಿ, ನೀವೀಗ ನೇರವಾಗಿ ಹೋಗಬೇಕು. ಅವನಲ್ಲಿ ವಿಶ್ರಾಂತಿಯಲ್ಲಿ ಇದ್ದಾನೆ. ಹೋಗಿ ಅವನ ಬಳಿಯಲ್ಲಿ ನಾಟ್ಯ ಮಾಡಬೇಕು ಚಂದ ಮಾಡಿ. ನಾಟ್ಯ ಮಾಡಿದಾಗ ಅವನೇನೋ ಭಿಕ್ಷೆ ಕೊಡಲಿಕ್ಕೆ ಬರ್ತಾನೆ ನಿಮಗೆ. ಆದರೆ ಆ ಭಿಕ್ಷೆಯನ್ನು ತಗೊಳ್ಬೇಡಿ. ಕಾರಣ, ಸ್ವಾಮಿ ಮತ್ತೇನು ತಗೊಳ್ಬೇಕು? ಏನಿಲ್ಲ, ನೀವು ಹೇಳಬೇಕಾದ್ದು ಒಂದೇ, ನಮಗೆ ಭಿಕ್ಷೆ ಬೇಡ, ನಮ್ಮನ್ನು ಇಬ್ಬರನ್ನು ಕೂಡ ಮಡದಿಯರನ್ನಾಗಿ ನಮಗೆ ಬಾಳು ಕೊಡಬೇಕು ಅಂತ ಕೇಳಬೇಕು. ನಮ್ಮಿಬ್ಬರನ್ನು ಮಡದಿಯರನ್ನಾಗಿ ಮಾಡಿ ನಮಗೆ ಬಾಳು ಕೊಡಬೇಕು ಅಂತ ಕೇಳಬೇಕು. ಇದೊಂದು ವಿಷಯ, ಗುಟ್ಟಿನ ವಿಷಯ. ಹೋಗಿ ಅಂತ ಆಯಿತು. ಸೃಷ್ಟಿಯಾದಂಥ ಚಾಂಡಾಲ ಕನ್ನಿಕೆಯರು ನೃತ್ಯ ಗಾತಿಯರಾಗಿ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ದ ರಾಜ ಹರಿಶ್ಚಂದ್ರನಿಗೆ ನಮಸ್ಕಾರ. ನಮೋ ನಮಃ ಸ್ವಾಮಿ. ಯಾರು ನೀವು ಅಂತ ಕೇಳ್ತಾನೆ. ನಾವು ನಾಟ್ಯಗಾತಿಯರು. ಎಲ್ಲೋ ನಾಟ್ಯ ಮಾಡ್ತಾ ಭಿಕ್ಷೆ ಕೇಳ್ತಾ ಇರ್ತೇವೆ. ಆದರೆ ಅಂಥ ಒಂದು ನಾಟ್ಯ ಮಾಡುವಾಗ ನೀವೆಲ್ಲೋ ಇಲ್ಲಿದ್ದಿರುತ್ತೆ ಗೊತ್ತಾಯಿತು. ಹಾಗಾಗಿ ನಿಮ್ಮನ್ನು ಸಂತೋಷಪಡಿಸಲಿಕ್ಕೆ ನಾವು ನಾಟ್ಯ ಮಾಡ್ತೇವೆ ಸ್ವಾಮಿ. ಹೌದಾ? ಇವನಿಗೂ ಕೂಡ ಸುಸ್ತಾಗಿ ಹೋಗಿದೆ, ಭಿಕ್ಷೆ ಬಂದಲ್ವಾ? ಆ ರೀತಿಯಲ್ಲಿ ನಾಟ್ಯಗಾರರು ಯಾರೋ ಭಿಕ್ಷುಕರು ಬಂದಾರೆ, ಇರಲಿ ಒಂದು ಬದಿಯಲ್ಲಿ ಅವಕಾಶ ಮಾಡಿ ಕೊಡುವ ಅಂತೇಳಿ ಆಲೋಚನೆ ಮಾಡಿ ರಾಜ ಹರಿಶ್ಚಂದ್ರ ಬೇಟೆಗಾರರೆಲ್ಲ ಸೇರಿಸಿ, ಅಥವಾ ತಾನು ಕೂಡ ಅದನ್ನು ನೋಡುವ, ಅವರಿಗೇನಾದರೂ ಭಿಕ್ಷೆ ಕೊಟ್ಟು ಕಳಿಸುವ ಅಂತೇಳಿ ನಾಟ್ಯಗಾತಿಯರಿಗೆ ಒಂದು ಅವಕಾಶ ಮಾಡಿಕೊಡ್ತಾನೆ. ಈ ಅವಕಾಶ ಮಾಡಿದಾಗ ಆ ಕುತಂತ್ರದಿಂದ ಬಂದಂಥ ವಿಶ್ವಾಮಿತ್ರರು ಬೇರೆ ಆಲೋಚನೆಯಿಂದ ಕಳಿಸಿದಂಥ ಆ ನಾಟ್ಯಗಾತಿಯರು ಹರಿಶ್ಚಂದ್ರ ಮಹಾರಾಜನ ಮುಂದೆ ನಾಟ್ಯಕ್ಕೆ ತೊಡಗುತ್ತಾರೆ. ಆಹಾ, ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಬ್ಬಿ ತಕ್ಕ ಜಂಡು ಕಿರದಕ ತಕ್ಕ ದಿಬ್ಬಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ ದರ್ಗದ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ ದರ್ಗದ ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ ತಕ್ಕ ದಿಮ್ಮಿ ತಕ್ಕ ಜಂಡು ಕಿರದಕ
ಸತತ ದಿನದಿ ಸತತ ದಿನದಿ ಚರಿತ ತರಿತೋ ಚರಿತ ತರಿತೋ ನಿರಸತ ಕಥಂ ಸತತ ದಿನದಿ ನಿರಸತ ಕಥಂ ಸತತ ದಿನದಿ ಚರಿತ ಸತತ ಮುದದಲ್ಲಿ ಶೃಂಗಾರದ ಭಾವರಿ ಶೃಂಗಾರದ ಭಾವರಿ ಆಡಿದ ನಾಟ್ಯವನ್ನು ಕನ್ನಿಕೆಯರು ಆಡಿದ ನಾಟ್ಯವನ್ನು ಕನ್ನಿಕೆಯರು ಆಡಿದ ನಾಟ್ಯವನ್ನು ಈ ರೀತಿಯಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ನಾಟ್ಯ ಮಾಡಿದ್ದು ಬೇರೆ ಯಾರೂ ಅಲ್ಲ, ವಿಶ್ವಾಮಿತ್ರರು ಕಳುಹಿಸಿದಂಥ ಆ ಚಾಂಡಾಲ ಕನ್ನಿಕೆಯರು ಬಹಳ ಒಳ್ಳೆಯ ರೀತಿಯಲ್ಲಿ ಭಂಗಿಯಲ್ಲಿ ರಾಜನನ್ನು ಸಂತೋಷಗೊಳಿಸಿದಂತೆ. ನಾಟ್ಯ ಮಾಡಿದ ಮೇಲೆ ಯಥಾ ಪ್ರಕಾರವಾಗಿ ಏನಾದರೂ ಕೊಡಬೇಕು ಅಂತೇಳಿ ಹೇಳುವಂಥದ್ದು ಸ್ವಾಭಾವಿಕ ಅಲ್ವಾ. ಭಿಕ್ಷೆ ಅಂಥವರಿಗೆ ಯಾವಾಗಲೂ ರಾಜಧಾನಿಯಲ್ಲಿ ಕೊಡ್ತಾ ಇದ್ದಾರೆ. ಯಾರು? ರಾಜ ಹರಿಶ್ಚಂದ್ರ. ಇಷ್ಟರವರೆಗೆ ತುಂಬ ಜನರಿಗೆ ಕೊಟ್ಟಾಗಿದೆ. ಆದರೆ ಇಲ್ಲಿ ಬಟ್ಟೆ ಕೊಡಲಿಕ್ಕೆ ಬಂದಾಗ ಅದು ಬೇಡ ಹೇಳ್ತಾರೆ, ಊಟ ಕೊಡಲಿಕ್ಕೆ ಬಂದಾಗ ಅದು ಬೇಡ ಹೇಳ್ತಾರೆ, ಪಾತ್ರೆ ಕೊಡಲಿಕ್ಕೆ ಬಂದಾಗ ಅದು ಬೇಡ ಹೇಳ್ತಾರೆ, ಚಿನ್ನ ಕೊಡಲಿಕ್ಕೆ ಬಂದಾಗ ಅದು ಕೂಡ ಬೇಡ ಹೇಳ್ತಾರೆ. ಎಂತ ಕೊಡಲಿಕ್ಕೆ ಬಂದರೂ ಕೂಡ ಅದು ಬೇಡ. ಅನ್ನದಾನ, ವಸ್ತ್ರದಾನ, ದ್ರವ್ಯದಾನ, ಆಭರಣ ಎಲ್ಲ ಕೂಡ ಬಹುಮಾನ ಸಂಭಾವನೆಗೆ ಒಪ್ಪಲಿಲ್ಲ ಯಾರು. ಅದಕ್ಕೆ ಯಾರು ಒಪ್ಪದಿಲ್ಲಿಗೆ ಕಾರಣ ಏನು? ವಿಶ್ವಾಮಿತ್ರರು ಹೇಳಿ ಕಳಿಸಿದ್ರು, ಅದನ್ನು ಯಾವುದನ್ನು ತಗೊಳ್ಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆವಾಗ ವಿಶ್ವಾಮಿತ್ರರು ಆಣತಿಯಂತೆ ತಮ್ಮನು ತಾವು ಮದುವೆಯಾಗಬೇಕು, ವಿವಾಹ ಆಗುವುದರ ಮೂಲಕ ನಮಗೆ ಬಾಳು ಕೊಡಬೇಕು. ಆವಾಗ ನಗೆ ಬರ್ತದಂತೆ. ಯಾರಿಗೆ? ಹರಿಶ್ಚಂದ್ರ ಮಹಾರಾಜನ. ಏನೋ ನಾವು ಬೇಟೆಯಾಡಲಿಕ್ಕೆ ಬಂದವರಲ್ಲಿ ವಿಶ್ರಾಂತಿಗಾಗಿರುವಾಗ ಭಿಕ್ಷೆ ಬೇಡಲಿಕ್ಕೆ ಬಂದವರಂತೇಳಿ ನೀವು ಒಳ್ಳೆ ನಾಟ್ಯ ಮಾಡಿದರೆ ಒಳ್ಳೆ ಭವಿಷ್ಯ ಉಂಟು ನಿಮಗೆ ಅಲ್ವಾ. ನೃತ್ಯದಲ್ಲಿ ಭವಿಷ್ಯ ಉಂಟು, ಆದರೆ ಒಳ್ಳೆಯದಾಗಲಿ ಅಂತೇಳಿ ನಿಮಗೆ ನಾವು ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಹೋದರೂ ಕೂಡ ಬೇಕಾದ್ರೆ ಸ್ವಲ್ಪ ಹೆಚ್ಚು ತಗೊಳ್ಳಿ ಹಣ ದ್ರವ್ಯ. ಅದು ಬಿಟ್ಟು ನಾವಿಬ್ಬರು ಮದುವೆ ಆಗ್ತೇವೆ, ನಮ್ಮನ್ನು ಮದುವೆ ಆಗುವುದರ ಮೂಲಕವಾಗಿ ನಮಗೆ ಬಾಳು ಕೊಡಬೇಕಂತ ಒಂದು ವ್ಯತಿರಿಕ್ತವಾದಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಲ್ಲ, ಏನು ಅರ್ಥ ಇದರದ್ದು? ಯಾರಾದರೂ ಹಾಗೆ ಇದ್ದಾರಾ ಎಲ್ಲಿಯಾದರೂ? ಯಾಕೆ ನೀವು ಹಾಗೆ ಹೇಳ್ತೀರಿ? ಅದಾಗುವುದಿಲ್ಲ. ನಮಗೆ ಯಾವ ಭಿಕ್ಷೆಯೂ ಬೇಡ, ನಾವು ಅಬಲರು. ಹಾಗಾಗಿ ಅಬಲೆಯರಾಗಿರ್ತಕ್ಕಂಥ ನಮಗೆ ಬಾಳು ಕೊಡಬೇಕಿದ್ರೆ ಅದು ದೊಡ್ಡ ಧರ್ಮದ ಕೆಲಸ. ಯಾರು ಅಬಲೆಯರಾಗಿದ್ದಾರೆ ನಮಗೆ ಯಾರು ಗತಿ ಇಲ್ಲ, ಭಿಕ್ಷೆ ಬೇಡ್ತಾ ಹೋಗುವುದೇ ನಾವು ಇಡೀ ದಿವಸ? ಅದಲ್ಲ, ನಮಗೊಂದು ಜೀವನಕ್ಕೆ ಒಂದು ಬಾಳು ಕೊಡಬೇಕಿದ್ರೆ ಆ ಬಾಳನ್ನು ನೀವು ನಮ್ಮನ್ನು ಮದುವೆ ಆಗುವುದರ ಮೂಲಕ ಕೊಟ್ಟು ನೀವು ನಿಮ್ಮ ಧರ್ಮವನ್ನು ಕಾಪಾಡಿಕೊಳ್ಬೇಕು. ಇಲ್ಲವಾದರೆ ನೀವು ಧರ್ಮವಂತರಾಗ್ತೀರಿ ಅಂತೇಳಿ ಅವರೇ ಒಂದು ರೀತಿಯ ಒಂದು ವಿಚಾರವನ್ನು ಮುಂದಿಡ್ತಾರಂತೆ. ಆವಾಗ ಆಲೋಚನೆ ಮಾಡ್ತಾರೆ ರಾಜ ಹರಿಶ್ಚಂದ್ರ. ಕಿಚ್ಚನು ನೋಡಿದ ಮಾತ್ರಕ್ಕೆ ಅದು ಮೈಯನ್ನು ಸುಡದು, ಕಿಚ್ಚನು ನೋಡಿದ ಮಾತ್ರಕ್ಕೆ ಅದು ಮೈಯನ್ನು ಸುಡದು, ಬಚ್ಚಲ ನೀರನೆಂದು ಸೇವಿಸಲು ಬಹುದೇ, ಬಚ್ಚಲ ನೀರನೆಂದು ಸೇವಿಸಲು ಬಹುದೇ, ಮೆಚ್ಚುಗೆಯ ಹೂವು ಸ್ಮಶಾನದೊಳಗಿರಲು, ಮೆಚ್ಚುಗೆಯ ಹೂವು ಸ್ಮಶಾನದೊಳಗಿರಲು, ಅಚ್ಚುತನ ಮುಡಿದೆ ಅದು ತರವೇ, ಅಚ್ಚುತನ ಮುಡಿಗೆ ಅದು ತರವೇ. ಹೇಳ್ತಾ ಇದ್ದಾರೆ ಧರ್ಮವಂತ ರಾಜ ಹರಿಶ್ಚಂದ್ರ. ಕಿಚ್ಚನು ನೋಡಿದ ಮಾತ್ರಕ್ಕೆ ಅದು ಮೈಯನ್ನು, ಒಂದು ಬೆಂಕಿ ನೋಡಿದ ಕೂಡಲೇ ಅದು ಮೈ ಸುಡ್ತಲ್ಲ, ಹತ್ತಿರ ಹೋಗಿ ನಾ ಅಧಿಕ ಪ್ರಸಂಗ ಮಾಡಿದರೆ ಮಾತ್ರ ಅದು ಕೈ ಸುಡುವುದು ಅಲ್ವಾ, ಇಲ್ಲದ್ರೆ ಮೈ ಸುಡ್ತದ. ಅದರ ಕೆಲಸ ಅದು ಮಾಡ್ತಾ ಇರ್ತದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯ ಕೆಲಸಕ್ಕೆ ಅದು ಬೆಂಕಿ ಅಥವಾ ಆ ಕಿಚ್ಚು ಉಪಯೋಗ ಆಗ್ತದೆ ಅಲ್ವಾ. ಬಚ್ಚಲ ನೀರನೆಂದು ಸೇವಿಸಲು ಬಹುದೇ ಅಂತ ಬಚ್ಚಲ ನೀರನ್ನು ನಾವು ಸೇವಿಸಲಿಕ್ಕೆ ಬರ್ತದೆ ಇಲ್ಲ, ಅದು ಹೋಗುವ ದಾರಿಗೆ ನಾವು ಬಿಡಬೇಕಲ್ವ. ಮೆಚ್ಚುಗೆಯ ಹೂವು ಸ್ಮಶಾನದೊಳಿರುವುದೇ, ಸ್ಮಶಾನಕ್ಕೆ ಅಲ್ಲಿ ಹೋಗಿ ನಾವು ಒಳ್ಳೊಳ್ಳೆ ಹೂವು ತಗೊಂಡು ಬಂದು ದೇವರಿಗೆ ಯಾರು ಹೋಗುದಿಲ್ಲ, ಅಲ್ಲಿ ಎಷ್ಟು ದೊಡ್ಡ ಒಳ್ಳೆಯ ಹೂವು ಇದ್ದರೂ ಕೂಡ ಅಲ್ಲಿಗೆ ಹೋಗುವುದಿಲ್ಲ ಅಲ್ವಾ. ಅಚ್ಚುತನ ಮುಡಿಗೆ ಅದು ತರವಲ್ಲ ಅಂತೇಳಿ ನಾವು ಆಲೋಚನೆ ಮಾಡ್ತೇವೆ. ಹಾಗಾಗಿ ನೀವು ಒಂಥರ ಇದ್ದೀರಿ, ಗೊತ್ತಾಯ್ತು ಈಗ ಯಾರಿಗೆ ಈ ರೀತಿಯ ಪ್ರಶ್ನೆಯಲ್ಲಿ ಚಿಕಿತ್ಸೆ ಹಾಕಿದ್ದಾರೆ. ಯಾರನ್ನು? ರಾಜ ಹರಿಶ್ಚಂದ್ರನನ್ನು. ಯಾರು? ವಿಶ್ವಾಮಿತ್ರನ ಕಪಟ ನೃತ್ಯಗಾತಿಯರು ಅಲ್ವಾ. ಆ ನೃತ್ಯಗಾತಿಯಲ್ಲಿ ಹೀಗೆ ಹೇಳುವಾಗ
ಕಿಚ್ಚನ್ನು ನೋಡಿದ ಮಾತ್ರ, ಈಗ ಇವರು ಕಿಚ್ಚಿನ ಉಪಾಧಿಯಲ್ಲಿ ಬಂದಿದ್ದಾರೆ, ಅದನ್ನು ನೋಡಿದ ಮಾತ್ರಕ್ಕೆ ಅದು ಮೈಯನ್ನು ಸುಡುವುದಿಲ್ಲ. ಅಂದರೆ ಯಾವುದೇ ರೀತಿಯಲ್ಲಿ ನಾನೀಗ ನೋಡಿದ್ದು ಮಾತ್ರ ನಿಮ್ಮ ನೃತ್ಯವನ್ನು, ಆದ್ದರಿಂದ ನಾನು ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸಬೇಕು, ಹಾಗೆ ಮಾಡಿದರೆ ಮಾತ್ರ ನನಗೇನು ತೊಂದರೆ ಆಗುವುದಿಲ್ಲ ಅಂತ ಅದನ್ನೆಲ್ಲ ಅರ್ಥ ಮಾಡಿಕೊಂಡವರು ಇದನ್ನು ಹೇಳುವುದರ ಮೂಲಕವಾಗಿ ಏಕಪತ್ನಿ ವ್ರತಸ್ಥನಾಗಿರ್ತಕ್ಕಂಥ ನಾನು ಧರ್ಮವಂತ, ಸತ್ಯವನ್ನು ಈವರೆಗೆ ಕಾಪಾಡಿಕೊಂಡು ಬಂದವ, ಹಾಗಾಗಿ ನಿಮ್ಮನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದೊಂದು ಬಿಟ್ಟು ಇನ್ನೇನಾದರೂ ಭಿಕ್ಷೆ ಬೇಕಾ ಹೇಳಿ, ಸ್ವಲ್ಪ ಹಣ ಎಲ್ಲ ತಕೊಳ್ಳಿ ಅಂತೇಳಿ ಆವಾಗ ಗೋಳೋ ಎಂದು ಆಳ್ತಾರೆ. ಹತ್ತು ಬಂದದ್ದೆಲ್ಲಿಗೆ ಸೀದಾ ಈ ಡೇರೆಗೆ, ವಿಶ್ವಾಮಿತ್ರ ಮುನಿಗಳಿದ್ದಾರಲ್ಲ ಅಲ್ಲಿ ಡೇರೆಗೆ ಬಂದಿದ್ದಾರೆ. ಡೇರೆಗೆ ಬಂದು ಕನ್ನಿಕೆಯರು ದೂರು ಕೊಡ್ತಾರಂತೆ. ದೂರು ಕೊಟ್ಟಾಗ ಇನ್ನೇನಪ್ಪ ಅಂತೇಳಿ ಆಲೋಚನೆ ಮಾಡುವಾಗ ಇಲ್ಲಿ ವಿಶ್ವಾಮಿತ್ರ ಮುನಿಗಳು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮಾತುಕತೆಗೆ ಹರಿಶ್ಚಂದ್ರ ಮಹಾರಾಜನನ್ನು ಕರೆಸ್ತಾರೆ. ಇವರು ಗೋಳೋ ಬಂದು ಅಳುತ್ತಾರೆ, ಸ್ವಾಮಿ ನೀವು ಹೇಳಿದಂತೆ ಹೋಗಿ ಬಹಳ ಉತ್ತಮ ರೀತಿಯಲ್ಲಿ ನಾವು ನಾಟ್ಯವನ್ನು ಆಡಿದ್ದೇವೆ, ಆ ಮೂಲಕ ನಮಗೆ ಬೇರೆ ಬೇರೆ ರೀತಿಯ ಭಿಕ್ಷೆಯನ್ನು ಕೊಡಲಿಕ್ಕೆ ಮುಂದಾದರು ರಾಜ, ಆದರೆ ನಾವು ಮದುವೆ ಮಾಡಲಿಕ್ಕೆ ಎಷ್ಟು ಒತ್ತಾಯ ಮಾಡಿದ್ರು ಕೇಳಲಿಲ್ಲ ಸ್ವಾಮಿ ಅಂತೇಳಿ ಬೊಬ್ಬೆ ಹೊಡೆದ್ರೆ ಅದಕ್ಕೆ ಬೇಕಾಗಿ ಸರಿ ನೀವು ಸುಮ್ಮನೆ ಕೂತ್ಕೊಳ್ಳಿ ಸ್ವಲ್ಪ ಹೇಳ್ತೇನೆ ನಾನು ಅಂತೇಳಿ ರಾಜ ಹರಿಶ್ಚಂದ್ರನನ್ನು ಕರೆಸಿದರಂತೆ. ಈಗ ನೀನು ಅವರನ್ನು ಮದುವೆ ಆಗಬೇಕು, ಯಾಕಂದರೆ ಅಬಲೆಯರಿಗೆ ಒಂದು ಹೆಣ್ಣು ಸಂತಾನಕ್ಕೆ ಅವರು ಅಪೇಕ್ಷೆ ಮಾಡಿದಂಥ ಒಂದು ಇಚ್ಛೆಯನ್ನು ಈಡೇರಿಸದಿದ್ದರೆ ನೀನೊಬ್ಬ ರಾಜನ, ನೀನೊಬ್ಬ ಧರ್ಮವಂತ ರಾಜನ, ನೀನೊಬ್ಬ ಸತ್ಯವಂತ ರಾಜನ, ನೀನು ಎಂಥ ಒಳ್ಳೆಯ ಗುಣದವ, ಅವರಿಗೆ ಬಾಳು ಕೊಡುವಂಥ ಒಳ್ಳೆಯ ಧರ್ಮದ ಕೆಲಸ ನೀನು ಮಾಡಬೇಕು ಅಂತೇಳಿ ಒಂದು ರೀತಿಯ ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ ವಿಶ್ವಾಮಿತ್ರ ಮುನಿಗಳು. ಆವಾಗ ಆ ವಾದಕ್ಕೆ ಸಿಕ್ಕಿಬಿದ್ದವರು ಬೇರೆ ಯಾರೂ ಅಲ್ಲ, ಹರಿಶ್ಚಂದ್ರ ಮಹಾರಾಜ. ಎಷ್ಟು ಹೇಳಿದರೂ ಕೂಡ ಸ್ವಾಮಿ ನನ್ನನ್ನು ಹೆಚ್ಚು ಒತ್ತಾಯ ಮಾಡಬೇಡಿ, ನಿಮ್ಮ ಪಾದ ಕಮಲಕ್ಕೆ ಬೀಳ್ತೇನೆ. ಖಂಡಿತವಾಗಿಯೂ ಕೂಡ ಇಂಥ ಒಂದು ನಾನು ಏಕಪತ್ನಿ ವ್ರತಸ್ಥನಾಗಿರ್ತಕ್ಕಂಥ ರಾಜ, ಧರ್ಮವಂತ ನಾನು, ಆ ಧರ್ಮವನ್ನು ನಾನು ಕಾಪಾಡಬೇಕಾಗಿದೆ. ಒಂದು ವೇಳೆ ನನ್ನ ರಾಜ್ಯವನ್ನಾದರೂ ತೊರೆದೇನು ಈ ಚಾಂಡಾಲ ಕನ್ನಿಕೆಯನ್ನು ನಾನು ವಿವಾಹವಾಗಲೊಲ್ಲೆ ಅದನ್ನು ಹಿಡ್ಕೊಳ್ತಾರೆ. ಅಲ್ಲಿ ಹಿಡ್ಕೊಳ್ತಾರೆ ಯಾರು? ಆ ವಿಶ್ವಾಮಿತ್ರ ಮುನಿಗಳು. ರಾಜ್ಯವನ್ನಾದರೂ ತೊರೆದೇನು ಈ ಚಾಂಡಾಲ ಕನ್ನಿಕೆಯನ್ನು ವಿವಾಹವಾಗುವುದಿಲ್ಲ ಅಂತ ಹೇಳ್ತಾರೆ. ಆವಾಗ ಆಯ್ತು, ಹಾಗಾದರೆ ಸುವರ್ಣಯಾಗದಲ್ಲಿ ಕೊಟ್ಟಂಥ ದಕ್ಷಿಣೆ ಹಣ ಅದು ನಂದು, ಅದು ಮೊದಲೇ ಕೊಟ್ಟದ್ದು, ಅದು ನಂದು, ಅದನ್ನು ನೀನು ಲೆಕ್ಕ ಹಾಕಲಿಕ್ಕಿಲ್ಲ. ಅದು ಬಿಟ್ಟು ಉಳಿದದೆಲ್ಲವನ್ನು ಕೊಡಬೇಕು, ಇಡೀ ರಾಜ್ಯವನ್ನು ದಾನ ಮಾಡಬೇಕು ಅಂತ ಹೇಳುವಾಗ ಸರಿಯಲ್ಲ, ನನ್ನ ಸತ್ಯವನ್ನು ನಾನು ಕಾಪಾಡಬೇಕಾದರೆ, ನನ್ನ ಧರ್ಮವನ್ನು ನಾನು ಉಳಿಸಬೇಕಾದರೆ ಈ ಮಾತಿಗೆ ನಾನು ವ್ಯತಿರಿಕ್ತ ಆಡಬಾರ್ದು. ಮುನಿಗಳು ಹೇಳಿದ್ದು ಸರ್ ಸ್ವಾಮಿ, ಈಗ ನನ್ನ ಎಲ್ಲ ರಾಜ್ಯ ಭಾರ ಈ ಒಂದು ಹೊಣೆಗಾರಿಕೆ ನಿಮಗೆ ಧಾರೆ ಎರೆದು ಕೊಟ್ಟಿದ್ದೇನೆ. ಈ ಧಾರೆ ಎರೆದು ಕೊಟ್ಟಾಗ ಅದಕ್ಕೆ ಸರಿಯಾದಂಥ ದಕ್ಷಿಣೆಯನ್ನು ಕೊಡಬೇಕಾದಂಥ ಒಂದು ರೂಢಿ ಇದೆ, ಧರ್ಮ ಇದೆ, ಆ ಧರ್ಮವನ್ನು ಕಾಪಾಡಬೇಕಾಗಿದೆ ಅಂತ ಹೇಳುವಾಗ ಈ ಮೊದಲೇ ಆ ಸುವರ್ಣಯಾಗಕ್ಕೆ ಕೊಟ್ಟಂಥ ದಕ್ಷಿಣೆ ಇದು ವಿಶ್ವಾಮಿತ್ರರ ಹಣ. ಆಮೇಲೆ ಇಲ್ಲಿಂದ ಕೊಡುವುದು, ಇಡೀ ರಾಜ್ಯವನ್ನು ಕೊಟ್ಟ ಮೇಲೆ ಅಲ್ಲಿ ಹಣ ಎಲ್ಲಿಂದ ದಕ್ಷಿಣೆ ಕೊಡಲಿಕ್ಕಿಲ್ಲ. ಅದನ್ನು ನೀನು ಬೇರೆ ಕಡೆಯಲ್ಲಿ ಸಂಪಾದನೆ ಮಾಡುವುದರ ಮೂಲಕವಾಗಿ ರಾಜ್ಯವನ್ನಾದರೂ ತೊರೆದೇನು ಚಾಂಡಾಲ ಕನ್ನಿಕೆಯನ್ನು ವಿವಾಹಲಾದರೂ ನಾನು ಒಲ್ಲೆ ಅಂತ ಹೇಳಿದಾಗ ಅದನ್ನೇ ಹಿಡಿದುಕೊಂಡಂತ ವಿಶ್ವಾಮಿತ್ರ ಮುನಿಗಳು ರಾಜ್ಯವನ್ನು ಧಾರೆ ಎರೆದು ಕೊಡಬೇಕು ಅಂತ ಹೇಳಿದರು. ಹಾಗೆ ರಾಜ್ಯವನ್ನು ಧಾರೆ ಇರುವುದರ ಮೂಲಕ ನಾನು ತೊರೆದೇ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಆಮೇಲೆ ಆ ರಾಜ್ಯವನ್ನು ಹೇಳಿದ ಮಾತಿಗೆ ಪ್ರಕಾರವಾಗಿ ಸತ್ಯವನ್ನು ಉಳಿಸಲಿಕ್ಕೋಸ್ಕರವಾಗಿ ಧರ್ಮವನ್ನು ಕಾಪಾಡಬೇಕಂದ ನಿಟ್ಟಿನಲ್ಲಿ ಹರಿಶ್ಚಂದ್ರ ಮಹಾರಾಜ ರಾಜ್ಯವನ್ನು ಸಂಪೂರ್ಣವಾಗಿ ವಿಶ್ವಾಮಿತ್ರ ಮುನಿಗಳಿಗೆ ಧಾರೆ ಎರೆದು ಬಿಟ್ಟಿದ್ದಾನೆ. ಮಾತ್ರ ಅಲ್ಲ, ಆ ಧಾರೆ ಎರೆಯುವಂಥ ಈ ದಾನಕ್ಕೆ ದಕ್ಷಿಣೆ ಬೇಕು. ಮೊದಲು ಕೊಟ್ಟಂಥ ಸುವರ್ಣಯಾಗ ದಕ್ಷಿಣ ಅದು ಪ್ರತ್ಯೇಕ, ಅದು ಬೇರೆ. ಹಾಗಾಗಿ ಇನ್ನು ದಕ್ಷಿಣೆ ಎಲ್ಲಿಂದ ಕೊಡುವುದು? ಎಲ್ಲಿ ಇಲ್ಲ, ಅಲ್ಲಿ ರಾಜ್ಯವನ್ನೇ ಕೊಟ್ಟಾಯ್ತು, ಅಲ್ಲಿ ಎಲ್ಲಿಂದ ದುಡಿಲಿಕ್ಕೆ ಆ ದಕ್ಷಿಣೆ ಕೊಡಲಿಕ್ಕೆ ದುಡಿಲಿಕ್ಕೆ ತನ್ನ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಅಯೋಧ್ಯ ನಗರದಲ್ಲಿ ಸಾಧ್ಯ ಇಲ್ಲ. ಹಾಗಾದರೆ ರಾಜ್ಯವನ್ನು ತೊರೆದು ಮತ್ತೊಂದು ಕಡೆಗೆ ಹೋಗಿ
ಬೇರೆ ಕಡೆಯಲ್ಲಿ ದುಡಿದು ಆ 48,000 ದಕ್ಷಿಣೆಯನ್ನು ಕೊಡಬೇಕು ಅಂತೇಳಿ ವಿಶೇಷವಾಗಿರತಕ್ಕಂಥ ಈ ದಕ್ಷಿಣೆಯ ಹಣಕ್ಕಾಗಿ ಬೇರೆ ಕಡೆಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ರಾಜ ಹರಿಶ್ಚಂದ್ರನಿಗೆ ಬಂದಿದೆ. ಆಯ್ತು, ಎಲ್ಲವನ್ನು ಧಾರೆ ಎರೆದು ಉಟ್ಟ ಬಟ್ಟೆಯಲ್ಲಿ ರಾಜ್ಯವನ್ನು ಬಿಟ್ಟು ರಾಣಿ ಚಂದ್ರಮತಿ ಹಾಗೂ ಮಗನಾಗಿರ್ತಕ್ಕಂಥ ರೋಹಿತಾಶ್ವನ ಒಟ್ಟಿಗೆ ಕಾಶಿ ದೇಶದತ್ತ, ತನ್ನ ನಗರವನ್ನು ಬಿಟ್ಟು ತನ್ನ ರಾಜ್ಯವನ್ನು ಬಿಟ್ಟು ಕಾಶಿ ದೇಶದತ್ತ ಪ್ರಯಾಣ ಬೆಳೆಸ್ತಾ ಇದ್ದಾನೆ. ಹುಟ್ಟು ಹುಡುಕಿಯಲ್ಲಿ ಎಂತಹ ಪರಿಸ್ಥಿತಿ ನೋಡಿ. ಸಂಪದ್ಭರಿತನಾಗಿ ರಾಜ ಹರಿಶ್ಚಂದ್ರನಾಗಿ ಮೆರೆಯುತ್ತಿದ್ದಂಥ ಆತನ ಪರಿಸ್ಥಿತಿ ಎಲ್ಲವನ್ನೂ ತೊರೆದು ಯಕಶ್ಚಿತ್ತನ್ನ ಹುಟ್ಟ ಅಲಂಕಾರದಲ್ಲಿ ಆಮೇಲೆ ಯಾವುದೂ ತನ್ನದಾಗಿರಬಾರ್ದು ಎಂಬ ದೃಷ್ಟಿಯಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದಾನೆ. ಮಡದಿ ಚಂದ್ರಮತಿ ಬಿಟ್ಟರೆ ಮತ್ತೆ ಮಗ, ಅವರನ್ನು ಕರ್ಕೊಂಡು ಕಾಶಿದತ್ತ ಹೋಗುವಾಗ ಇನ್ನೇನು ದೇವರೇ ಗತಿ, ದೇವರೇ ನಮ್ಮನ್ನು ಕಾಯಬೇಕು, ರಕ್ಷಿಸಬೇಕು ಅಂತೇಳಿ ಧರ್ಮವಂತನಾಗಿರ್ತಕ್ಕಂಥ ಸತ್ಯವಂತನಾಗಿರ್ತಕ್ಕಂಥ ರಾಜ ಹರಿಶ್ಚಂದ್ರ ಮಡದಿ ಸಹಿತವಾಗಿ ಆ ಕಾಶಿ ವಿಶ್ವನಾಥನನ್ನು ಬೇಡುತ್ತಾ ಶಂಕರನನ್ನು ಧ್ಯಾನಿಸುತ್ತಾ ಹೊರಡುತ್ತಾ ಇದ್ದಾರೆ. ಶಂಕರ ಕರುಣಾಕರ ಶಂಕರ ಕರುಣಾಕರ ಕಾಶೀಶ ಮಹೇಶ್ವರ ಶಂಕರ ನಡೆಯಲಾರನ ಮುಂದಡಿಯಿಡಲು, ನಡೆಯಲಾರನ ಮುಂದಡಿಯಿಡಲು ತಡವರಿಸುತ್ತಿದೆ ಜೂಹಿಗಳೆಂಬ, ತಡವರಿಸುತ್ತಿದೆ ಜೂಹಿಗಳೆಂಬ ಶಂಕರ ಕರುಣಾಕರ ಬಾಲನೇತ್ರ ಪಾರ್ವತಿ ಪತೀಶ ನೀಲಕಂಠ ನಿಗಮಾಗಮ ಸನ್ನುತ, ನೀಲಕಂಠ ನಿಗಮಾಗಮ ಸನ್ನುತ ಬಾಲನೇತ್ರ ಪಾರ್ವತಿ ಪತೀಶ ಹೇ ವಿಶ್ವನಾಥ ರಕ್ಷಿಸು ಅನವರತ, ರಕ್ಷಿಸು ಅನವರತ, ಅನವರತ ರಕ್ಷಿಸು ಅನವರತ, ಅನವರತ ಕರುಣಾಕರ ಕಾಶೀಶ ಮಹೇಶ್ವರ ನೀನೇ ರಕ್ಷಣೆ ಮಾಡಬೇಕು. ನಡೆಯಲಾರೆವು, ನಾವು ಎಷ್ಟು ನಡೆಯುವುದಪ್ಪ, ನಡೆದು 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 ಕಾಶಿಯಲ್ಲಿ ಹೋಗುವಾಗ ಕಷ್ಟದಲ್ಲಿ ತಡವರಿಸುತ್ತಿದೆ ನನ್ನ ಜಿಹ್ವೆಗಳು, ನಾಲಿಗೆಯಲ್ಲೆಲ್ಲ ನೀರಿಲ್ಲ, ಏನು ಮಾಡಲಿ ಅಂತೇಳಿ ಪಾಲನೇತ್ರ ಪಾರ್ವತಿ ಪತಿ ಈಶ ವಿಶ್ವನಾಥ ರಕ್ಷಿಸೋ. ಅಸತ್ಯ ಅಧರ್ಮ ವಿಶ್ವಾಮಿತ್ರರು ಪರೀಕ್ಷೆ ಮಾಡಬೇಕು ಅಂಥೇಳಿ ಇವನು ಎಲ್ಲಿ ಪುನಃ ಕಾಶೀನಗರಕ್ಕೆ ಹೋಗಿದ್ದಾನೆ, ಇಲ್ಲಿ ಎಲ್ಲಿ ಸುಳ್ಳು ಹೇಳ್ತಾನೆ, ಇಲ್ಲಿ ಎಲ್ಲಿ ಅಧರ್ಮ ತೋರ್ತಾನೆ, ಅಥವಾ ಇಲ್ಲಿ ಎಲ್ಲಿ ಏನಾದರೂ ಒಂದು ದುರ್ವಿಧಿಯಲ್ಲಿ ಅಥವಾ ದುರ್ಬುದ್ಧಿಯಲ್ಲಿ ಇನ್ನು ಯಾವುದೋ ರೀತಿಯಲ್ಲಿ ಸಂಪಾದನೆ ಮಾಡ್ತಾನ ಅಥವಾ ಏನಾದರೂ ಮಾಡ್ತಾನ ಅಂತೇಳಿ ನೋಡಲಿಕ್ಕೆ ಬೇಕಾಗಿ ತನ್ನ ಶಿಷ್ಯನಾಗಿರ್ತಕ್ಕಂಥ ನಕ್ಷತ್ರಕ್ಕೆ ನನ್ನ ಬೆನ್ನ ಹಿಂದೆ ಕಳಿಸ್ಕೊಟ್ಟಿದ್ದಾರೆ ವಿಶ್ವಾಮಿತ್ರನಿಗೆ. ಹಾಗಾಗಿ 48 ದಿನಗಳಲ್ಲಿ ಸಂಪಾದನೆ ಕೊಡಬೇಕಾದಂಥ ಈ ಹೊನ್ನಿಗೆ ಏನು ಮಾಡಬೇಕು, ಏನು ಮಾಡಲಿ ಸ್ವಾಮಿ, ಹತ್ತಿರ ಬಂದಿದೆ ದಿನಗಳು, ಇನ್ನು ಕೇವಲ ಕೆಲವೇ ಉಳಿದಿದೆ. ಕೊಟ್ಟ ಮಾತನ್ನು ತಪ್ಪದಿರುವಂತೆ ಮಾಡಬೇಕಾದ್ರೆ, ನಮ್ಮ ಧರ್ಮವನ್ನು ಉಳಿಸಬೇಕಾದ್ರೆ, ನಮ್ಮ ಸತ್ಯವನ್ನು ಉಳಿಸಬೇಕಾದ್ರೆ ಸ್ವಾಮಿ ನಿಮ್ಮ ಒಬ್ಬರ ಸಂಪಾದನೆ ಸಾಕಾಗಲಿಕ್ಕಿಲ್ಲ, ನಾನೂ ಕೂಡ ಎಲ್ಲಿಯಾದರೂ ಸಂಪಾದನೆ ಮಾಡ್ತೇನೆ. ಏನು ಮಾಡ್ತೀಯ, ಎಲ್ಲಿ ಹೋಗ್ತೀಯ ನೀನು ಅಂತ ಮಡದಿಯಾದಂಥ ಚಂದ್ರಮತಿಯನ್ನು ಕೇಳುವಾಗ ಸ್ವಾಮಿ ನನ್ನನ್ನು ಯಾರಿಗಾದರೂ ಮಾರಿಬಿಡಿ. ಏನು ಹೇಳ್ತಾ ಇದ್ದಿ? ಧರ್ಮಪತ್ನಿಯಾಗಿರ್ತಕ್ಕಂಥ ಚಂದ್ರಮತಿಯನ್ನು ಕೇಳ್ತಾ ಇದ್ದಾನೆ ಆಶ್ಚರ್ಯದಿಂದ. ಅಂದರೆ ಸಂಪಾದನೆ ಮಾಡಲಿಕ್ಕೆ ಯಾರ ಮನೆಗೆಕ್ಕಾದರೂ ಊಳಿಗೆಕ್ಕಾಗಿ ನನ್ನನ್ನು ಮಾರಿಬಿಡಿ ಅಂತ ಹೇಳ್ತಾ ಇದ್ದಾಳೆ. ಸರಿ, ಇಲ್ಲದಿದ್ದರೆ ಮಾತು ತಪ್ಪೇನಂತ ಹೇಳಿಕೊಂಡು ಅಲ್ಲಿ ವಿಶೇಷವಾಗಿ ನೀವು ದುಡಿಯುವುದು ಒಂದು ಕಡೆ, ಆದರೆ ನಾನು ಕೂಡ ಮತ್ತೊಂದು ಕಡೆಯಲ್ಲಿ ದುಡಿತೇನೆ ಅಂತೇಳಿ ಮಗನಾಗಿರ್ತಕ್ಕಂಥ ರೋಹಿತಾಶ್ವನನ್ನು ಕರ್ಕೊಂಡು ಅಲ್ಲಿ
ಅದೇ ಒಂದು ರೀತಿಯಲ್ಲಿ ವಿಶೇಷವಾದಂಥ ಅದಕ್ಕೊಂದು ವ್ಯೂಹವನ್ನು ಬಗೆದಿದ್ದಾರೆ ಯಾರು ವಿಶ್ವಾಮಿತ್ರ ಮುನಿಗಳು. ಒಂದು ಕಡೆಯಲ್ಲಿ ಅಗ್ನಿದೇವ ಯಮದೇವ ಇವರೆಲ್ಲ ಒಂದು ಅಗ್ನಿಯಾಗಿ ಬ್ರಾಹ್ಮಣನಾಗಿ ಬರುವಂಥದ್ದು, ವೀರ ಬಾಹುವಾಗಿ ಬರುವಂಥದ್ದು ಇಂಥದ್ದೆಲ್ಲ. ಈ ಬ್ರಾಹ್ಮಣನ ಮನೆಯಲ್ಲಿ ಒಂದು ಕಡೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಕೂಡ ಯಾವ ರೀತಿಯಲ್ಲಿ ನನಗೊಂದು ಉಳಿಗಕ್ಕೆ ಜನ ಬೇಕಂತ ಕೇಳಿಕೊಂಡು ಬರ್ತಾನೆ. ಆವಾಗ ನನ್ನ ಹೆಂಡತಿಯಾಗಿರ್ತಕ್ಕಂಥ ಚಂದ್ರಮತಿಯನ್ನು ನಾನು ಯಾರಿಗಾದರೂ ಉಳಿಗಕ್ಕೆ ನಾನು ಮಾರ್ತೇನೆ ಅಂತಿಲ್ಲ ಅವನೇ ಹೇಳ್ಕೊಡುವಾಗ ಒಬ್ಬ ಬ್ರಾಹ್ಮಣ ಬಂದ ಅವನ ಮನೆಗೆ ಉಳಿಗಕ್ಕೆ ಚಂದ್ರಮತಿಯನ್ನು ಕರ್ಕೊಂಡು ಹೋದಂತೆ. ಇತ್ತ ಮತ್ತೊಂದು ಕಡೆಯಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡುತ್ತಾ ಇದ್ದಾರೆ ಭಗವತ್ ಸಂಕಲ್ಪದಂತೆ ವಿಶ್ವಾಮಿತ್ರ ಮುನಿಗಳು. ಆ ಪ್ರಕಾರವಾಗಿ ಒಂದು ಸ್ಮಶಾನ ಕಾಯ್ತಾ ಇದ್ದಾನೆ. ಸ್ಮಶಾನದ ಒಡೆಯನಾಗಿ ವೀರಬಾಹು ಇದ್ದಾನೆ. ಅಲ್ಲಿ ಒಬ್ಬ ಸ್ಮಶಾನ ಕಾಯಲಿಕ್ಕೆ ಕೆಲಸವನ್ನು ಬೇಕಾಗಿದೆ. ಅದಕ್ಕೆ ಯಾರಿದ್ದಾರೆ ಏನಾದರೂ ಕೆಲಸ ಕೊಡಿ ಸ್ವಾಮಿ, ನಾನು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೀನಿ, ಯಾವ ಕೆಲಸ ಆದರೂ ಆಗ್ಬೋದು ಅಂತ ಹೇಳುವವರಿದ್ದಾರೆ ಕೆಲವರು. ಆ ರೀತಿಯಲ್ಲಿ ರಾಜ ಹರಿಶ್ಚಂದ್ರ ಕೇಳುವಾಗ ಅವನು ರಾಜನೋ ಹರಿಶ್ಚಂದ್ರನೋ ಧರ್ಮವೋ ಎಂಥದ್ದು ಗೊತ್ತಿಲ್ಲ. ಆ ರೀತಿಯಲ್ಲಿ ವೀರಬಾಹು ಎಂಬ ಆ ಸ್ಮಶಾನದ ಒಡೆಯ ರಾಜಾದಿರಾಜನಾಗಿರ್ತಕ್ಕಂಥ ಹರಿಶ್ಚಂದ್ರನನ್ನು ಅರ್ಥ ಮಾಡಿಕೊಳ್ಳದೆ ಆತನನ್ನು ಸ್ಮಶಾನ ಕಾಯುವ ಕೆಲಸಕ್ಕೆ ನೇಮಕ ಮಾಡ್ತಾನೆ. ಒಂದು ಕಡೆಯಲ್ಲಿ ಸ್ಮಶಾನ ಕಾಯುವ ಕೆಲಸ ಹರಿಶ್ಚಂದ್ರನಿಗೆ, ಮತ್ತೊಂದು ಕಡೆಯಲ್ಲಿ ಪಾತ್ರೆ ತಿಕ್ಕುವ ಒಂದು ಮನೆಯಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಆ ಚಂದ್ರಮತಿ ಮಾಡ್ತಾ ಇದ್ದಾನೆ. ದೇವಾ ಏನು ಕಷ್ಟ, 10 ಸಂಪಾದನೆಯಾದಂತಹ ದುಡ್ಡನ್ನು ನೇರವಾಗಿ ಒಂದಿಷ್ಟು ಒಟ್ಟು ಮಾಡಿ ಆ ನಕ್ಷತ್ರನಿಗೆ ಕೊಟ್ಟರೆ ಇದನ್ನು ಕೊಂಡೋಗಿ ಗುರುಗಳಿಗೆ ಕೊಡು ಅಂತ ಹೇಳಿದರೆ, ಇಲ್ಲ ಇದು ನನಗೆ, ಇದು ನನ್ನ ಬತ್ತೆ, ಇದು ನನಗೆ ಆಯ್ತಿದ್ದು, ನಾನು ನಿಮ್ಮ ಹಿಂದೆ ಬಂದದಕ್ಕೆ ನನಗೇನಾದರೂ ಬೇಡವಾ, ಇನ್ನು ಉಳಿದದ್ದನ್ನು ನೀವು ಒಟ್ಟು ಸಂಪಾದನೆ ಮಾಡಿಕೊಡಿ ಅಂತ ಹೇಳಿ. ಅಂತೂ ಇಂತೂ ಕಷ್ಟದಲ್ಲಿ ಇರುವಂಥ ಹೊತ್ತಿನಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಉಳಿಗದಲ್ಲಿರುವಂಥ ಈ ಚಂದ್ರಮತಿಯ ಈ ಒಂದು ಜೀವನದ ಸಂಬಂಧ ಅಲ್ಲಿರುವಂಥ ಎಲ್ಲ ಒಟುಗಳು ಅಥವಾ ಮತ್ತಿತರ ಮಕ್ಕಳೊಂದಿಗೆ ಕಾಡಿಗೆ ಏನೋ ತರಗಲಿಯೋ ದರ್ಬೆಯೋ ಇತ್ಯಾದಿಗಳನ್ನು ಹಿಡ್ಕೊಂಡು ಬರಲಿಕ್ಕೆ ಹೋದಂಥ ಮಗನಾಗಿರ್ತಕ್ಕಂಥ ರೋಹಿತಾಶ್ವ ವಿಷಭರಿತವಾದಂಥ ಒಂದು ಹಾವನ್ನು ಕಂಡು ಆಚೀಚೆ ಓಡಾಡುವಂಥ ಹೊತ್ತಿನಲ್ಲಿ ಆ ಹಾವು ಕಚ್ಚಿ ಆ ಮಗು ಸತ್ತು ಬಿಟ್ಟು. ಯಾರೋ ಒಂದು ಒಟ್ಟುಗಳು ಹೇಳಿದರು, ಅಮ್ಮ ಚಂದ್ರಮತಿ ದೇವಿಯವರೇ ನಿಮ್ಮ ಮಗನಾಗಿರ್ತಕ್ಕಂಥ ರೋಹಿತಾಶ್ವ ಹಾವು ಕಚ್ಚಿ ವಿಷಜಂತುವಾದಂಥ ಸರ್ಪ ಕಚ್ಚಿ ಕಾಡಿನಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಮಗನೇ ಅಂತ ಒಬ್ಬ ಹುಡುಗ ಓಡೋಡಿ ತನ್ನ ಉಳಿವನ್ನು ಬಿಟ್ಟು ಬರ್ತಾ ಇದ್ದಾರೆ. ದೇವ ಯಾಕೆ ಈ ರೀತಿ ಸತ್ತು ಪರೀಕ್ಷೆ ಮಾಡ್ತಾ ಇದ್ದೀನಿ ಸ್ವಾಮಿ? ಕಾಶಿ ವಿಶ್ವನಾಥ, ಈ ರೀತಿಯಲ್ಲಿ ನಮಗೆ ಕಷ್ಟವೇ ಸ್ವಾಮಿ, ರಕ್ಷಿಸಬೇಕು ನನ್ನ ಮಗನನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆರೋಗ್ಯಪೂರ್ಣನಾಗಿ ಅನುಗ್ರಹಿಸಬೇಕು. ಎಲ್ಲಿದ್ದಾನೆ ಮಗ ಅಂತೇಳಿ ಹೋಗಿ ನೋಡ್ತಾ ಇರುವಾಗ ಬಾಯಿಯಲ್ಲಿ ನೊರೆ ಕಾರುತ್ತಾ ಸತ್ತು ಬಿದ್ದಿದ್ದ, ವಿಷಭರಿತವಾದಂಥ ಸರ್ಪ ಕಚ್ಚಿ ಬಿದ್ದಿದ್ದಾನೆ. ಅಯ್ಯೋ, ತಾಯಿಯಾದವಳ ಕರ್ತವ್ಯ ಏನು? ಇಷ್ಟು ಹೊತ್ತು ಇಷ್ಟು ಸಮಯ ನಾನು ಸಾಕಿ ಸಲಹಿದ್ದೇನೆ, ತಂದೆಯೂ ಕೂಡ ಬಳಿಯಲಿಲ್ಲ, ನನ್ನ ಗಂಡನೂ ಕೂಡ ಬರೆಯಲಿಲ್ಲ. ನನ್ನ ಈ ಕರುಳಿನ ಈ ಕುಡಿಯನ್ನು ಒಂದು ರೀತಿಯಲ್ಲಿ ಶವ ಸಂಸ್ಕಾರದ ಮೂಲಕವಾಗಿ ಆದರೂ ಕೂಡ ನನ್ನ ಋಣವನ್ನು ತೀರಿಸುವುದು ಬೇಡವೇ? ನಾನು ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ. ಆ ಸತ್ತು ಬಿದ್ದ ಮಗನನ್ನು ತಾನೇ ಹೊತ್ತುಕೊಂಡು ಸ್ಮಶಾನದೆಡೆಗೆ ಚಂದ್ರಮತಿಗೆ ಹೋಗ್ತಾರೆ. ಬಾರದೆ ಕರುಣೆ ಪರಮದಯಾಳು ತೊರೆದೆಯ ಹೇ ಸರ್ವೇಶ ಹೇ ವಿಶ್ವನಾಥ, ಬಾರದ ಕರುಣ ಪರಮದಯಾಳು ತೊರೆದೆಯ ಹೇ ಮಹಾದೇವ ಸರ್ವೇಶ ತೊರೆದೆಯ ಮಹಾದೇವ ಶಶಿಯೂಡನೆ ಶಿವ
ಶ್ರೀ ವಿಶ್ವನಾಥ ನೀನೇ ರಕ್ಷಿಸಬೇಕಂತ ಸತ್ತು ಬಿದ್ದ ಮಗನ ಹೆಣವನ್ನು ಹೊತ್ತಿಕೊಂಡು ಬಂದು ನೇರ ಬಂದದ್ದು ಬೇರೆಯಲ್ಲಿ ಶವ ಸಂಸ್ಕಾರದ ಋಣವನ್ನು ತೀರಿಸುವಂಥ ನೆಲೆಯಲ್ಲಿ ಚಂದ್ರಮತಿ ಬಂದಿದ್ದಾರೆ ಸ್ಮಶಾನದಲ್ಲಿ. ಸ್ಮಶಾನ ಕಾಯುವಂಥ ಕೆಲಸದಲ್ಲಿರುವವರು ಬೇರೆ ಯಾರೂ ಅಲ್ಲ. ಆಗಲೇ ಗಡ್ಡ ಬಂದಿದೆ, ತಲೆ ಕೂದಲು ಜಾಸ್ತಿಯಾಗಿ ಬೆಳೆದಿದೆ. ರಾಜನ ಯಾರು, ಹರಿಶ್ಚಂದ್ರನ ಯಾರೋ, ಸ್ಮಶಾನ ಕಾಯುವವನು ಏನೂ ಅರ್ಥವಾಗದ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರುವನು. ಅಲ್ಲಿ ಇಲ್ಲಿ ಕಟ್ಟಿಗೆ ತರಗೆಲೆಗಳನ್ನು ಕೊಟ್ಟು ಮಾಡಿ ತನ್ನ ಮಗನ ಶವವನ್ನು ನಾನೇ ಸುಡ್ತೇನೆ ಅಂತೇಳಿ ಪ್ರಯತ್ನ ಪಡುತ್ತಾ ಇರುವಾಗ ನಿಲ್ಲು ಅಂತೇಳಿ ಹೇಳಿದವರು ಬೇರೆ ಯಾರು ಅಲ್ಲ, ಅವಳ ಗಂಡನೇ, ಆ ಮಗುವಿನ ಅಪ್ಪನೇ ಹೇಳ್ತಾ ಇದ್ದಾನೆ, ನಿಲ್ಲು, ಸುಡಬೇಡ. ಸುಡುವುದಕ್ಕೆ ಬೇಕಾದಂಥ ಕಟ್ಟಿಗೆ ಬೇಕು, ದ್ರವ್ಯ ಬೇಕು, ಮೌಲ್ಯ ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರದ ಬೇಕಾದಂಥ ಒಂದು ಹಣವನ್ನು ತೆತ್ತು ಆಮೇಲೆ ಆ ಕಾಣಿಕೆಯ ನಂತರದಲ್ಲಿ ನಿನಗೆ ಅಧಿಕಾರ ಬರ್ತದೆ. ಇದಕ್ಕೆ ನನಗೆ ನನ್ನ ಒಡೆಯನಾಗಿರ್ತಕ್ಕಂಥ ವೀರಬಾಹುವಿನ ಅಪ್ಪಣೆ ಮೇರೆಗೆ ಅದನ್ನು ಕೇಳ್ತಾ ಇದ್ದೇನೆ. ಯಾರು ಬಂದರೂ ಕೂಡ ಇಲ್ಲಿ ಅದಕ್ಕೆ ಬೇಕಾದಂಥ ಕಾಣಿಕೆಯನ್ನು ಎತ್ತು ನೀನು ಆ ಕೆಲಸವನ್ನು ಮಾಡಬೇಕಂತ ಹೇಳುವಾಗ, ಸ್ವಾಮಿ ನನ್ನಲ್ಲಿ ಏನೂ ಇಲ್ಲ, ಬ್ರಾಹ್ಮಣನ ಮನೆಯಲ್ಲಿ ಊಳಿಗಕ್ಕೆ ಇದ್ದವಳು ನಾನು, ಅದೆಲ್ಲೋ ಕಾಡಿಗೆ ಹೋದಂಥ ನನ್ನ ಮಗ ವಿಷಭರಿತವಾದಂಥ ಸರ್ಪ ಕಚ್ಚಿ ಸತ್ತು ಬಿದ್ದಿದ್ದಾನೆ, ನನ್ನಲ್ಲಿ ಯಾವುದೂ ಇಲ್ಲ, ನಿನಗೆ ಕೊಡಲಿಕ್ಕೆ ಆ ಯಾವುದೇ ಕಾಣಿಕೆ ನನ್ನಲ್ಲಿ ಇರದಿದ್ದರಿಂದ ನಾನು ಏನು ಮಾಡಲಿ ಸ್ವಾಮಿ ಅಂತ ಹೇಳುವಾಗ ನೋಡ್ತಾ ಇದ್ದಾನೆ ಅವಳು ಯಾರೋ ಅಥವಾ ಬಂದಂಥ ಆ ಶಿಶು ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ. ಇಗೋ ಯಾರೇ ಆಗಿರಲಿ, ನೀನು ಒಂದು ವೇಳೆ ನಿನ್ನಲ್ಲಿ ಕೊಡಲಿಕ್ಕೆ ಯಾವುದೇ ರೀತಿಯ ಈ ಕಾಣಿಕೆ ಇಲ್ಲದಿದ್ದರೆ ನಿನ್ನ ಕೊರಳಲ್ಲಿರುವಂಥ ಆ ಮಾಂಗಲ್ಯವನ್ನಾದರೂ ಒತ್ತಿ ಇಟ್ಟು ಈ ಕೆಲಸವನ್ನು ಮಾಡಿ ಹೋಗುವುದು. ಕತ್ತೆತ್ತಿ ನೋಡ್ತಾ ಇದ್ದಾಳಂತೆ ಚಂದ್ರಮತಿ ದೇವಿ. ಯಾವುದೇ ಪರಪುರುಷನಿಗೆ ಪರಸ್ತ್ರೀಯ ಕತ್ತಿನಲ್ಲಿರುವಂಥ ಮಾಂಗಲ್ಯ ಗೋಚರಿಸ್ತದೋ ಅವ ಧರ್ಮವಂತ ಅಂತ ಲೆಕ್ಕ. ಆ ರೀತಿಯಲ್ಲಿ ಧರ್ಮವಂತನಾಗಿರ್ತಕ್ಕಂಥ ಹರಿಶ್ಚಂದ್ರನ ಇವನಾಗಿರಬಹುದು ಅಂತ ನೋಡುವಾಗ ಗಡ್ಡದಾರಿಯಾಗಿ ಕೂದಲು ಬೆಳೆದಂಥವನ ವ್ಯಕ್ತಿಯನ್ನು ಹೇಗಪ್ಪ ಪರಿಶೀಲಿಸಿ ನೋಡ್ತಾ ಇರುವಾಗ ಈತ ಸತ್ಯವಂತ, ಈತ ಧರ್ಮವಂತನಂತೇಳಿ ಹತ್ತಿರ ಬಂದು ನೋಡುವಾಗ, ಓಹ್ ಸ್ವಾಮಿ, ನೀವು ಬೇರೆ ಯಾರು ಅಲ್ಲ, ಹರಿಶ್ಚಂದ್ರ ಮಹಾರಾಜರು. ಯಾರು ನೀನು ಅಂತ ಹೇಳುವಾಗ, ನಾನು ಚಂದ್ರಮತಿ ಸ್ವಾಮಿ, ಇವರೇ ನಿಮ್ಮ ಮಗು ರೋಹಿತಾಶ್ವ, ವಿಷಭರಿತವಾದಂಥ ಸರ್ಪಕಚ್ಚ ಅದೆಲ್ಲೋ ಕಾಡಿನಲ್ಲಿ ಬಿದ್ದವನು ಶವ ಸಂಸ್ಕಾರಕ್ಕೆ ನಾನು ಬಂದವಳು. ಸ್ವಾಮಿ, ಈ ಕೆಲಸವನ್ನು ಮಾಡಬೇಕು ನೀವು ಅಂತ ಹೇಳುವಾಗ, ಮಗನ ಈ ಶವದ ಮೇಲೆ ತಂದೆಯಾಗಿ ತಾನೂ ಕೂಡ ಮಡದಿಯೊಂದಿಗೆ ಬಿದ್ದು ಇಬ್ಬರು ಕೂಡ ಗೋಳೋ ಎಂದು ಅಳುತ್ತಾರೆ. ಆದರೆ ಕಂದ ಬಾರದೆ ಕರುಣ ಪರಮದಯಾಳು ವಿಶ್ವನಾಥ. ಆದರೆ ಮುಗ್ಬಿಟ್ಟರೇನಾಯ್ತಂತೆ, ಧರ್ಮವನ್ನು ಬಿಡಲಿಕ್ಕೆ ಸಾಧ್ಯವೇ? ಸತ್ಯವನ್ನು ಬಿಡಲಿಕ್ಕೆ ಸಾಧ್ಯವೇ? ಸಾಧ್ಯವಿಲ್ಲ. ಈಗೋ ನೀನು ಎಲ್ಲಿಯಾದರೂ ಹೋಗಿ ಅದನ್ನು ಸಂಪಾದನೆ ಮಾಡಿ ತಂದು ಕೊಡಲೇಬೇಕು, ಇಲ್ಲವಾದರೆ ಶವ ಸಂಸ್ಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಮೋಸ ಮಾಡಿದಾಗ ನನ್ನ ನಾಯಕನಾಗಿರ್ತಕ್ಕಂಥ ವೀರಬಾಹುವಿಗೆ ನಾನು ಮೋಸ ಮಾಡಿದಾಗ ಆಗ್ತದೆ. ಆದ್ದರಿಂದ ನೀನು ಎಲ್ಲಿಯಾದರೂ ಸಂಪಾದನೆ ಮಾಡಿ ಬಾ ಅಂತ ಹೇಳುವಾಗ, ಆಯ್ತು, ಹಾಗಾದರೆ ನಾನು ಬರುವಲ್ಲವರೆಗೆ ಈ ಮಗುವನ್ನು ನೋಡಿಕೊಂಡಿದ್ದೀನಿ, ಈ ಶವವನ್ನು ನೀವೇ ಕಾಪಾಡಬೇಕು ಸ್ವಾಮಿ ಅಂತ ಹೇಳುವಾಗ ವೀರಬಾಹು ತನ್ನ ಮಗನಾಗಿರ್ತಕ್ಕಂಥ ರೋಹಿತಾಶ್ವನ ಶವವನ್ನು ಕಾಯ್ತಾ ಕೂತ್ಕೊಂಡಿದ್ದಾಳೆ. ಮಡದಿಯಾದ ಚಂದ್ರಮತಿ ಹೋಗ್ತಾ ಇದ್ದಾಳೆ. ಏನಪ್ಪ, ಎಲ್ಲಿ ಏನಾದರೂ ಕೊಡಿ ನನಗೆ, ಬ್ರಾಹ್ಮಣನ ಮನೆಗೆ ಹೋಗುವಾಗ ಅಲ್ಲಿ ಸಿಕ್ಕುವುದಿಲ್ಲ ಹಣ. ಇಲ್ಲಿ ನಿನ್ನ ಕೆಲಸವಿಲ್ಲಿ ಬಾಕಿಯಾಗಿದೆ, ಇಲ್ಲಿ ಹಣ ಕೊಡಲಿಕ್ಕೆ ಈಗ ಸಂಬಳ ಕೊಡಲಿಕ್ಕೆ ಆಗುವುದಿಲ್ಲ, ತಿಂಗಳಾದ ಮೇಲೆ ಕೊಡುವುದಂತ. ಎಲ್ಲಿ ಕೂಡ ಬೇಡಿದರೆ ಕಾಡಿದರೆ ಸಿಗಬೇಕಲ್ವೇ? ಸಿಗುವುದಿಲ್ಲ. ಮಾರ್ಗ ಮಧ್ಯದಲ್ಲಿ ಬರುವಾಗ ಕಾಶಿ ರಾಜನ ಆಸ್ಥಾನದ ಹತ್ತಿರದ ಮಧ್ಯದಲ್ಲಿ ಮತ್ತೊಂದು ಕಾಡು ಸಿಗ್ತದೆ. ಮತ್ತೊಂದು ಕಾಡು ಸಿಕ್ಕಿದಾಗ ಆ ಮತ್ತೊಂದು ಕಾಡಿನ ಮಧ್ಯದಲ್ಲಿ ಯಾರೋ ಒಂದು ಮಗು ಪುನಃ ಸತ್ತು ಬಿದ್ದಿದ್ದಾನೆ. ಇದು ಯಾರ್ದಪ್ಪ ಮಗು ಅಂತೇಳಿ ನೋಡ್ತಾ ಇದ್ದಾಳೆ. ಹೆತ್ತ ಕರುಳು ಅಲ್ವಾ, ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣು ಕರುಳಿಗೆ, ಅಯ್ಯೋ ದೇವಾ, ಇದು ಯಾರ್ದಪ್ಪ ಮಗು? ತನ್ನ ಮಗುವಿನಂತೆ, ರೋಹಿತಾಶ್ವನಂತೆ ಇಲ್ಲಿ ವಿಶೇಷವಾಗಿ ಬಿದ್ದು ಅಳ್ತಾ ಉಂಟಾ ಅಥವಾ ಸತ್ತು ಬಿದ್ದಿದ್ದ ಅಂತ ಗೊತ್ತಿಲ್ಲ. ಸತ್ತು ಬಿದ್ದಿದ್ದು ನೋಡುವಾಗ ಅದನ್ನು ಅಪ್ಪಿ ಹಿಡಿದು ಅದನ್ನು ಅಲ್ಲಿ ಅಳುತ್ತಾ ಇರುವಾಗ ಕಾಶಿರಾಜನ ಪುತ್ರ ಅಲ್ಲಿ ಯಾರೋ ಕರ್ಕೊಂಡು ಹೋಗಿ ಅವನನ್ನು ಕೊಂದು ಕಾಡಿಗೆ ಹಾಕಿ ಆಮೇಲೆ ವಿಶೇಷವಾಗಿ ಆ ರಾಜಭಟರೆಲ್ಲ ಆ ಬಾಲಕನನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಆ ಬಾಲಕನನ್ನು ಹುಡುಕಿಕೊಂಡು ಬರುವಾಗ ಆ ಬಾಲಕನ ಹಿಡಿಕೊಂಡು ಇವಳು ಅಳ್ತಾ ಇದ್ದಾಳೆ. ಇವಳು ಅಳ್ತಾ ಇರುವವಳು ಅವಳು ಸಾಚವ, ಸತ್ಯವ, ಸುಳ್ಳುಗಾರಳು ಏನಂತ ಗೊತ್ತಿಲ್ಲ. ಹಾಗಾದರೆ ನಮ್ಮ ಕಾಶಿರಾಜನ ಪುತ್ರನ ಶವ ಇಲ್ಲಿ ಇರಬೇಕಾದ್ರೆ, ಆ ಶವದ ಹತ್ತಿರ ಒಂದು ಹೆಂಗಸ ಇರಬೇಕಾದ್ರೆ ಇವಳೇ ಇದಕ್ಕೆ ಕಾರಣ ಅಂತೇಳಿ ಇಟ್ಕೊಂಡು ಅವಳನ್ನು ಹೇಳಿಬಿಟ್ಟು ಇದೆಲ್ಲ ಕೂಡ
ಸತ್ವ ಪರೀಕ್ಷೆಯಿಂದ. ಆಗ ನೇರವಾಗಿ ಆ ಚಂದ್ರಮತಿಯನ್ನು ಕಾಶಿರಾಜನ ಆಸ್ಥಾನ ಮುಂದೆ ಹೋಗಿ ನಿಲ್ಲಿಸ್ತಾರೆ. ನಿಮ್ಮ ಮಗನ ಸಾವಿಗೆ ಕಾರಣರಾದಂಥ ಹೆಂಗಸು ಸಿಕ್ಕಿದ್ಲಿ, ಅವರಿಗೇನು ಯಾರಾದ್ರೂ ಸಿಕ್ಕಿದ್ರೆ ಅಲ್ವಾ? ಅಂತೂ ಇವಳೇ ಆ ಒಂದು ಸಾವಿಗೆ ಕಾರಣಲಾಗಿದ್ದಲ್ಲಿ ಇವಳಿಗೆ ಬೇಕಾದ ಶಿಕ್ಷೆಯನ್ನು ಕೊಡಿ ಸ್ವಾಮಿ ಅಂತೇಳಿ ಎಲ್ಲ ರಾಜಭಟರು ಹೋಗಿ ಕೇಳುವಾಗ ಅಲ್ಲಿ ಕಾಶಿರಾಜ ತಡ ಮಾಡುವುದಿಲ್ಲ. ಇನ್ನು ಇವಳಿಗೆ ಬೇರೆ ಏನೂ ಅಲ್ಲ, ಕೊಲೆಗೆ ಕೊಲೆ ಅಲ್ವಾ? ನನ್ನ ಮಗನನ್ನು ಕೊಲೆ ಮಾಡಿದ್ದಾರೆ, ಹಾಗಾಗಿ ಇವಳಿಗೆ ಕೊಲೆಯ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಿಕೊಂಡು ಅಂತ ಕೆಲಸ ಮಾಡುವವರು ಬೇಕಲ್ಲ, ಯಾರು ಮಾಡ್ತಾರೆ? ದೊಡ್ಡ ಕಟಕ ವೃತ್ತಿಯಲ್ಲಿ ಇರುವವರು ಮಾಡ್ತಾರೆ. ಹಾಗಾಗಿ ತಡ ಮಾಡಬೇಕು, ಹೋಗಿ ಅಲ್ಲಿ ಸ್ಮಶಾನ ಒಡೆಯನಾಗಿರ್ತಕ್ಕಂಥ ವೀರಬಾಹುವಿಗೆ ಅಪ್ಪಣೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ಒಂದು ವಿರೋಧಿ, ಒಂದು ಶತ್ರು, ಒಂದು ಕಳ್ಳತನದಲ್ಲಿ ಅಥವಾ ಕೊಲೆಗಾರಿಕೆಯಾಗಿರ್ತಕ್ಕಂಥ ಚಂದ್ರಮತಿಯೋ ಇನ್ನೊಬ್ಬಳು ಮತ್ತೊಬ್ಬಳು ಯಾರೋ ಗೊತ್ತಿಲ್ಲ, ಅಂತೂ ಇಂತೂ ಇವಳ ಕೊಲೆಗೆ ಕಾರಣ ಆಗಬೇಕು ಯಾರು ಅಂತೇಳಿ ಗೊತ್ತಾಗಬೇಕು ಅಂತೇಳಿ ನೋಡುವಾಗ ಅಲ್ಲಿ ವೀರಬಾಹುವಿಗೆ ಆಜ್ಞೆ ಹೋಗಿದೆ. ವೀರಬಾಹು ಏನು ಮಾಡ್ತಾನೆ? ವೀರಬಾಹು ನೇರ ಬರ್ತಾನೆ ಇಲ್ಲ, ಅವನ ಕೆಲಸದವನಾಗಿರ್ತಕ್ಕಂಥ ಅಲ್ಲಿ ಹರಿಶ್ಚಂದ್ರ ಹೆಣ ಕಾಯ್ತಾ ಇದ್ದಾನೆ ಅಲ್ವಾ? ಅವನ ಕೆಲಸದವನಾಗಿರ್ತಕ್ಕಂಥ ಹರಿಶ್ಚಂದ್ರನಿಗೆ ಅಪ್ಪಣೆ ಮಾಡ್ತಾನೆ. ರಾಜಧಾನಿಯಿಂದ ಅಪ್ಪಣೆ ಬಂದಿದೆ, ಯಾರೋ ಒಬ್ಬಳು ಕೊಲೆಗಾರ್ತಿ ಸಿಕ್ಕಿದ್ದಾಳಂತೆ, ಅವಳನ್ನು ಹೋಗಿ ನೀನು ಕತ್ತಿಯಿಂದ ಕಂಠ ಕತ್ತರಿಸಿ ಬರಬೇಕಾಗಿದೆ, ಹೋಗು ಅಂತೇಳಿ ವೀರಬಾಹು ಯಾರಿಗೆ? ಹರಿಶ್ಚಂದ್ರನಿಗೆ ಆಜ್ಞೆ ಮಾಡಿದ. ಹರಿಶ್ಚಂದ್ರ ಓಡೋಡಿ ಬರ್ತಾ ಇದ್ದಾನೆ. ಬಂದಾಗ ಇಲ್ಲಿ ರಾಜನ ಆಸ್ಥಾನದಲ್ಲಿ ರಾಜಭಟರೆಲ್ಲ ಆಜ್ಞೆ ಮಾಡ್ತಾರೆ, ಇವಳೇ ಕತ್ತನ್ನು ಬಗ್ಗಿಸಿಕೊಡು. ಕತ್ತು ಬಗ್ಗಿಸಿ ನಿಂತಿದ್ದಾಳೆ, ಹುಚ್ಚಾಗಿ ಹೋಗಿದ್ದಾಳೆ, ಅವಳು ಭ್ರಮಾಲೋಕದಲ್ಲಿದ್ದಾಳೆ ಚಂದ್ರಮತಿ. ದೇವಾ ಕತ್ತನ್ನು ಬಗ್ಗಿಸಿ ನಿಂತಾಗ ಬರ್ತಾನೆ. ಇಲ್ಲಿ ಅವಳ ತಲೆ ಕಡಿಲಿಕ್ಕೆ ಬೇರೆ ಯಾರು ಅಲ್ಲ, ಪತಿಯಾಗಿರ್ತಕ್ಕಂಥ ರಾಜ ಹರಿಶ್ಚಂದ್ರ ಶ್ಮಶಾನ ಕಾಯುವ ಕೆಲಸದಿಂದ. ಇನ್ನೇನು ಈ ಹೊತ್ತಿಗೆ ಕೊಲೆ ಮಾಡಿದ ಅಪವಾದವನ್ನು ಹೊತ್ತು ಭ್ರಮೆಗೊಂಡಂತಹ ಚಂದ್ರಮತಿ ದೇವಿ ದುಃಖಿತಲಾಗಿದ್ದಾಳೆ. ಆವ ಪಾಪದ ಕೂಪದೊಳಗೆ ನಾ ಬಂದೆ, ಆವ ಪಾಪದ ಕೂಪದೊಳಗೆ ನಾ ಬಂದೆ, ಆವ ನೆಪದಿಂದ ಧರ್ಮವನ್ನು ಕಾಯುವೆ, ಆವ ಪಾಪದ ಕೂಪದೊಳಗೆ ನಾ ಆವ ನೆಪದಿಂದ ಧರ್ಮವನ್ನು ಕಾಯುವೆ, ಸಾವರಿಸಿ ಸತಿ ಆರ್ತನಾದವು ಆಲಿಸುತ್ತ, ಸಾವರಿಸಿ ಸತಿ ಆರ್ತನಾದವು ಆಲಿಸುತ್ತ, ನೋವನೆಲ್ಲವ ಮರೆತು ಸತ್ಯವನ್ನು ಉಳಿಸೆ, ನೋವನೆಲ್ಲವ ಮರೆತು ಸತ್ಯವನ್ನು ಉಳಿಸೆ. ಈ ಎಲ್ಲ ನೋವನ್ನು ಮರೆತಿದ್ದಾಳೆ ಅವಳು. ಯಾಕೆ ಅಂತ ಹೇಳಿದ್ರೆ, ನನ್ನ ಗಂಡನ, ನಮ್ಮ ಕುಟುಂಬದ ಈ ಸತ್ಯ ಧರ್ಮ ಉಳಿಯಬೇಕು. ಆ ಕಾರಣಕ್ಕೆ ಬೇಕಾಗಿ ಓ ದೇವ, ಆವ ಪಾಪದ ಕೂಪದೊಳಗೆ, ಎಂತಹ ಪಾಪದ ಕೂಪದೊಳಗೆ ನಾನಿದ್ದೇನೆ. ನನ್ನ ಮಗನ ಶವ ಸಂಸಾರಕ್ಕೆ ಬಂದವಳು ಅದೆಲ್ಲೋ ಮತ್ತೊಂದು ಭ್ರಮೆಯಲ್ಲಿ ಸಿಕ್ಕಿಬಿದ್ದು ಇಲ್ಲಿ ಬಂದು ನಾನೇ ಕೊಲೆಗಾರ್ತಿ ಅಂತೇಳಿ ನನಗೆ ಈ ರೀತಿಯ ಶಿಕ್ಷೆಯೋ. ಹಾಗೆ ಬಂದು ನಿಂತವನು ಬೇರೆ ಅಲ್ಲ, ಪತಿದೇವನಾಗಿರ್ತಕ್ಕಂಥ ಹರಿಶ್ಚಂದ್ರ. ಆದರೆ ಹರಿಶ್ಚಂದ್ರನಿಗೆ ವೀರಬಾಹುವಿನ ಆಜ್ಞೆ, ಕಡೀರ್ 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 ಅಂತ ರಾಜಭಟರೆಲ್ಲ ಹೇಳ್ತಾ ಇದ್ದಾರೆ. ಆವಾಗ ಅವಳ ತಲೆಯನ್ನು ಕಡೀರಿ ಕಡೀರಿ ಅಂತ ಹೇಳುವಾಗ ಕಡಿದಿರ್ಲಿಕ್ಕೆ ಆಗ್ತದೆ. ಮಡದಿಯಾದಂಥ ಚಂದ್ರಮತಿ ನನ್ನ ಮುಂಭಾಗದಲ್ಲಿ ತಲೆಯನ್ನು ಬಗ್ಗಿಸಿ ನಿಂತಿದ್ದಾಳೆ, ಅವಳ ತಲೆಯನ್ನು ಕಡಿಬೇಕಂತೇಳಿ ಹಿಂದೆ ಹರಿದರೆ ಹೋಯ್ತಲ್ವ? ಯಾಕೆ ಹೋಯಿತು? ವೀರಬಾಹು ತನ್ನ ನಾಯಕ, ತನ್ನ ಒಡೆಯ, ಅವನ ಆಜ್ಞೆಯನ್ನು ನಾನು ಮೀರಿದಂತೆ ಆಗ್ತದೆ ಅಲ್ವಾ? ಅಲ್ಲಿ ನನ್ನ ಅಧರ್ಮ ಆಗ್ತದೆ, ಅಲ್ಲಿ ನಾನು ಅಸತ್ಯವಂತನಾಗ್ತೇನೆ. ಹಾಗಾಗಿ ನನ್ನ ಕರ್ತವ್ಯವನ್ನು ಮಾಡುವುದರ ಮೂಲಕವಾಗಿ ನಾನು ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದೆ, ನನ್ನ ಸತ್ಯವನ್ನು ಉಳಿಸಬೇಕಾಗ್ತದೆ. ಹಾಗಂತೆ ಹೇಳಿಕೊಂಡು ವಿಶೇಷವಾಗಿ ತಡ ಮಾಡದೆ ಗಡಗಡ ನಡುಗಿತು ಭುವನವೆಲ್ಲವೋ. ಈ ರೀತಿಯಲ್ಲಿ ತಡ ಮಾಡದೆ ಇನ್ನೇನು ಮಾಡಿ ಕತ್ತಿಯನ್ನು ಎತ್ತಿದ್ದಾನೆ. ನನ್ನ ಮಡದಿ ಆದರೆ ಏನಾದಂತೆ, ಮತ್ತಿನ್ನ ಯಾರಾದರೆ ಏನಾಯಿತು, ನನ್ನ ಕರ್ತವ್ಯವನ್ನು ನಾನು ಮಾಡಲೇಬೇಕಂತ ಹೇಳಿ ಕತ್ತಿಯನ್ನು ಎತ್ತಿ ಈಸಿ ಮಡದಿಯ ಕುತ್ತಿಗೆ ಗದಗಡ ನಡುಗಿತು ಭುವನವೆಲ್ಲವ ಹರ ಇಳಿದನಲ್ಲಾಗ ಕಾಶಿ ವಿಶ್ವನಾಥ ಒಡನೆ ದೇವಗಣ ನೆರೆದರೊಂದೆಡೆಯಲಿ ರಾಜನ ಹರಸಲು ಬಹುಬೇಗ, ರಾಜನ ಹರಸಲು ಬಹುಬೇಗ. ಇಲ್ಲಿ ಇನ್ನೇನು ಕತ್ತಿಯನ್ನು ಎತ್ತಿ ಕಡಿತಾನೆ, ಅವಳ ಕತ್ತು ತುಂಡಾಗಿ ಕೆಳಗೆ ಬೀಳ್ತದೆ ಅಂತೇಳಿ ನಿರೀಕ್ಷೆಯಲ್ಲಿರುವಂತಹ ಒಂದು ವರ್ಗವಾದರೆ ಅಲ್ಲಿ ಭುವನವೆಲ್ಲವೂ
ಹರಸುತ ಇಂದೇನು ಅಲ್ಲಿ ಭುವನವೆಲ್ಲವೂ ಗಡಗಡ ನಡುಗಲು ಒಡನೆ ದೇವಗಣ, ಒಂದು ಕಡೆಯಲ್ಲಿ ದೇವಗಣ, ಮತ್ತೊಂದು ಕಡೆಯಲ್ಲಿ ಹರನು ಇಳಿಯನಲ್ಲಾಗ ಕಾಶಿ ವಿಶ್ವನಾಥ ಒಂದು ಕಡೆಯಲ್ಲಿ ಬಂದು ಇಳಿದಿದ್ದಾನೆ. ಇಳಿಯುವಾಗ ಆ ಕತ್ತಿನ ಪೆಟ್ಟಿನ ಬದಲು ಅಲ್ಲಿ ಗಾಯವ ತುಂಡಾಗಿ ಬೀಳುವುದರ ಬದಲು ಹೂವಿನ ಮಾಲೆಯಾಗಿ ಅವಳ ಒಡಲಿಗೆ ಕತ್ತಿಯಲ್ಲಿ ಹೋಗಿದ ಗೊತ್ತಿಲ್ಲ. ಆ ಹೊತ್ತಿಗೆ ರಾಜ ಹರಿಶ್ಚಂದ್ರ, ನಿನ್ನ ಈ ಒಂದು ವಿಶೇಷವಾದಂತಹ ಭಕ್ತಿ ಇರಬಹುದು, ಅಥವಾ ನಿಷ್ಠೆ ಇರಬಹುದು, ಶ್ರದ್ಧೆ ಇರಬಹುದು, ಸತ್ಯಸಂಧತೆ ಇರಬಹುದು, ಅಥವಾ ಧರ್ಮವನ್ನು ಕಾಪಾಡುವಂತ ಈ ಒಂದು ನಿನ್ನ ಮನೋಪ್ರಜ್ಞೆ ಇರಬಹುದು. ಇದು ಎಲ್ಲಕ್ಕೂ ಕೂಡ ನಾವು ವಿಶೇಷವಾದಂತಹ ದೇಶ ಅಂತೇಳಿ ರಕ್ಷಣೆ ನೀಡಲಿಕ್ಕಾಗಿ ಬಂದಿದ್ದೇವೆ ಅಂತೇಳಿ ಕಾಶಿ ವಿಶ್ವನಾಥನು ಪ್ರತ್ಯಕ್ಷನಾಗಿದ್ದಾನೆ. ಕತ್ತೆತ್ತಿ ನೋಡ್ತಾ ಇದ್ದಾಳೆ. ಕತ್ತಿಯ ಪೆಟ್ಟಿನಿಂದ ತಲೆ ಬಂದಾಗದು ಬಿಟ್ಟು ಒಂದು ಹೂವಿನ ಮಾಲ ಉಂಟಂತೆ ಚಂದ್ರಮತಿಯಲ್ಲಿ. ಅದೇ ರೀತಿಯಲ್ಲಿ ವೀರಬಾಹುವಿನ ಆಜ್ಞೆಯ ಮೇಲೆ ಬಂದಿರತಕ್ಕಂಥ ಈತನ ಕತ್ತಿ ಎಲ್ಲಿ ಹೋಗಿದ ಗೊತ್ತಿಲ್ಲ, ವಿಶೇಷವಾಗಿ ನಿಂತಿದ್ದಾನೆ. ಆವಾಗ ಏನು ಆಶ್ಚರ್ಯ, ಏನಾಗಿದೆ ಇಲ್ಲಿ, ಏನಾಗ್ತಾ ಇದೆ? ಮೆಚ್ಚಿದರ ಸರ್ವ ಧರ್ಮಪಾಲಕ ರಾಯ ಹರಿಶ್ಚಂದ್ರನ ದೇವಾದಿ ದೇವತೆಗಳು ಮಿಚ್ಚಿದರ ಸರ್ವ ಧರ್ಮಪಾಲಕ ರಾಜ ಹರಿಶ್ಚಂದ್ರನ ದೇವಾದಿ ದೇವತೆಗಳು ಮಣಿಗಳ ಮಣಿದರು ಮುನಿವರೇಣ್ಯರು ಪುಣ್ಯ ತಪೋಬಲವ ಧಾರೆಯಿಂದ ಎಲ್ಲ ಪರೀಕ್ಷೆ, ಎಲ್ಲ ಸತ್ವ ಪರೀಕ್ಷೆಯಲ್ಲಿ ಕಾಶಿ ವಿಶ್ವನಾಥನಿಗೆ ಎರಗಿದ್ದಾರೆ. ಆಮೇಲೆ ದೇವಾದಿ ದೇವತೆಗಳಿಗೆ ನಮಿಸಿದ್ದಾರೆ ವಿಶ್ವಾಮಿತ್ರ ಮುನಿಗಳು. ಪುಣ್ಯ ತಪೋಬಲವ ಧಾರೆಯುತ ಹರಿಶ್ಚಂದ್ರನ ಅರಸಿದರ ವಿಶ್ವಾಮಿತ್ರ ಮುನಿಗಳು ಮೆಚ್ಚಿದರ ದೇವಾದಿ ದೇವತೆಗಳು. ಎಲ್ಲ ದೇವಾದಿ ದೇವತೆಗಳು ಕಾಶಿ ವಿಶ್ವನಾಥ ಹರಸುವುದು ಒಂದು ಕಡೆಯಾದರೆ, ಇಲ್ಲಿ ವಿಶ್ವಾಮಿತ್ರ ಮುನಿಗಳು ಕಾಣುವಂಥ ಭಾಷೆಯಲ್ಲಿ ತಪಸ್ಸಿನೆಲ್ಲ ಶಕ್ತಿಯನ್ನು ಧಾರೆಯುತ್ತಿದ್ದಾರೆ. ಹರಿಶ್ಚಂದ್ರ, ನೀನೇ ಸತ್ಯವಂತ ಸೋತೆನ ನನ್ನ ಸತ್ವ ಪರೀಕ್ಷೆ, ನೀನೇ ಧರ್ಮವಂತ. ಜಗತ್ತಿನ ನಾರದ ಮಹರ್ಷಿಗಳು ಅವರ ದೇವಲೋಕದಲ್ಲಿ ನಡೆಯುವುದು ಎಲ್ಲವೂ ಸತ್ಯವಾಗಿ ನನ್ನೊಡನೆ ವಿಶೇಷವಾಗಿ ವಾದ ಕೇಳಿದಂಥ ಆ ವಶಿಷ್ಠ ಮುನಿಗಳಿಗೂ ಕೂಡ ನಮೋ ನಮಃ ಅಂತೇಳಿ ಅಲ್ಲಿ ನಮಸ್ಕರಿಸಿ ರಾಜ ಹರಿಶ್ಚಂದ್ರನಿಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನೇನು ನೋಡುತ್ತಾ ಇರುವಾಗ ಆಭರಣ ಪುಷ್ಪನಾಗಿ ಬಹಳ ವಿಶೇಷವಾದ ಅಲಂಕಾರದಲ್ಲಿ ನಿಂತಿದ್ದಾಳೆ ದೈವಾನುಗ್ರಹದಿಂದ ಚಂದ್ರಮತಿ. ರಾಜ ಹರಿಶ್ಚಂದ್ರನ ವಿಶೇಷವಾದಂಥ ಪೋಷಾಕಿನಿಂದ ಹರಿಶ್ಚಂದ್ರ ಬೆಳಗಿನಂತೆ ಕಂಡರೆ ಅಪ್ಪ ಅಮ್ಮ ಅಂತೇಳಿ ಓಡೋಡಿ ಬರುತ್ತಿದ್ದವರು ಬೇರೆ ಯಾರೂ ಅಲ್ಲ, ಮಗನಾಗಿರ್ತಕ್ಕಂಥ ರೋಹಿತಾಶ್ವ. ಮತ್ತೊಂದು ಕಡೆಯಲ್ಲಿ ಈ ಕಪಟ ವೃತ್ಯವನ್ನು ಎಲ್ಲ ಮಾಡಿಸಿದಂಥ ವಿಶ್ವಾಮಿತ್ರ ಮುನಿಗಳು ಸೋತ ಮೇಲೆ ಅಲ್ಲಿ ಕಾಶಿರಾಜನ ಮಗನೂ ಕೂಡ ಅವನು ಕೂಡ ಜೀವವನ್ನು ತುಂಬಿ ಮತ್ತೆ ಓಡಿ ಬಂದು ಅರಮನೆಗೆ ಸೇರಿದ್ದಾನೆ. ಎಲ್ಲ ಪರಿಣಾಮವೂ ಒಂದು ಸತ್ಯ ಮತ್ತು ಧರ್ಮದ ವಿಶೇಷವಾದಂಥ ಪಾಲನೆಯಲ್ಲಿ ಭಗವಂತ ಕಂಡಂಥ ಸತ್ಯ. ಈ ಭಗವಂತನ ಅನುಗ್ರಹ ಇದಕ್ಕೆ ಆಗ್ತದೆ ಅಂತೇಳಿ ಹೇಳುವುದರ ಮೂಲಕವಾಗಿ ಸತ್ಯ ಹರಿಶ್ಚಂದ್ರನ ಈ ಕಥಾ ಭಾಗವನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸಲಿಕ್ಕೆ ತೊಡಗಿದ್ದೇನೆ. ಬಜ್ಜಿ ಸುಳ್ಳುಂಡಿ ಓಡೆಗಾಂಡ್ಲ ನದಿಮೆಗ ಅಥವಾ ಓಡೆಗಾಂಡ್ಲ ಪಿದಾಡ್ನಾಗ ನಿನ್ನ ಆಯ್ದ ಮರ್ಯಾದೆ ಇನ್ನು ಕೇಳಿನ ಇತ್ತ 5 ನಿಮಿಷ ಹಾಕ ಅವು ಆಯ್ದ ಇಂದು ರಾತ್ರಿ ಸುಳ್ಳು ಸತ್ಯ ಸುಳ್ಳು ಅಂಚಾದ ಇತ್ತ 5 ನಿಮಿಷ ರೆಡಿಯ ಅವು ಆಪಣಿದ್ದ 5 ನಿಮಿಷ ಅಂಚಾದ ಇಂಚಿತ್ತಿನ ಪುರ ಒಂದು ಕಾರ್ಯಕ್ರಮಗಳು ಅಂಚಿತ್ತಿನ ಒಂದು ಸಾಮಾಜಿಕ ವ್ಯವಸ್ಥೆ ಲೋಕರೂಢಿ ತೆಗೆದಲ್ಲಿ ಎಲ್ಲ ಪಡೆಯಲಿಕ್ಕೆ ಅಂಡ ಪೊರ್ಲು ಭಕ್ತಿದ ನಿಗಲಿಂದ ಪೂರ ಕೇಂದ್ರ ಎಡ್ಡ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಂಚನೆ ಈ ಒಂದು ಸಂಸ್ಥೆದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಟ್ರಸ್ಟಿನಗಳಿಗೆ ಏನು ಸೋಲೈತ್ತು ಸೊಲ್ಮೆ ಸಂದ ಒಂದಿಲ್ಲ ಅಂಚನೆ ಎಂಕಲ್ನ ಸ್ನೇಹಿತರಾದ ತ್ಯಾಗಮ್ಮ ಆನಂದ ಸೇಗಳು ಯಾಪಲ ಸಂಪರ್ಕ ಕೊಡುತ್ತಾರೆ ಅಗಲೆಗಳ ಎಲ್ಲ ಸೊಲ್ಮೆದು ಬೊಕ್ಕ ತಿಮ್ಮೇಳು ಎಂಕಲ್ನ ಶ್ರೀಪತಿ ಭಟ್ರು ಅಂಚನೆ ನಮ್ಮ ಕೌಶಿಕ್ ಮಂಜನಾಡಿ ಕೊರ್ಲೂರು ಸಾಕಾರ ಮಾಡಿದ್ದಾರೆ. ಹೊಸಕೊರಲ್ ಮಕ್ಕಳು ಎಡ್ಡ ರೀತಿಯ ಭಾಳ ವಿಶೇಷವಾದ ಎಂಗಳನ್ನು ಸಾಕಾರ ಮಾಡಿದ್ದಾರೆ. ಅವರ ಪ್ರಕಾರ ಮಾತೆಲ್ಲ
ಪ್ರತ್ಯಕ್ಷ ಪರೋಕ್ಷವಾದ ಇನ್ನಿತ ಪ್ರತಿಷ್ಠಾ ಮಹೋತ್ಸವದ ಯಶಸ್ವಿ ಭಾಗಿಯಾತನಗಳಿಗೆ ನಂಬುದಿನ ನಮ್ಮ ಅಯ್ಯಪ್ಪ ಸ್ವಾಮಿ ಪರಿವಾರ ಶಕ್ತಿ ಐರಾರೋಗ್ಯ ಅಷ್ಟೈಶ್ವರ್ಯ ಕೊರ್ದು ಕಾಪಾಡಲು ಪ್ರಾರ್ಥನೆ ಮಾಡ್ತಾರೆ. ಮಂಗಳ ಮಂಗಳ ಜಯ ಶುಭ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಜಯ ವಿಘ್ನೇಶ್ವರ ದೇವತೆ ಮಂಗಳ ಜಯ ವಿಘ್ನೇಶ್ವರ ದೇವಗೆ ಮಂಗಳ ಮಾತೆ ಶ್ರೀ ಭಗವತಿಗೆ ಮಂಗಳ ಶ್ರೀ ದುರ್ಗಾ ಪರಮೇಶ್ವರಿಗೆ ಮಂಗಳ ಸ್ವಾಮಿ ಶ್ರೀ ಅಯ್ಯಪ್ಪನಿಗೆ ಮಂಗಳಂ 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 ಜಯ ಮಂಗಳಂ ಭೂಮಿಯ ದಾನವ ಬೇಡಿದವನಿಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಭಾಮಿಗರದ ಸತಿ ಗೋಪಾಲ ಕೃಷ್ಣಗೆ ಮಂಗಳಂ ಮಂಗಳಂ ಮಂಗಳಂ. ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾದ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾದ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಮ ಶುಭ ಕರ್ಮ ಇಂದು ಪುರಂದರ ವಿಠಲರಾಯನ ಸಂದರ್ಶನ ಸದೋಮ ಸತ್ಯಮಯ ಸಮಗೋಮ ಜ್ಯೋತಿರ್ಗಮಯ ಪ್ರತ್ಯೋರ್ಮ ಅಮೃತಮಯ ಓಂ ಶಾಂತಿ ಶಾಂತಿ. ಲಕ್ಷ್ಮೀ ರಮಣ ಗೋವಿಂದ ಗೋ. ತೋನ್ಸೆ ಪುಷ್ಕಲ್ ಕುಮಾರ್ ಅವರ ತಂಡ ಸುಮಾರು 2.5 ಗಂಟೆಗಳ ಕಾಲ ಸತತವಾಗಿ ಬಹುಶಃ ಅವರ ನಾಲಗೆಯ ತುದಿಯಲ್ಲಿ ಸರಸ್ವತಿ ಶಾರದೆ ಕುಣಿತ ಇದ್ದ ಹಾಗೆ ಈ ವಯಸ್ಸಲ್ಲೂ ಕೂಡ ಒಂದು ಕಂಚಿನ ಕಂಠ ಸುಶ್ರಾವ್ಯದಂಥ ಹಾಡು ಸಂಕೀರ್ತನೆಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ. ಬಹುಶಃ ಅವರ ಈ ಹರಿದಾಸ್ ಅನ್ನತಕ್ಕಂಥದ್ದು ಅವರ ಕುಟುಂಬದಿಂದ ಬಂದಿಲ್ಲ. ವೃತ್ತಿಯಲ್ಲಿ ಅವರು ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜರ್ ಆಗಿ ನಿವೃತ್ತಿಯಾಗಿ ಪ್ರವೃತ್ತಿಯಲ್ಲಿ ಬಹುಶಃ ರಂಗಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಅದೆಷ್ಟೋ ರಂಗಮಂದಿರದ ವೇದಿಕೆಗಳಲ್ಲಿ ತನ್ನ ಸುಗಮ ಸಂಗೀತದ ಮೂಲಕ ಇರಬಹುದು, ಈ ರೀತಿಯ ಹರಿ ಕೀರ್ತನೆಯನ್ನು ಮಾಡುವುದರ ಮೂಲಕ ಇರಬಹುದು, ಅಥವಾ ಯಕ್ಷಗಾನಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇರ್ಬೋದು, ಎಲ್ಲ ರೀತಿಯ ವೇದಿಕೆಯನ್ನು ಅಲಂಕರಿಸಿದವರು ತೋನ್ಸೆ ಪುಷ್ಕಲ್ ಕುಮಾರ್ ಅವರು. ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಇದ್ದುಕೊಂಡು ಅದು ಉಳ್ಳಾಳ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಇರ್ಬೋದು, ರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿ ಇರಬಹುದು, ಅದೇ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ಬಹಳ ಯಶಸ್ವಿ ಕಲಾವಿದ ಕೂಡ ಹೌದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟು ಹೆಸರನ್ನು ಪಡೆದಂಥ ಒಬ್ಬ ಖ್ಯಾತ ಕಲಾವಿದ. ಅನೇಕ ಪ್ರಶಸ್ತಿಗಳ ಸರದಾರ ಕೂಡ ಹೌದು. ತೋನ್ಸೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ, ಆರ್ಯಭಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದೆಷ್ಟೋ ನೆನಪಿಡಲಿಕ್ಕೆ ಸಾಧ್ಯವಾಗದಂಥ, ಬಹುಶಃ ಅವರಿಗೆ ಗೊತ್ತಿರಲಿಕ್ಕಿಲ್ಲ ನಾನು ಎಷ್ಟು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇನೆ ಅನ್ನುವಂಥದ್ದು. ಬಹುಶಃ ಉತ್ತಮ ರೀತಿಯ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ. ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಪಡ್ಕೊಂಡಂಥವ್ರು. ಬಹುಶಃ ಮೂಲತಃ ತೋನ್ಸೆ ಉಡುಪಿ ತಾಲೂಕಿಗೆ ಸಂಬಂಧಪಟ್ಟವರು, ಆದರೆ ಒಳ್ಳೆಯ ಹಾಡುಗಾರರಾಗಿ ಕೂಡ ಹೌದು. ಬಹುಶಃ ನಾವು ಅವರ ಹರಿಕತೆಯನ್ನು ಮಾತ್ರ ಇವತ್ತು ಕೇಳಿದ್ದೇವೆ. ಯಕ್ಷಗಾನ ಬಹಳ ಚಂದದಲ್ಲಿ ಯಕ್ಷಗಾನದ ಹಾಡನ್ನು ಕೂಡ ಹಾಡುವಂಥ ಪ್ರತಿಭೆ ಅವರಲ್ಲಿ ಇದೆ. ಏನೇ ಇರಲಿ ಸರ್ ತೋನ್ಸೆ ಅವರೇ, ನಿಮ್ಮ ತಂಡ ಬಹಳ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದೆ. ನಿಮ್ಮೊಂದಿಗೆ ಹಾರ್ಮೋನಿಯಂನಲ್ಲಿ ಭಾಗವಹಿಸಿದಂಥ ನುಡಿಸಿದಂಥ ಶ್ರೀಪತಿ ಭಟ್ ಬೆಳ್ಳೇರಿ ಇವರಿಗೂ ಕೂಡ ನಮ್ಮ ಅಯ್ಯಪ್ಪ ಸೇವಾ ಮಂದಿರದಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಕೊಡ್ತಾ ಇದ್ದೇವೆ. ತಬಲವನ್ನು ನುಡಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದಂಥವರು ಶ್ರೀ ಕೌಶಿಕ್ ಮಂಜನಾಡಿ ಅವರಿಗೂ ಕೂಡ ನಮ್ಮ ಅಯ್ಯಪ್ಪ ಸೇವಾ ಮಂದಿರದ ವತಿಯಿಂದ ತುಂಬ ಹೃದಯದ ಧನ್ಯವಾದ. ನಿಮ್ಮ ಇಡೀ ತಂಡಕ್ಕೆ ಅಯ್ಯಪ್ಪ ಸ್ವಾಮಿ ಮಂದಿರ, ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ ಮತ್ತು ಶ್ರೀ ಪರಂಜ್ಯೋತಿ ಮಾತೃಮಂಡಳಿಯ ವತಿಯಿಂದ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ ಸರ್. ಧನ್ಯವಾದಗಳು.